ವೇದಾವತಿ ಅಕ್ಕ ಬರ್ತೀರಿ. ಹಾಯ್ ವೇದಾವತಿ ಸಿಸ್ಟರ್, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ ಒಣಸಾಂಡೆ ಏದಾದ್ರು ಸ್ಪೆಷಲ್ ಇದೆ. ಲೈಕ್ ಫಸ್ಟ್ ಇರ್ನ ಧನ್ಯವಾದಗಳು ನಿಮಗೆ. ಮತ್ತೆ ಹೇಗಿದ್ದೀರಿ? ಎಂಚ ಉಳ್ಳಾರು? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸುಮಕ್ಕನ ಅವ್ರ ಲೈವ್ ಎಂಡ್ ಆಯ್ತಾ? ದಾದಿ ಸ್ಪೆಷಲ್ ಏರಿಗೆ ಡಿನ್ನರ್ ಆಂಡೆ ಎಂಕ್ ರೈಸ್ ಅನ್ನ ಅವನಂದ್ರೆ ಎಂಕ್ಲ ಎಂಕ್ ಪುಂಡಿಗಸಿ ಸಾರಿ ರೈಸ್ ಅತ್ ಪುಂಡಿಗಸಿ ನನಗೆ ಪುಂಡಿಗಸಿ ಎಂಕ್ ಪುಂಡಿಗಸಿ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈವಲ್ಲಿ ಇದ್ದವರು ಮಾತಾಡಿ, ಸ್ವಲ್ಪ ಬಂದು ಮಾತಾಡಿ. ನಮ್ಮ ವೇದೋತಕ ಒಬ್ಬರೇ ಮೆಸೇಜ್ ಆಗ್ತಾ ಇದ್ದಾರೆ ಪಾಪ. ಎಂತಾಯ್ತು ನಿಮ್ಮದು? ಅಣ್ಣನ ಪುಂಡಿ ಗಟ್ಟಿ ಅನ್ನ ಅವನೊಂದು ಪುಂಡಿ ಗಸಿ ಕೋರಿದ ಗಸಿ. ನಾರಾಯಣನ್ನ ಬತ್ತೀರಿ. ನಾರಾಯಣ್ ಬಾವ ನಮಸ್ತೆ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಬತ್ತೀನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲಿ. ಅಂಚಿನ ಏರ್ ಮಾತಾ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲಿ. ಬನ್ನಿ ಕೆಳಗೆ ಯಾರೆಲ್ಲ ಮೇಲಿದ್ದೀರಿ. ರವೀನಾ ಬತ್ತೀರಿ. ಹಾಯ್ ರವೀನಾ, ವೆಲ್ಕಮ್ ಟು ಲೈವ್. ವೇರ್ ಆರ್ ಯು ಫ್ರಮ್? Thank you so much for coming. Give a like and subscribe my channel if you are not subscribed yet. Thank you so much Ravina. ವೇದಾವತಿಯಕ್ಕ ಪಕ್ಕ ಬಡಾ ಪೂಜಿ ನನ್ನ ಒಂಜಿ ಕುಕ್ಕು ಮುಟ್ಟ ಕುಲ್ಲೊಲಿ ಒಂಜಿ ಗಂಟೆ ಮುಟ್ಟ ಕುಲ್ಲೊಲಿ ಅದೇ ಅನ್ನಂದು. ಓಕೆ ವೇದಾವತಿಯಕ್ಕ ಸೋಲ್ಮೇಲೆ ಬಂದ್ರಿ. ರವೀನಾ कहाँ से हो आप? हम मैंगलोर से. आप कहाँ से? हम कर्नाटक से. ಮುಟ್ಟೆಪ್ಪ ದಂಡು ಬರ್ತೀರಾ. ಹಾಯ್ ಅನ್ನ ಪಣೊಂದಿಲ್ಲ. ಹಾಯ್ ಮುಟ್ಟೆಪ್ಪ ದಂಡು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪವರ್ ಸ್ಟಾರ್ ಮತ್ತೆ ಚಾರಿಟಿ ಮೇಕ್ಸ್ ಯು ರಿಚ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪವರ್ ಸ್ಟಾರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗೆದ್ದ ಹಣ ಎಲ್ಲ ಹೋಗಿದೆ ಅಲ್ಲ ಮೊನ್ನೆ. ಹೌದು, ಅದಕ್ಕೆ ಯಾರು ಸೌಖ್ಯ ಪಣೊಂದಿಲ್ಲ. ನಾರಾಯಣ್ ಬಾವೆ ಒಣಸಾಂಡೆ ದಾದಿ ಸ್ಪೆಷಲ್ ನಿಗ್ಲಿಗೆ ಅಮ್ಮ ಬೈದೇರಾ? ಮನಶ್ರೀ ಬರ್ತೀರಿ. ಹಾಯ್ ಗುಡ್ ಈವ್ನಿಂಗ್ ಮನಶ್ರೀ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪವರ್ ಸ್ಟಾರ್ ಈಗ ಫ್ಲ್ಯಾಶ್ ಆಯ್ತು. ಹೌದೌದು, ನಾನು ನಿಮ್ಮನ್ನು ನೋಡಿದಾಗಲೇ ಫ್ಲ್ಯಾಶ್ ಆಗಿದೆ. ಮನಶ್ರೀ ಊಟ ಆಯ್ತಾ ಅಂತಿದ್ದಾರೆ. ರವೀಂದ್ರ ಸಿಂಹ ಬಾಟಿ ಕೋ ಪಹಚಾನ್ತೆ ಹೋ? ರವೀಂದ್ರ ಸಿನ್ಹಾ ಬಾಟಿ शायद मैं नहीं पहचानता है. ಮನಸ್ಸು ನನ್ನ ಔಟ್ ಬಂದ್ರೆ ಓಕೆ. ವೇದಾಂತಕ್ಕೆ CEO ಒಳ್ಳೆಯರನ್ನ ಬರ್ಬೇರು. ಮುಟ್ಟಪ್ಪ ಆರಾಮ ಅನ್ನ ಅಂತಿದ್ದಾರೆ. ಸೌಖ್ಯವಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸುಜಾ ಶೆಟ್ಟಿ ಬರ್ತೀರಾ. ಹಾಯ್ ನವೀನನ್ನ ಎಂಚ ಒಳ್ಳಾರು, ವೆಲ್ಕಮ್ ಟು ಲೈವ್ ಸುಜಾಕ್ಕ. ಎಂಚ ಒಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಕೇಂಡಿನಿಕ್.
ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ ಅಂಚನೆ ಮನಸಾಂಡೆ ಎಂಚೆತ್ತು ನೀ ಇನ್ನಿತ ದಿನ ಬೊಕ್ಕ ದಾದೆ ಸ್ಪೆಷಲ್ ಇರೇಗ ತಮ್ನೇನಲ್ಲಿ ಹಾಕಿರುವ ಹಾಡು ಹೇಳಿ. ಹೌದು ಓಕೆ 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 ಹಾಡ್ತೇನೆ. ರವೀನಾ राजस्थान का दबंग नेता. ओके 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 नेता लोग का हम लोग को कहाँ मालूम पड़ता है. नेता लोग बिजी रहते हैं, हम भी बिजी रहते बस. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀವೊಂದು ಸೇರಿ ನನ್ನ ಮೊದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ತದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಮನಶ್ರೀ ಅವರೇ ನೀವು ಕೇಳಿದ್ದಕ್ಕೆ ಹಾಡಿದ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸಪೋರ್ಟ್. ರವೀನಾ ಅವರು ಏನೋ ಮೆಸೇಜ್ ಹಾಕಿದ್ದಾರೆ, ನಾನು ಓದಲ್ಲ ಅದನ್ನು. ಈಗ ನಮ್ಮ ವೈಫ್ ಬರ್ತಾರೆ. ರವೀನಾ ನೀವು ಬೇಗ ಹೋಗಿ ಇಲ್ಲಿಂದ. ಯಾನು ಹುಷಾರುಲ್ಲ ಅನ್ನ ಪಡೊಂದುಲ್ಲೇರು ನಮ್ಮ ಸುಜಾಕ್ಕ. ಓಕೆ ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಸುಜಾಕ್ಕ. ಮುಟ್ಟಪ್ಪಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಚಾನೆಲ್, ಇಲ್ಲಾಂದರೆ ಮಾಡಿಬಿಡಿ ಆಯಿತಾ. ರವೀನರ್ ಅವರೇ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ आपने सब्सक्राइब नहीं किया है तो प्लीज़ सब्सक्राइब करो. ಚಂದ್ರಣ್ಣ ಬತ್ತೀರು. ಹಾಯ್ ಚಂದ್ರಣ್ಣ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಮನಶ್ರೀ ಅವರು ಖುಷಿಯಾಗಿದ್ರು. ಥ್ಯಾಂಕ್ ಯು ಸೋ ಮಚ್ ಮನಶ್ರೀ ಅವರೇ ನಿಮ್ಮ ಹ್ಯಾಪಿನೆಸ್ಗೆ. ಮತ್ತು ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. प्रदीप कुमार आ गए. हाय प्रदीप कुमार जी, वेलकम टू लाइव. कैसे हैं आप? थैंक यू सो मच फॉर कमिंग. खाना हो गया आपका? नहीं 10 बजे आपका खाना 10 बजे शायद. ओके ओके. ನಮ್ಮ ನರಸಿಂಹ ನಾಯ್ಕ ಪುತ್ತೂರು ಬಂದರು ಮನಶ್ರೀ ಕಪ್ಪು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮನಶ್ರೀ ಅವರೇ. ಪ್ರದೀಪ್ ಕುಮಾರ್ ವ್ಲಾಗ್ ಹೀಗೆ ಮಾಡ್ತಾ ಇದ್ದಾರೆ. ಅಣ್ಣ ಮಲು ನಿಂಪಲ್ ಸಾಂಗ್ ಆಡಿ ಅಣ್ಣ. ಅಣ್ಣ ಮಾಲು ನಿಪ್ಪಾನಲ್ ನಿಪ್ನಾಲ್ ಮಾಲು ನಿಪ್ನಲ್ ಅದು ಎಂಥದ್ದು ಮಾರ್ರೆ, ಅದು ಗೊತ್ತಿಲ್ಲ ನನಗೆ. ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ಪ್ರದೀಪ್ ಕುಮಾರ್ ವ್ಲಾಗ್ ಅಂತ ಬಂದರು. ಆರ್ ಪಿ ಕ್ರಿಯೇಷನ್ ಬತ್ತೀರ. ಹಾಯ್ ಬ್ರೋ ಎಂಚೊಲ್ಲರಿಗೆ ಏನಂದಿಲ್ಲ ಯಾನು ಸೌಖ್ಯ ಅನ್ನ ಈರೆಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಇರು ಫಸ್ಟ್ ಬತ್ತಿನಂಡ ಸಬ್ಸ್ಕ್ರೈಬ್ ಮಾಡ್ಪ್ಲೆ. ದುಂಬು ಬೈದರಂದಂಡ ಮಲ್ಲಜ್ಜಿ ಆಲ್ರೆಡಿ ಮಲ್ತುಪ್ಪಾರು ಬೊಕ್ಕ ದುಂಬು ಬೈದಾರಿ ಇರು. ಓಕೆ ಓಕೆ 2 ಸತಿ ಬೈದಾರು. ದೀಪಾವಳಿಗೆ ಇರು ಬೈದಾರು. ಓಕೆ ಓಕೆ ನೋ ಪ್ರಾಬ್ಲಮ್. ಸೊ ಸಬ್ಸ್ಕ್ರೈಬ್ ಮಲ್ತುಪ್ಪಾರು ಬಂದು ಎನ್ನಿವೆ. ಥ್ಯಾಂಕ್ ಯು ಸೋ ಮಚ್. ಬೊಕ್ಕ ಬೊಕ್ಕೊಂಜಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಲ್ತಿಜೆಡ್ ಅವೆಲ್ಲ ಮನ್ಪುಡೆ ನೈಟ್ ಒಂಜಿ ಹಾಯ್ ಪಾಡುವೆ ಐಟ್ಲ ಯಾನು ಒಂಜಿ ದಿನ ಬಿಡ್ದು ಒಂಜಿ ದಿನ ಲೈವ್ ಬರ್ಪೆ. ಐಟ್ ಒಂದಿನ ಒಂದಿನ ಕೋಸ್ಟರ್ ಸ್ಪೈಸ್ ಬರ್ತೀರಾ? ಹಾಯ್ ಕೋಸ್ಟರ್ ಸ್ಪೈಸ್. ಒಂಜಿ ಆರ್ ಪಿ ಕ್ರಿಯೇಷನ್ ಒಂಜಿ ಪಿನ್ ಮಂತ ನಮ್ಮ ತುಳು ಗೈಡ್ ಬಂದು ಒಂಜನ ಹೊಸ ಚಾನೆಲ್ ಅವನೊಂಚೂರು ಸಬ್ಸ್ಕ್ರೈಬ್ ಮನ್ಪ್ಲೆ ಅವೇ ಬೊಕ್ಕ ಐಟ್ಲ ದಿನೋಲ ಒಂಜಿ ದಿನ ಬಿಡ್ದು ಒಂಜಿ ದಿನ ಐಟ್ಲ ಲೈವ್ ಬರ್ಪೇನೆ ಸಪೋರ್ಟ್ ಮನ್ಪ್ಲೆ. ಥ್ಯಾಂಕ್ ಯು ಸೋ ಮಚ್.
प्रदीप जी और क्या विशेष आपका कुछ बोलिए आप. ಅಣ್ಣ ಜೈ ಶ್ರೀರಾಮ್ ಅಣ್ಣ ಅನಿ ಅಣ್ಣ ಅಂತಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಾರಾಯಣ್ ಕುಲಾಲ್ ಬನ್ನಿ ಮಾತಾಡುವ ಅಂತಿದ್ದಾರೆ. ಹೌದೌದು ಪ್ರದೀಪ್ ಕುಮಾರ್ ನಗಾಡ್ತಾ ಇದ್ದಾರೆ. ಬನ್ನಿ ಬನ್ನಿ. ಮನಶ್ರೀ ಅವರು ಸೇಮ್ ಪ್ರದೀಪ್ ಕುಮಾರ್ನಾಗಿ ಇದು ಕಳಿಸಿದ್ರು. ಓಕೆ ಬ್ರೋ ಅಂತಿದ್ದಾರೆ. ಆರ್ ಪಿ ಕ್ರಿಯೇಷನ್ ಅವರು ಥ್ಯಾಂಕ್ ಯು ಸೋ ಮಚ್ ಆರ್ ಪಿ. ಬನ್ನಿ ಬನ್ನಿ ಜೈ ಆರ್ ಪಿ ಕ್ರಿಯೇಷನ್ ಇರ್ನ ಪುದರ್ದಾದೆ. ಯಶವಂತ್ ಯಶ್ ಬರ್ತೀರಾ? ಯಶವಂತ್ ಯಶ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ, ಫಸ್ಟ್ ಟೈಮ್ ಬಂದಿದ್ದಾದರೆ ಒಂದು ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹಾಗೆಯೇ ನಾವು ಇನ್ನೊಂದು ಚಾನೆಲನ್ನು ಪಿನ್ ಮಾಡಿದ್ದೇವೆ ನಮ್ಮದೇ, ಅದನ್ನು ಸಹ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುತ್ತಪ್ಪಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಚಾನೆಲು? ಮಾಡಿಲ್ಲ ಅಂದರೆ ಮಾಡಿಬಿಡಿ ಆಯಿತಾ. ಲೈಕ್ ಡನ್ ಅಂತಿದ್ದಾರೆ ಮನಶ್ರೀ ಅವರು. ಥ್ಯಾಂಕ್ ಯು ಸೋ ಮಚ್ ಮನಶ್ರೀ ಅವರೇ. ಬನ್ನಿ ಬನ್ನಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಿನ್ ಐ ಡಿ ಕನೆಕ್ಟ್ ಆಗಿ. ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಶೀಲಾವತಿ ಅಕ್ಕ ನಮಸ್ತೆ ಬಾಸ್ ಅಂತಿದ್ದಾರೆ. ನಮಸ್ತೆ ಶೀಲಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಹೇಗಿತ್ತು ಇವತ್ತಿನ ದಿವಸ? ಹೇಗಿದ್ದೀರಿ? ಹಾಯ್ ಆರ್ ಬಿ ಕ್ರಿಯೇಷನ್ ಬಂದು ಕೋಸ್ಟಲ್ ಸ್ಪೈಸ್ ಮಾತಾಡ್ತಾ ಇದ್ದಾರೆ. ಕೋಸ್ಟಲ್ ಸ್ಪೈಸ್ ಅವರೇ, ಸಾರಿ ಆರ್ ಬಿ ಅವರೇ, ನಮ್ಮ ಇನ್ನೊಂದು ಚಾನೆಲ್ ಉಂಟು ನಮ್ಮ ಕೋಸ್ಟಲ್ ಸ್ಪೈಸ್ ಅಂತ, ಅವರಿಗೆ ಸಹ ಸ್ವಲ್ಪ ಸಪೋರ್ಟ್ ಮಾಡಿ. ಚಂದ್ರಣ್ಣ ಬಂದರು. ಸಾಂಗ್ ಪನ್ನೋಡು ಖುಷಿ ಆಪುಂಡು ಕೇಂದ್ರ ಪಣದಲ್ಲೇರು ಅವಿ ಪನ್ಪೆ ಪನ್ಗೆ ಓ ಬೋರ್ಡ್ ಪನ್ನೀರು ಒಂಜಿ ಪಂಡೆ ಐತೆ ಆಲ್ರೆಡಿ. ಮುಟ್ಟಪ್ಪನ್ನ ಓಕೆ ಪಣದಲ್ಲೇರು. ಶೀಲಾವತಿ ಅಕ್ಕ ಲೈಕ್ ಡನ್ ಪಣದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಶೀಲಾವತಿ ಅಕ್ಕ. ಆರ್ ಆಶಿ ಪ್ರಿಯಾಂಕಾ ಅಕ್ಕ ಲೈಕ್ ಕೊಟ್ಟೆ ಅಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕರ್ ಅವರು. ಇಲ್ಲದಿದ್ದರೆ ನೀವು ಮರೆತು ಹೋಗ್ತೀರಾ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಊಟ ಮಾಡಿದ್ರು ಊಟ ಮಾಡಿ. ಫುಲ್ ಫಾಸ್ಟ್ ಇದ್ದಾರೆ ನಮ್ಮ ನವೀನ್ ಅಣ್ಣ ಅಂತಿದ್ದಾರೆ. ಅವು ಪಂಡ ಮಿಸ್ ಆಯ್ರಿಜ್ಜಿ ಫಾಸ್ಟ್ ಅಪಗಪ್ಪಗನೆ ಪೂರ. ಚಂದ್ರಣ್ಣ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಬಣ್ಣದಿಲ್ಲ ಎನ್ನನ ಲೈಕ್ ಕೊಡಿ ಬಣ್ಣದಿಲ್ಲ. ಎನ್ನ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾ? ಎರಡರ ಎತ್ತನ ಪಲ್ಲೆ ಕೊಂಚೂರು ದಾಲ ತೋಜಿ ಇಂತ ಕೈ ತಲೆ ಕುಳ್ದೆ ಮಷಿನ್ದ ರೇಟ್. ನಾಳೆ ನಾನು ಎಲ್ಲ ಕೇರಳ ಹೋಗೋದು. ಇಲ್ಲ ನಾಳೆ ನಾನು ಇಲ್ಲ ಕೇರಳ ಹೋಗೋದು. ಹೌದಾ? ಕೇರಳದಲ್ಲಿ ಸಹ ಯೂಟ್ಯೂಬ್ ಬರ್ತದೆ, ನೀವು ಅಲ್ಲಿಂದ ನೋಡ್ಬೋದು. ಯಾಕೆ ಕೇರಳಕ್ಕೆ ಹೋಗೋದು? ತಿರುಗ್ಲಿಕ್ಕ? ವೇದೋತ್ಯಕ್ಕ ಇಜ್ಜಿ ಅನ್ನ ಬಣದಲ್ಲಿರಿ. ಓಕೆ ಓಕೆ. ನಾರಾಯಣನ್ನ ಸಪೋರ್ಟ್ ಬಣದಲ್ಲಿರಿ. ಇಜ್ಜಿ ಬಣದಲ್ಲಿರಿ. ವೇದೋತ್ಯಕ್ಕ ಇತ್ತ ಓಕೆ ಅನ್ನ ಬಣದಲ್ಲಿರಿ. ಓಕೆ. ಚಂದ್ರಣ್ಣ ಚಂದ್ರಗಾನಿಕ ಎನ್ನ ಬಣದಲ್ಲಿ ಇರ್ನೇ. ಓಕೆ 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 ಓಕೆ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಎಂಕ ಅಂದಾಜಾಯ್ಜಿ ಎನ್ನ ಬಣ್ಣ ಇರ್ನ ನೋ ಪ್ರಾಬ್ಲಮ್ ಬಣ್ಣ. ಓಕೆ 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 ಥ್ಯಾಂಕ್ ಯು. ಅಂಚೆ ನೆಟ್ಟದ ದಂಡಲ ಎಲ್ಲ ಮಂಡೆಡ್ ಅಂಜಿ ನಾರಾಯಣ್ ಬಾಬಾ ಎಪ್ಪಣ್ಣಲ್ಲ ಪಟಕ್ಕಂದು ಹೆಂಗೆ ಪನ್ನೋಡಾವಿ ನೆಟ್ ಪ್ರಾಬ್ಲಮ್ ಉಂಡು ಒಂದು. ಇರ್ನ ನೆಟ್ ಪ್ರಾಬ್ಲಮೇ. ಓಕೆ 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 ಓಕೆ. ಸೊ ಬೊಕ್ಕ ಅದೇ ಒಂಜಿ ಪದ್ಯ ಕೆಂಡರತ್ತೆ. ಓ ಪದ್ಯ ಬೋಡು ನಮ್ಮ ಪಕ್ಕಿಲು ಮೂಜಿ ಪನಂದೆ ಬಾರಿ ದಿನ ಪನ್ಕನ ಓಕೆ 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 ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಅವನಂಚೆ ಸರಿ ಮಂತಲ್ಲ ಅವ್ರು ಅಂಚೆ ಮಂತದ್ದು. ఏదో పల్లె పడదు. ఓకే ఈరు పండే ఆడాడి ಮಧುರಂಗಿ ಮತ್ತು ಮದುವೆ ಅಕ್ಕ ಅಂತಿದ್ದಾರೆ. ಹೌದಾ? ಓಕೆ ಓಕೆ ಕಂಗ್ರ್ಯಾಚುಲೇಷನ್. ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ. ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ. ಸಿಂಗರ್ ದಾಂತಿ ಬಂಗರ್ ತೆನಸು ತಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ. ಪಕ್ಕಿ
ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಪೊನ್ನು ಪಕ್ಕಿ ಆನನ ಮಿತ್ತದ ಪ್ರೀತಿನ ತೆರಿಯೊಂದು ಆನು ಪಕ್ಕಿ ಪೊನ್ನನು ಲೆತ್ತುದು ಉಡುಗೊರೆ ಕೇನುಂಡು ಇಜ್ಜಿ ಬೇತೆ ಇಂಕೆ ಸೊತ್ತು ಲೋಕನೆ ಪನ್ಪುಂಡು ಇತ್ತೆ ಸೋತೆ ಕೊರ್ಪಿ ಸಾಲೆ ಬಾಲೆನೆ ಮೂಲುಂಡು ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಉಂದುವೆ ಮೋನೆ ಉಂದುವೆ ನೇನೆ ಒಂಜೆಕ್ ಕೊರುದಾಂಡು ಇರೆನನೆ ರೂಪ ಇರೆನನ ಕೋಪ ಜನ್ಮಗು ಬತ್ತುಂಡು ತೆಲಿಪುನ ಬೊಡದಿ ನಲಿಪುನ ಬಾಲೆ ಇಲ್ಲಗ ಪೊರ್ಲಾಂಡು ಬೆಲಿಪಿನ ಕಂಡನಿ ಆವೆರೆ ಸೇಲೆ ಜೆಪ್ಪುಲೆ ಪುತ್ತಾಂಡು. ಥ್ಯಾಂಕ್ ಯು ಸೋ ಮಚ್. ಮನಸ್ವಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕಾಣ್ತದಲ್ಲ, ತುಳು ಸಾಂಗ್ ಒಂದು ಆಡಿದ್ದಾಯ್ತು ಅವರಿಗೋಸ್ಕರ. ಮರಿಯಮ್ ಬುಲ್ ಮಹೀದ್ ಬತ್ತೀರ. ಹಾಯ್ ಮರಿಯಮ್, ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ವೆರ್ ಆರ್ ಯು ಫ್ರಮ್ ಮರಿಯಮ್? ಥ್ಯಾಂಕ್ ಯು ಫಾರ್ ಸಪೋರ್ಟ್. ಮಾತೇನಲ್ಲ ಎಲ್ಲರದ್ದು ಸಪೋರ್ಟಿಗೆ ನನಗೆ ಧನ್ಯವಾದಗಳು ನಿಮಗೆ. ರಾಮ್ ಬಂದರು. ಹಾಯ್ ರಾಮ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಂಚವ್ಲಾರೆ ಒನಸಾಂಡೆ ದಾದು ಸ್ಪೆಷಲ್ ಇರೆಗ್ ಒಂಜಿ ಲೈಕ್ ಕೊಡ್ತು ಜನ, ಲೈಕ್ ಕೊರಲಿ ಅಂಚಿನಿ ಸಪೋರ್ಟ್ ಮನ್ಪ್ಲೆ ಬೊಕ್ಕ ಏರ್ ಮಾತ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ. ಬಾನು ನಾಮ್ ಬರ್ತೀರಿ. ಹಾಯ್ ಬಾನು ನಾಮ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಮತ್ತು ಏನು ವಿಶೇಷ? ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಕಡೆಯಲ್ಲಿ ಎರಡೂ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನೀವು. ಒಂದು ದಿವಸ ಇದರಲ್ಲಿ ಒಂದು ದಿವಸ ಅದರಲ್ಲಿ ಲೈವ್ ಬರ್ತಾ ಇರ್ತೀನಿ ನಾನು. ಸೊ ಡೈಲಿ ನೋ ಮಿಸ್ಸಿಂಗ್. ಬನ್ನಿ ಬನ್ನಿ ಜನರೇ. ರಾಮ್ ಇರ್ನ ಮನಸ್ಸು ಆಂಡೆ ಏನಿಲ್ಲ ರೀ, ಎನ್ನ ಮನಸ್ಸು ಆಡು ಬ್ರೋ. ಯಾನು ಒಂದು ತಿಂದೆ ನಮ್ಮ ಪುಂಡಿ ಬೊಕ್ಕ ಗಸಿ ಹೋಟೆಲ್ದ. ಬಾನು ನಮ್ ಸೇ ಹಾಯ್ ಬ್ರೋ. ಗೀತಾಂಶ್ ಮೈ ನೇಪ್ಯೂ. ಹಾಯ್ ಗೀತಾಂಶ್, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ನೋಡೋದಕ್ಕೆ. ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ. ಶೀಲವತಿ ಅಕ್ಕ ನಗಾಡ್ತಾ ಇದ್ದಾರೆ, ಯಾಕೆ ಗೊತ್ತಿಲ್ಲ. ಮಾರಿಯಮ್, ಐ ಆಮ್ ಫ್ರಮ್ ಆಸ್ಟ್ರೇಲಿಯಾ. ವಾಟ್ ಈಸ್ ದಟ್? ಐ ಕಾಂಟ್ ಸಿ ದಿಸ್ ವೆರಿ ಸ್ಮಾಲ್ ಐಕಾನ್. ನಾರಾಯಣ್ ಬಾಬು ಕಂಟ್ರಿದ ತೋಜುಂಡೆ ಏರಿಯಾಗ ಚಂದ್ರಗಾನಿಗ ಮೆಲ್ಕಾರ ಗಗನದಲ್ಲಿ ಮಲೆಯ ದಿನ ಸಿದಿನ ಕನ್ನಡ. ಇರಿನ ವಾಯ್ಸ್ ಸೂಪರ್ ಉಂಡಿ. ಕೆಲವು ಸಾಂಗ್ಗೆ ಇರಿನ ವಾಯ್ಸ್ ಸೂಟ್ ಆಪನ್ ಮಾಡೋದಿಲ್ಲ ರಂದೆ. ಓಕೆ, ಅವು ಗಗನದಲ್ಲಿ ಮಳೆಯ ದಿನ ಹೆಂಗೆ ಗೊತ್ತುಂಡೆ ಗೊತ್ತು ಜನ್ ತೂಪೆ ಲಿರಿಕ್ಸ್ ಉಂಡ ತೂಪೆ. ಓ ಇಟ್ಸ್ ಇಂಗ್ಲೆಂಡ್. ಓಕೆ ಓಕೆ, ನೋ ಪ್ರಾಬ್ಲಮ್. ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮಿಂಗ್ ಫ್ರಮ್ ಇಂಗ್ಲೆಂಡ್ ಟು ಮೈ ಲೈವ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಸಂತು ಕೋಟೆಯನ್ನು ಬರ್ತೀರಿ. ಹಾಯ್ ಕಂತ್ರಿ ಗೊತ್ತುಂಡಕ್ಕೆ ಗೋಕುದ ಸಂತನ್ನ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬರ್ತೀರಿ. ಕೊಂಚ ಲೈಕ್ ಕೊಡು ಸಪೋರ್ಟ್ ಮಾಡ್ಪ್ಲೇ ಅಂಚಿನ ಚಾನಲ್ ಸಬ್ಸ್ಕ್ರೈಬ್ ಆತ ಜೇಡ, ಪ್ಲೀಸ್ ಸಬ್ಸ್ಕ್ರೈಬ್ ಆಲೆ ಒನಸಾಡೆ ದಾದಿ ಸ್ಪೆಷಲ್ ಇರೆಗ್. ಓಕೆ ಪಣಂದುಲೇರು ಮಾರಿಯಮ್. ಶೀಲಾವತಿ ಒಗ್ಗಟ್ಟು ಕೇಳನೆ ಪಣಂದುಲೇರು ಒಗ್ಗಟ್ಟು ನಮ್ಮ ಕೋನ್ ಬನೆಗೆ ಕರೋಡ್ಪತಿ ಶುರು ಆಪನು ಅಂತ ಬರ್ತಾ ಅದು. ಕೋನ್ ಬನೆಗೆ ದಾನಪತಿ ಇತ್ತ ಮೇರ್ನ ಮಳೆಯ ದಿನ ಗುಗುಡ ಗಡಗದಲ್ಲಿ ಎಂಜಿನವು ಗಗನದಲ್ಲಿ ಮಳೆಯ ದಿನದ ಗಗನದಲ್ಲಿ ಅವು ಗೊತ್ತು ಜಂದಾಪನಿಂಕ್ ಒಂಜಿ ಲೈನ್ ಗೊತ್ತು ನತ್ತೆ. ಒಗ್ಗಟ್ಟು ಕೇನೆ ಮಾರಿಯಮ್. ಐ ಜಸ್ಟ್ ಸಬ್ಸ್ಕ್ರೈಬ್ಡ್ ಪಣಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾರಿಯಮ್. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್ ಒನ್ ಮೋರ್ ಥಿಂಗ್, ಒನ್ ಮೋರ್ ರಿಕ್ವೆಸ್ಟ್ ಟು ಯು. ಐ ಪಿನ್ಡ್ ಒನ್ ಚಾನೆಲ್, ನಮ್ಮ ತುಳು ಗೈಡ್. ಇಟ್ಸ್ ಎ ತುಳು ಚಾನೆಲ್. I don't know you will understand or not, but please subscribe if you don't mind and support me. That is YT Tips and Tricks new channel. So you can come daily
in both channel live. I coming one day this channel, another day another channel, like that. Okay, alternate day in both channel. Thank you so much. ಗಗನದಲ್ಲಿ ಮಲೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಗನ ಗುಡುಗು ದಿನ ಮಳೆ ಮಳೆ ಜನನ, ಆ ಜನನ ದಿನ ಧರಣಿ ಜನ ಹಸುದಿನ ತನನ. ಮಲೆನಾಡಿನ ಮಲೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದೆನ. ಆಡಾತೆ ಅವು ಫಸ್ಟ್ ಟ್ರ್ಯಾಕ್ ಮಾತ್ರ ಬರ್ಕೊಂಡು ಐ ಜಸ್ಟ್ ಬಿಡು. ಥ್ಯಾಂಕ್ ಯು. ಒಗ್ಗಟ್ಟು ಕೇಳಿ, ಒಗ್ಗಟ್ಟು ಕೇನ್ಗ. ಓಕೆ, ನಮ್ಮ ಕೋನ್ ಬನೇಗ ಕರೋಡ್ಪತಿ, ಕೋನ್ ಬನೇಗ ದಾನ್ಪತಿ ಚಾಲು ಅವರ ಅಭಿ ಚಾಟ್ ಜಾಪಿಟಿ. ನಮ್ಮ ಆಶಿಯ ಮೇರೆಗೆ, ಆಶಿಕಲ್ ಅವರ ಮೇರೆಗೆ, ಕೋರಿಕೆಯ ಮೇರೆಗೆ ಪ್ರಶ್ನೆಗೆ ಉತ್ತರ ಕೊರಡು ಬಲಿಪೇರ ಇಲ್ಲಿ ಅವೇ. Who was the first Indian woman to win the Olympic medal? Who was the first Indian woman win to the Olympic medal? ಗೊತ್ತುಂಟಾ? ಓಯ್ ಮೆಸೇಜ್ ಉಂಟು ನಮ್ಮ. ಓ ರಾಮ ದೇವರೇ, ನಮಸ್ಕಾರ. ಧನಂಜಯ ಬರ್ತೀರಾ? ಹಾಯ್ ಧನಂಜಯ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಜಯರಾಮ ಜಯರಾಮ್ ಅಂತಿದ್ದಾರೆ. ಅರ್ಧ ಬ್ರೋ ಸ್ವಲ್ಪ ಮೇಲೆ ಬಂದಿದ್ದಾರೆ. ಧೀರಜ್ ಬರ್ತೀರಾ? ಹಾಯ್ ಧೀರಜನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಧೀರಜ್ ಕುಮಾರ್ ಚೌಗಳೆ ಮಾತಾಡ್ತಿರೋದು. ಹೇಗಿದ್ದೀರಣ್ಣ? ತಂಬುರ ಬಂದರು. ಹಾಯ್ ತಂಬುರ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ವೇದೋತೆಕ್ಕ ಗುಡ್ ಬಾಯ್. ನವೀನನ್ನ ಗುಡ್ ಇಂಗ್ಲೀಷ್ ಅಂತಿದ್ದಾರೆ. ತಂಬುರ ಅಂದು ಹಾಯ್ ಅಂತಿದ್ದಾರೆ. ಸಾರಿ ಅದು ಮೆಸೇಜ್ ಮೇಲೆ ಬರಲೇ ಇಲ್ಲ ಮಾರ್ರೆ. ಇರ್ನ ಬ್ಯಾಂಡ್ ಓಂಡಿ ಸೂಪರ್. ಅವು ಜಸ್ಟ್ ಗೊತ್ತಿತ್ತಿನ ಅದು ಫಣ್ಯಾನ, ಯಾಕೆ ಬ್ಯಾಂಡ್ ಕಂತಿಜಿ. ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ಅಂದರೆ ಚಿತ್ರಾನ್ನ, ಆಫ್ಟರ್ನೂನ್ ಈವ್ನಿಂಗ್ ಎಲ್ಲ ಅದೇ ಸೇಮ್. ನಿಮ್ಮ ಮನೆಯಲ್ಲಿ ಏನು ಅಂತಿದ್ದಾರೆ? ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಟು ಗೋ ಸಮ್ವೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಾರಿಯಮ್. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಬಾಯ್, ಟೇಕ್ ಕೇರ್. ಧನಂಜಯನ್ನೇ PT ಉಷಾ ಬರೋದಿಲ್ಲರು ಅಲ್ಲ, ತಪ್ಪು. ಸರಿಯಾದ ಉತ್ತರ ಎಂದು ಕೊರ್ಪ್ಯಾನ್. PT ಉಷಾ, B ಮೇರಿ ಕೋಮ್, C ಕರ್ಣಂ ಮಲ್ಲೇಶ್ವರಿ, D ಸೈನಾ ನೆಹ್ವಾಲ್. ಉತ್ತರ ತಂಬುರಾನ್ 18 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಂಬುರಾನ್. ಹೌ ಆರ್ ಯು? ಧನಂಜಯರವರೇ, ಸೋಡಾ ಪಾಯಸ ಖಾಲಿ ಆಗಿದೆ ನಮ್ಮದು. ಹೇಗಿದ್ದೀರಿ? ನಿನ್ನೆ ಬರಲೇ ಇಲ್ಲ ನೀವು, ನಮಗೆ ಸೋಡಾ ಕುಡಿಸಲೇ ಇಲ್ಲ ಅಲ್ಲ ನೀವು. ನಂದು ಕಾಫಿ ಆಯಿತು, ನಿಮ್ಮದು ಕಾಫಿ ಆಯ್ತಾ ಅನ್ನ? ನಮ್ಮದು ಕಾಫಿ ಆಗಿದೆ, ಊಟ ಆಯಿತು. ನಿಮ್ಮದು ಇನ್ನೂ ಊಟ ಆಗಿಲ್ಲಲ್ಲ? ಓಕೆ. ಇದು ಒಮ್ಮೊಮ್ಮೆ ಮೆಸೇಜ್ ಮೇಲೆ ಪಾಸ್ ಆಗೋದಿಲ್ಲ ಮಾರೆ, ಅದೇ ಪ್ರಾಬ್ಲಮ್. ನಾನು ಕಾದು ಕುಳಿತದೆ ಏನು ಮೆಸೇಜ್ ಬರುವುದಿಲ್ಲ ಅಂತ. ಎಲ್ಲಿ ಹೋದ್ರೆ ಎಲ್ಲರೂ? ಧೀರಜ್ ಅನ್ನ, ನಾನು ಒಂದು ಶ್ಲೋಕ ಹೇಳ್ತೀನಿ, ಹೇಗಿತ್ತು ಅಂತ ಹೇಳಿ ಅನ್ನ. ಹೇಗಿತ್ತು ಅಂತ ಹೇಳಿ. ಓಕೆ. ನೀವು ಬರೆದಿದ್ದನ್ನು ನಾನು ಹೇಳ್ತೇನೆ, ನೋ ಪ್ರಾಬ್ಲಮ್. ಹೇಗಾಯಿತು ಅಂತ. ಓಕೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಪಾರ್ವತಿ ದೇವಿ, ಕೈಲಾಸ ಗಾನ ವಾಸಿನಿ, ಕಮಲಾಸನ ಕುಮಾರಿ ಶ್ರೀ ನಿಮಿಷಾಂಬ ನಮಸ್ತುತೆ. ಓಕೆ. ನಮಸ್ತೆ ಪಾರ್ವತಿ ದೇವಿ ಕೈಲಾಸ ಗಣವಾಸಿನಿ, ಕಮಲಹಾಸನ ಕುಮಾರಿ ಶ್ರೀ ನಿಮಿಷಾಂಬೆ ನಮಸ್ತುತೆ. ಹಾಗೆ ಆಡ್ಬೋದು ಅದನ್ನೆಲ್ಲ. ಹಾಯ್ ಮಾರಿಯಂ ಸಿಸ್ ಅಂತಿದ್ದಾರೆ. ಮಾರಿಯಂ ಸಿಸ್ ಹೋದ್ರು, ನಾಳೆ ಬರ್ತಾರೆ. ನೀವು ಎಲ್ಲಿ ಹೋಗ್ತೀರಿ? ಎಲ್ಲ ಜನ ಹೊಸತ್ತು ಬರುವಾಗ ಅಲ್ಲಿ ಕೂತಿರ್ಬೇಕು, ಪಕ್ಕ ಮಾತಾಡಬೇಕು ಅವ್ರ ಹತ್ರ. ನನಗೆ ನನ್ನ 2 ಚಾನಲನ್ನೇ ಹೇಳಲಿಕ್ಕೆ ಟೈಮ್ ಆಗ್ತದೆ, ಮತ್ತು ನಿಮ್ಮ ಚಾನಲನ್ನು ಹೇಳಲಿಕ್ಕೆಲ್ಲ ಕಷ್ಟ ಆಗ್ತದೆ. ಧೀರಜ್ ಹೇಗಿತ್ತು ಅಂತ ಹೇಳಿ. ಒಳ್ಳೇದು ನೀವೇ ಬರೆದಿದ್ದ. ಓಕೆ. ಒಳ್ಳೇದುಂಟು. ಸೈನಾ ನೆಹ್ವಾಲ್ ಅಂತಿದ್ದಾರೆ. ತಪ್ಪು. ಬನ್ನಿ ಜನರೇ, ಯಾರಿದ್ದಾರೆ? ನಮ್ಮ ಸಂಪತ್ತನ ಸಾಯಿ ಇವತ್ತು ಬರಲಿಲ್ಲ.
ಏನಾಯಿತು ಇವತ್ತು ಯಾರು ಲೈವ್ಗೆ ಲೈಕ್ ಕೊಡ್ತಾ ಇಲ್ಲ? ತುಂಬ ಜನ ಇದ್ದಾರೆ, ಆದರೂ ಲೈವ್ಗೆ ಲೈಕ್ ಯಾಕೆ ಕೊಡೋದಿಲ್ಲ? ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಏನು ಮಾಡ್ತಿದ್ದೀರಾ? ಧನಂಜಯನ ಆಯ್ ಚೋಕ ಯಾನು ಮಾನವಿ ಬಣದಲ್ಲಿರು ಆಯ್ ಚಿಕ್ಕ ಯಾನು ಮಾನವಿ ಓ ಈರಿ ಮಾನವಿಯಾ? ಓಕೆ ಓಕೆ ಅಪ್ಪನ ಮಾಮುನ ಅಕೌಂಟುಡು ಒಂಜಿ 100 ರೂಪಾಯಿ ತನ ಪಾಡ್ಲೆ ಅಪ್ಪ ಐಕ್ ಇತ್ತ ಪಕ್ಕ ಮೊಬೈಲ್ ಒಯ್ತೆ ತುನ್ವೆ ಸೂಂಬೆ ಬಣದಲ್ಲಿರು ಎಂಜಿನೇಕ ಸೂಂಬೆ ವೇದತೆಕ್ಕ ಟ್ರಾಫಿಕ್ ಇರಬೇಕು ನೋಡಿ ಅನ್ನ ಅಂತಿದ್ರಿ. ಇಲ್ಲ ನನಗೆ ಇದು ಮೇಲೆ ಬರುವುದಿಲ್ಲ, ಅದು ಸ್ಟಕ್ ಆಯಿತು ಒಂದು ಸಲ. ನಾನು ಹೀಗೆ ಕಾಯ್ತಾ ಇದ್ದೆ ಯಾವಾಗ ಬರ್ತದೆ, ಮತ್ತೆ ನೋಡುವಾಗ ತುಂಬ ಮೆಸೇಜ್ ಮೊನ್ನೆ ಆಗಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಬಂದು ನೋಡ್ತಾ ಇದ್ದೀರಾ, ಇನಿಕ್ತಾ ಇದ್ದೀರಾ, ಒಂದು ಸ್ವಲ್ಪ ಒಳಗೆ ಬನ್ನಿ, ಮಾತಾಡಿ, ಹಾಯ್ ಹಲೋ ಹೇಳಿ, ನಂತರ ಹೋಗಿ, ತೊಂದರೆ ಇಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ ಲೈವಿಗೆ ಬಂದು ಸಪೋರ್ಟ್ ಮಾಡಿ. ನೆರ್ಪೇರು ಬಣದುಲ್ಲೇರು ಓ ದೇವರೇ ಓ ರಾಮ ಈರ್ ಪಲ್ಲೆ ನೆರ್ಪುಜೇರಾರು ಈರ್ ಪಲ್ಲೆ ಪಾಡ್ಲೆ ಪಲ್ಲೆ ಇಂಕ ಆರು ಪಣದುಲ್ಲೇರು ಪಾಡ್ರೆ ಪಣದುಲ್ಲೆ ಮೊಬೈಲ್ ದಯ ಕೊಡ್ತೀನಿ ಕೇಳಿ ನಿಮಗೆ. ಓಲ್ಲಾರ ನಿಗುಲು ಓ ಸಂಪತ್ತನ್ನೇ ಬರ್ತೀರಿ ಲೆಕ್ಕದಂತಲೆಪ್ಪ ಪಿರ ಪಿರ ಬೋದು ಬೂರ್ ನೆಟ್ಟಿದ್ದೇನೆ. ಸಂಪತ್ತನ್ನ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. CEO ಇಲ್ಲಿ ಹೋದ್ರು ಅಣ್ಣ, ಬಂದರು ನೋಡಿ, CEO ಬಂದರು ಅರ್ಧ ಗಂಟೆ ನಂತರ ನೋಡಿ. ಸಚಿನ್ ವೈಜಿ ಬರ್ತೀರಿ, ಹಾಯ್ ಬ್ರೋ ಬಣ್ಣದಲ್ಲಿ, ಹಾಯ್ ಬ್ರೋ ಸಚಿನ್ ಅಣ್ಣ ವೆಲ್ಕಮ್ ಟು ಲೈವ್. ಯಾನ್ ಕೋಡೆಂಜ್ ಕ್ವೆಶ್ಚನ್ಗೆ ಎಂದೀರ ಐಕ್ಲ ಉತ್ತರ ಕೊಡಂದು ಸೀದಾ ಪೋಯಿನಿ ದಾದಾ ಸಚಿನ್ ಬ್ರೋ ಅದಾಲ ಬಿಸಿ ಉಳ್ಳಾರೆ ಇರು ಅದೆಲ್ಲ ಪ್ರಾಬ್ಲಮ್ ಉಂಡೆ. 18 ಮಲೈಕ್ ಡನ್ ಅನ್ನ ಬಂದು ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಸಿಸ್ಟರ್. ಸಂಪತ್ತನ್ನೇ ಇರ್ನ ಕಾರ್ಗೆ ದಾದೆ ಆತುಂಡಿ ಲಕ್ಕ್ಯಾರೆ ಅವನೊಂದುಲ್ಲೆ ಹಾಯ್ ಸಂಪತ್ತನ್ನ ಸೊಲ್ಮೇಲೆ ಬಂದಿರ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಸಂಪತ್ತನ್ನ ಲೈವನ್ನು ಮಿಸ್ ಮಾಡಿದ್ದೀರಾ ಅವರ ಲೈವನ್ನು ನೋಡಿ ಸಪೋರ್ಟ್ ಮಾಡಿ ಅವರಿಗೆ. ಮತ್ತು ಅವರು ಇನ್ನೊಂದು ಸಂಡೇ ಬರ್ತಾರಂತೆ, ಇನ್ನು ಬೈದಾರ ಲೈವ್ ಇಜ್ಜದೆ. ಸಚಿನ್ ವೈಜಿ ಸಾರಿ ಬ್ರೋ ಕೋಡೆ ರಿಪ್ಲೈ ಕೊರೊಂದಿನಕ್ಕೆ ಅಜ್ಜಿ ಸಾರಿ ಬೋರ್ಡ್ ಇಜ್ಜಪ್ಪ, ಸಾರಿ ಬೋರ್ಡ್ ಇಜ್ಜಿ ಬಟ್ ಮಸ್ತ್ ದಿನೋಡ್ ದಿನ ಸೇರಿ ಜಸ್ಟ್ ಬರ್ಪಾರು ಲೈಕ್ ಕೊರ್ಪಾರು ಪೋಪಾರು ದಾಲ ಪಾತಿರ್ಜರು ಇಂಕ ಅಂಚೊಂಚೂರು ದಾನ ಡೌಟ್ ಆಣ ದಾಲ ಬೇಜಾರತ್ತನ ಇರೇಗ್ ಅತ್ತು ಇರ್ನದಾಲ ಪರ್ಸನಲ್ ಪ್ರಾಬ್ಲಮ್ ಉಂಡ ಅಂಚ ಕೇನ್ಗ ಅಂದಾಣ ಐಕೆ ಕೇಂದಿನಿ ಅನಾತೆ ಅವೇ ಸಂಪತ್ತನೆ ಎಂಕ್ ಮರ್ಯಾದೆ ಜಾಸ್ತಿ ಮೂಲು ಐಕ್ ದಿನೋಲ ಬರ್ಪೆ ಅನ್ನೋದುಲ್ಲೇರು ಅಂದಂದೆ ದಿನೋಲ ಬಲೆ ಸಪೋರ್ಟ್ ಮಾಡ್ಪ್ಲೆ ಅವೇ. ಕೋಸ್ಟ ಸ್ಪೈಸ್ ಆಯ್ ತಂಬೂರಣ್ಣ ಪಣದುಲ್ಲೇರು ಕನೆಕ್ಟ್ ಆದೇವ್ ಅನ್ನೋದುಲ್ಲೇರು. ಹೌದಾ ಅರಡೆ ಚಾನೆಲ್ ಉಂಡಾ ತಂಬೂರಣ್ಣ ಬ್ರೋ? ನಮಗೆ ಕಾಮೆಂಟ್ ಹಾಕಿ ನಿಮ್ಮ ಚಾನೆಲ್ ಇದ್ರೆ ಆಯಿತಾ. ಈಗಲೇ ಸಪೋರ್ಟ್ ಮಾಡಬೇಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದೆ ಯಾರು ಸಪೋರ್ಟ್ ಮಾಡಬೇಡಿ, ವೇಸ್ಟ್ ಆಗ್ತದೆ. ಹೌದು ಅಂತಿದ್ದಾರೆ, ಥ್ಯಾಂಕ್ ಯು. ಯಾರು ಮುಲ್ತಾರ ಅತ್ತ ಅಂತ ತಮಿಳ್ದಾರ ಅಂತ. ವೇದದಕ್ಕ ಜೈ ಶ್ರೀರಾಮ್. ಸಂಪತ್ತನ್ನ ಅವನಲ್ಲಿರು, ಸಂಪ್ರೀತನ್ನ ಸಂಪತ್ತನ್ನ ಅವನಲ್ಲಿರು. ಅಂದು ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಂಪತ್ತನ್ನಿ DK ವನಸಾಂಡೆಗೆ ಏನಂದುಲ್ಲೇರು ಬೊಕ್ಕ ಗಂಟು ಒಂತೆ ಅಕೌಂಟ್ ಪಾಡ್ಲೆ ಒಣಂದುಲ್ಲೇರು ಗಂಟು ಒಂತೆ ಅಕೌಂಟ್ ಪಾಡ್ಲೆ ಅಕೌಂಟ್ ದಾದ ಗಂಟು ಮಾಡಿ ಇಂಕೆ ಎಲ್ಲ ಪಾಡೊಂದು ಜರ್ಮುಳು ಸೋಡೋಗು ಕಾಸು. ಆಯ್ ಧನಂಜಯ ಮುಳಿಯಗೇನು ಬಂದರು ಧನಂಜಯರವರೇ ಒಂಜಿ ಚಪ್ಪೆ ಸೋಡ ಬರ್ಪಲೆ. ಆಯ್ ಅಡವಿ ಬಣದುಲ್ಲೇರು. ಆಯ್ ಅಡವಿಯ ಏನೊಂದು ಮೆಸೇಜ್ ಮನ್ಪುನು ಚಿಕ್ಕ ಮೋಲ ನಮ್ಮ ವೇದಾವತಕ್ಕ ಯಾವಾಗ ಸಂಪತ್ತು ಅನ್ನ ಒಂದು ಲೈವ್ ಬರುತ್ತೆ, ಅದು ಸಂಡೇ ಬರ್ತದೆ ಆಯಿತಾ 10 ಗಂಟೆಗೆ. ಸೋಡದಾರು ಒಳ್ಳೆರಿ ಇರ್ನ ಆರು ಉಳ್ಳೇರಿ
ಅಂಡ್ ಅರ್ನ ಮೊಬೈಲ್ ಬೇತೇರ ಮೆಸೇಜ್ ಮಂತಂದು ಜೋಕ್ಲ ಅಂದು ಎನ್ನ ಎಂಚಿನ ಪೂರ್ವೇರು ಅಜ್ಪ ಬೊಡ್ಚಾಗ ಏನಂದಿಲ್ಲ ಅಜ್ಪ ಬೊಡ್ಚವ ಖಾಲಿ ಸೋಡ ಯಾವ ನಿಂಗೆ ಇರುವ ಯಾನು ಅಜ್ಪ ಪಾಡುಜದ ಐಕೆ ಸೋಡ ಬರ್ಪಿನಿ ನಾನು ಅವಿನಾಶ್ ನಾಯ್ಕ್ ಬತ್ತೀರು ಹಾಯ್ ಅವಿನಾಶ್ ಅನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ ಮನಸಾಂಡೆ ದಾದ ಸ್ಪೆಷಲ್ ಮಲ್ಲಕ್ಕುಲು ಮಲ್ಲ ಒಂದ್ರಿ ಪೋಪೇರು ಎಲ್ಲಿಯಕ್ಕುಲು ಏಪ ಮಲ್ಲ ಆಪುನ್ ಬ್ರೋ ಸೊಲ್ಯೂಷನ್ ಪನ್ನೆ ಸೊಲ್ಯೂಷನ್ ಯಾನು ಇರಗೊಂಜಿ ಕ್ಲಿಯರ್ ಆದ ಪನ್ಪನಿಷ ಅವಿನಾಶ್ ಅನ್ನೆ ಲೈಕ್ ಡನ್ ಇರು ಉಂತಲೆ ಅಂತ ಬರ್ತವೆ ಅವಿನಾಶ್ ಅನ್ನ ಲೈಕ್ ಡನ್ ಬಿಸಿ ಇತ್ತೆ ಉಳ್ಳೆ ಬಾಯ್ ಬಂದಿಲ್ಲ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಒಂಜಿ ಲೈಕ್ ಕೊರಿ ಇರುತ್ತೆ ದಿನಕರಣ್ಣ ಬತ್ತೀರು ವೆಲ್ಕಮ್ ಟು ಲೈವ್ ದಿನಕರಣ್ಣ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬತ್ತದ ಲೈಕ್ ಕೊರ್ಪಿನಿಕ್ ಬೊಕ್ಕ ಮನಸಾಂಡೆ ದಾದ ಸ್ಪೆಷಲ್ ಇರೆಗ್ ಪ್ರಿಯಾಂಕರ್ ಅವರೇ ಹಾಯ್ ಸಂಪು ಅಂತಿದ್ದಾರೆ ಸಚಿನ್ ಅನ್ನ ಮಲ್ಲ ಕುಲು ಮಲ್ಲ ಒಂದೇ ಪೋಪೇರು ಎಲ್ಲಿ ಕುಲು ಎಲ್ಲೆಡು ಉಳ್ಳೆ ರತೆ ಅವು ಜಗತ್ತದ ನಿಯಮ ಹೊರ ಎಲ್ಲಿ ಆಯಲ್ಲ ಮಲ್ಲ ಎಣ್ಣ ಬೊಕ್ಕ ಆಯಲ್ಲ ಮಲ್ಲ ಒಂದೇ ಪೋಪೆ ದಾದಂಡಲ ಮನ್ಪೋಡದೆ ಕಾಸು ಆವಡು ದಾದಂಡ ಮನ್ಪೋಡು ಬೇಲೆ ಮನ್ಪೋಡು ಅವು ಮನ್ಪೋನ ಮೈಟಾಪುಜಿ ಅತ್ತಂದಲ್ಲ ಬೇಲೆ ಬುಡ್ದು ಬಿಸ್ನೆಸ್ ಮನ್ಪೋಡು ಐಕೆ ನಮ್ಮ ಟ್ರೈ ಮನ್ಪೋಡು ಅವು ಬಿಸ್ನೆಸ್ ಮಂತಂಡ ನಮ್ಮ ಮಕ್ಕಳ ಕಾಸು ಆಪುನು ಅಂಡ್ ಐಟ್ ಕೆಲ ಬಂಗಂಡು ಇರ್ನ ವನಸಾಂಡೆ ಎನ್ನ ವನಸಾಂಡೆ ಬ್ರೋ ಎಂಕ್ ಪುಂಡಿಗಸಿ ಸಂಪತ್ತನ್ನಿ ನಮ್ಮನ ಪ್ರಯತ್ನ ಬೊಕ್ಕ ದೇವರನ ಆಶೀರ್ವಾದ ಏಪಲ ಇಪ್ಪೋಡು ಅವಲ ಅಂದು ಅವೇ ನಮ್ಮ ಪ್ರಯತ್ನ ಪಂಡ ಎಂಚ ನಮ್ಮ ಹಾರ್ಡ್ ವರ್ಕ್ ಮನ್ಪೋಡು ಆಪಡುತ್ತೆ ಇತ್ತೆ ಹಾರ್ಡ್ ವರ್ಕ್ ಮಂತ್ ನೆಂಚ ಮಲ್ಲಾಪಿನಿ ಸಾಧ್ಯನೇ ಜೇರಿಗಲ ವನಸಾಂಡನ್ನ ಪಣದುಲ್ಲೇರು ಏದೋ ತೆಕ್ಕ ಮನಸ್ಸು ಆತುಂಡು ಸಾಂಬಾರು ಚಪಾತಿ ಪಣದುಲ್ಲೇರು ದಿನಕರಣ್ಣಿ ಓಕೆ ಪ್ರಿಯಾಂಕಾ ಹಾಯ್ ಊಟ ಆಯ್ತಾ ಅಂತಿದ್ದಾರೆ ಸಂಪತ್ತನ್ನ ಅದ್ವಿತ್ ಬಿ ಸಿ ರೋಡ್ ಬರ್ತೀರಾ ಹಾಯ್ ಅದ್ವಿತ್ ವೆಲ್ಕಮ್ ಟು ಲೈವ್ ನೀರು ಹಾಯ್ ನವೀನ್ ಅಂಕಲ್ ಪಣದುಲ್ಲೇರು ಯಾರಿದು ನಮ್ಮ ಗುರ್ತ ಉಂಟಾ ನಾನಂತೂ ಈ ಹೆಸರು ಕೇಳಲಿಲ್ಲ ಫಸ್ಟ್ ಟೈಮ್ ಕೇಳಿದ್ದೀನಿ ಅದ್ವಿತ್ ವೆಲ್ಕಮ್ ಟು ಲೈವ್ ಅದ್ವಿತ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಂಚ ಉಳ್ಳಾರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚೆನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮನ್ಪ್ಲೆ ಬೊಕ್ಕ ಈರು ಏರೊಂದು ಒಂಚೂರು ಪಲ್ಲೆ ಎಂಕ್ ಈರು ಅಂಕಲ್ ಒಂದೆಲ್ಲ ಎತ್ತಾರೆ ಸೊ ಎಂಕ್ ರಿಲೇಷನ್ ಆತು ಬೇತೆ ಇರಲ್ಲ ನನಗೆ ಗೊತ್ತುಜಿ ಬನ್ನಿ ಬನ್ನಿ ಜನರೇ ಗೆಳೆಯರೇ ಗೆಳತಿಯರೇ ಹೋಗೋಣ ಲೈವ್ಗೆ ಮಾಡೋಣ ಮಸ್ತ್ ಮಲ್ಲಿಗೆ ಸಂಡೇ ಏರ್ಲ ಬರ್ಪೇರು ಇತ್ತೆ ಅನ್ನ ಸಂಡೇ ಈರ್ಲ ಬರ್ಪರತ್ತೆ ನಾ ಯಾನ್ ಬರ್ಪೆ ಬೊಕ ಸಂಡೇ ಬರ್ಪೆ ಸಂಪತ್ನ ಲೈವ್ಗೆ ಎಲ್ಲಂಜಿ ಫಣಿಯರ್ ಆಪುಜಿ ಎಲ್ಲಂಜಿ ರೆಡ್ ಪ್ರೋಗ್ರಾಮ್ ಉಂಡು ಒಂಜಿ ಜೈ ಪಿಕ್ಚರ್ ರಿಲೀಸ್ ಉಂಡು ಬೊಕ್ಕೊಂಜಿ ಸತ್ಯನಾರಾಯಣ ಪೂಜೆ ಉಂಡು ಸೊ ರೆಡ್ಡೆಕ್ಲ ಪೋಂಡ ಒಂಜಿಗೆ ಬರ್ರೆ ಆಪುಜಿ ಲೈವ್ಗೆ ಬೇಜಾರು ಮನ್ಪೊಚ್ಚವೆ ಪ್ರಿಯಾಂಕಾ ಪನ್ನಿಪೂರಿ ಪಾರ್ಟಿ ಇವತ್ತು ನಮ್ಮದು ಸಂಪತ್ ಪೂಜಾರಿ ನವೀನರೇ ಈರು ಎಲ್ಲ ಕಲಿ ಮೂರನೇ ಪೋಲೆ ಬರ್ಪಿ ವರ್ಷ ಕಲಿ ಮಾರುವರು ದುಬೈಡು ಧನಂಜಯ ಲತನ ಬಗೆನಾ ಓಕೆ 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 ಹಾಯ್ ಹಾಯ್ ಅದ್ವಿತ್ ನೆನಪಾಣೆಂಕ್ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸಬ್ಸ್ಕ್ರೈಬ್ ಅನ್ ಪ್ಲೇ ರೆಡ್ ಚಾನೆಲ್ ಎಲ್ಲ ಸಂಪತ್ತನೆ ಲೈಕ್ ಕೊಡ್ದು ಪೋಲೆ ಪ್ಲೀಸ್ ಬರೋದು ಚಂದ್ರಾವತಕ್ಕ ಬರ್ತೀರಿ ಹಾಯ್ ಚಂದ್ರಾವತಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಲೈಕ್ ಕೊರ್ನೇಕ್ ವನಸಾಂಡೆ ದಾದ ಸ್ಪೆಷಲ್ ಲೈಕ್ ಕೊಡ್ದು ಪೋಪೆ ಅವೇ ಪಂಡ ಪಿಕ್ಚರ್ 11 ಗಂಟೆ ಸ್ಟಾರ್ಟ್ ಸೊ ಇರ್ನ ಆಪುಂಡು ಬೇಗ ತೊಂದರೆ ಜಿ ಗೊತ್ತುಜಿ ಟಿಕೆಟ್ ನನ್ನ ತಿಕ್ಕಜ್ಜಿ ಕ್ಯಾನ್ ಕೇಂದ್ಜಿ ಎಲ್ಲ ಕನ್ಫರ್ಮ್ ಅನ್ಪೇನ್ ಕೇಜು ಬಾವು ಕಸಾಯಸ್ ತುಮಿ ಪಣದೊಲ್ಲೇರು ಹಾಯ್ तुमचे नाव मला विसरतोय म्हणून मी बघतो इकडे गायकवाड माहिती आहे पण काय गायकवाड समर्थ गायकवाड हाय समर्थ गायकवाड वेलकम टू लाईव्ह थँक्यू सो मच फॉर कमिंग प्लीज गिव्ह ए लाईक अँड सबस्क्राईब ऑलरेडी केलं आहे तुम्ही ओके ओके कसं आहेस तुम्ही आजचा दिवस कसा गेला तुम्हाला ಥ್ಯಾಂಕ್ಸ್ ಪನ್ನೋದಿಲ್ಲ ಸಂಪತ್ತನ್ನೇ ಚಂದ್ರಾವತಿ ಅಕ್ಕ ದುಬೈಡ್ ಕಲಿ ಉಂಡೆ ಅನ್ನ ದುಬೈಡ್ ಕಲಿ ಉಂಡು ಬಟ್ ಎಡ್ಡೆಜ್ಜಿಗೆ ಆತು ಸಂಪತ್ತನ್ನೇ ಅನ್ನೆ 3 ಬೇರು ಪನ್ನೋದಿಲ್ಲ 3 ಇಂಚಿನಿ 3 ನೀರುಳ್ಳಿ ಅನ್ನ ಯಾನ್ ಕಲಿಬಾರ್ದು ಏತು ವರ್ಷ ಅನ್ ಗೊತ್ತುಂಡೆ 95 2005 2015 2025 95 10 ವರ್ಷ 20 ವರ್ಷ 30 ವರ್ಷ ನಾನು ಕಲಿ ಬರ್ತಿಸಿ ಬಿಸತಿ ಮಲ್ಲ ಉಂಡೆ 3 ಬಿಸತಿ ಉಂಡು ಮಲ್ಲ
छान टी शर्ट हा थँक यू समर्थ ब्रो थँक्यू सो मच. जेवण झालं काय तुम्हाला काय जेवलंय ಸೃಜನ್ ಹಲ್ಲಾಡ್ ಬರ್ತೀರಾ ಹಾಯ್ ಸೃಜನ್ ಹಲ್ಲಾಡ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನೀವು ಬಂದ ವೀಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಮೋನೋ ಆಗಿದೆ ಸೊ ನೀವು ವಿಡಿಯೋ ನೋಡಿದರೆ ಏನಾದರೂ ಒಂದು ಸ್ವಲ್ಪ ಅದರಲ್ಲಿ ನಮಗೆ ಬರ್ತದೆ ಅದು ಬಂದರೆ ನಮಗೆ ಸ್ವಲ್ಪ ಉಪಕಾರ ಆಗ್ತದೆ ಬಾತ್ आणि सांबार ओके आम्हाला पण सेम ಸಂಪತ್ತನಿ ಪ್ರೀತಿ ಅಕ್ಕ ಬತ್ತೇರ ಬರ್ಪೆ ಪಂಡೇರು ಪ್ರೀತಿ ಅಕ್ಕ ಬೈಜೇರಿ ಕಾಂಡೆ ಆರು ಅವಳು ತಿಕ್ಕದಿತ್ತೇರು ನಮ್ಮ ಮಿರ್ನೆಟ್ ನಮ್ಮ ದುರ್ಗಾ ಕನೆಟ್ ಇತ್ತೇರು ತಂಬುರಣ್ಣೆ ಪ್ಲೀಸ್ ಪ್ರಮೋಟ್ ಮೈ ಚಾನೆಲ್ ಆಲ್ಸೋ ಎಲ್ಲರಿಗೂ ಒಂದು ತಂಬುರನ್ ಸಾಂಡು ಅಂತ ಉಂಟು ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಹಾಕಿ ವಿಡಿಯೋ ನೋಡಿ ಅವರು ಸಹ ನಿಮಗೆ ಕಾಮೆಂಟ್ ಹಾಕ್ತಾರೆ ಆಯಿತಾ ಕಾಮೆಂಟ್ ಆಗ್ತಾರೆ ತಂಬುರನ್ you also watch videos then subscribe anyone okay without watching video don't subscribe it will be not help okay thank you ವೇದಾವತಿ ಅಕ್ಕ ಜವನ್ ಜಲೆ ಅನ್ನ ಬಂದಿಲ್ಲೇರಿ ನಾರಾಯಣ್ ಸಪೋರ್ಟ್ ಬಂದ KG ಕಾಂದ ಬಜ್ಜಿ ಬಂದಿಲ್ಲೇರಿ ಕಾಂದ ಬಜ್ಜಿಯ ಕೋಸ್ಟಲ್ ಸ್ಪೈಸಿ ಸೈಡ್ ಹಾಯ್ ಬಂದಿಲ್ಲ ಸೃಜನ್ ಅಲ್ಲಾಡ್ ಬ್ರೋ ದುಬೈ ವಿಡಿಯೋ ನೋಡಿದೆ ಅಂತಿದ್ದಾರೆ ಹೌದಾ ಥ್ಯಾಂಕ್ ಯು ಒಳ್ಳೇದಿತ್ತಾ ಓಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಆಯ್ತಾ ಕಾಮೆಂಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಇನ್ನೊಂದು ದುಬೈ ಮಾಲಿದು ವಿಡಿಯೋ ಬರ್ತದೆ ನಾಡಿದ್ದು ಸ್ಯಾಟರ್ಡೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಆಯಿತಾ ಫ್ರೀ ಓಡಿ ಹೋದ್ರು ಅಂತಿದ್ದಾರೆ ಫ್ರೀ ಬರ್ತಾರೆ ಅವರು ಲಾಸ್ಟಿಗೆ ಬರ್ತಾರೆ ಚಂದ್ರಾವತಿ ಅಕ್ಕ ಕಿಡ್ಡೆ ಮಗರಿತು ಒಂದೊಂದಲ್ಲಿ ಕಿದೆ ಮಗರಿತು ಒಂದೊಂದು किते मगरतो ಒಂದ तू माझ्या नाव का विसरलास मला विसरण्याचा प्रॉब्लेम आहे म्हणून मी बुकमध्ये लिहून ठेवला कधी सी कोणी तर नाव माहीत नाही मला लिहून ठेवतो मी तुमचं चॅनल डिफरेंट आहे ना त्यापासून त्या म्हणून ಸರಿತಕ್ಕ ಎಕಡೆ ಸುಮಕ್ಕ ಲೈವ್ ಇತ್ತೀರಿ ಬಣ್ಣದಲ್ಲಿ ಇತ್ತೆಲ್ಲ ಉಳ್ಳೇರಿ ನಾನು ಲೈವ್ ಇಡುಲ್ಲೇನೆ ಸುಮಕ್ಕ ಇನ್ ಲೈವ್ ಸಪೋರ್ಟಿಂಗ್ ಸುಮಕ್ಕ ತೋಜಿರಾರು ಬಂದು ಅಂತೀರ ಅಂತ ಕೋಸ್ಟಲ್ ಸ್ಪೈಸ್ ಹಾಯ್ ಬಣ್ಣದಲ್ಲಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ छान भाऊ म्हणून दिले काहीतरी करायला पाहिजे ना काय करू मी तुम्ही रोज आले की नाव आठवणी राहते तुम्ही रोज नाही येता ना म्हणून आमच्या दुसऱ्या चॅनलवर पण मी येतोय तुम्ही सबस्क्राईब केलं काय पिन चॅनल नम्मा तुलू गाईड म्हणून मी एक दिवस या चॅनलमध्ये अनदर दिवस आ चॅनलमध्ये येतो संपताने हाय सरितक्क वनस मल्ತಾರೆ ಏನಂದಲ್ಲೇ रे ಮನಸ್ಸು ಮಲ್ತೀರಾ ಇಜ್ಜ ಅಂತ ಹೋಜನು ವರ್ಮ ಏನತ್ರತೆ ಪ್ರಿಯಾಂಕಾ ಬಂದೆ ನಾನು ವಾಪಸ್ ಅಂತಿದ್ದಾರೆ ಹಾಯ್ ಪ್ರಿಯಾಂಕಕ್ಕ ಥ್ಯಾಂಕ್ ಯು ಸಂಪತ್ತನ್ನೇ ಸ್ಕಿಪ್ ಮಾಡೋದಿಲ್ಲೇರಿ ಏನು ಸ್ಪೆಷಲ್ ಅಂತಿದ್ದಾರೆ ನನಗೆ ಪುಂಡಿಗಸಿ ಪಾತ್ಯರು ಜರ ಲೈಕ್ ಕೊಡ್ದು ಬರ್ಪಿನ ಬಣ್ಣದಿಲ್ಲೇರಿ ಹಾಯ್ ಸರಿತಕ್ಕ ಮನಸ್ಸು ಮಲ್ತಾರೆ ಯಾನು ಬರ್ಪುಜಿ ಆಡಿ ಸರಿತಕ್ಕ ಪಾತ್ಯರುಜಿ ಅಂದಂತ ಆರು ಪಾತ್ಯರುಜಿ ಓಕೆ ಎಲ್ಲೇ ಪಾತಿರ್ಗಣ್ಣ ಪಣದಲ್ಲಿ ಎಲ್ಲೇ ಪಾತಿರ್ಗಣ್ಣ ಓಕೆ ಸರ್ ಓಕೆ ಪೋಪಿ ಚಂದ್ರಾವತಿ ಅಕ್ಕ ಬಾಯ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಇಜ್ಜೆ ಯಾನ್ ಸಪೋರ್ಟ್ ಇಜ್ಜಿ ಸರಿತಾ ಅಕ್ಕ ಅವನದಲ್ಲಿ 10 ನಿಮಿಷಗೂ ಬುರ್ದಿ ವನಸ್ ಅವನದಲ್ಲಿ ಪ್ರೀತಿ ಅಕ್ಕ ಬತ್ತೀರಿ ಹಾಯ್ ನವೀನ್ ಬ್ರೋ ಬಣದಲ್ಲಿ ಹಾಯ್ ಪ್ರೀತಿ ಅಕ್ಕ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್ ಇಂಚ ಉಳ್ಳರೀರು ದಾದನ ಸೊಲ್ಯೂಷನ್ ಬತ್ತನೇರೆಗು ಯಾನು ಹುಷಾರುಳ್ಳೆ ವನಸಾಡೀರಿ ನಾ ದಾದ ಸ್ಪೆಷಲಿನೇ ಥ್ಯಾಂಕ್ ಯು ಸೋ ಮಚ್
ಚಂದ್ರಾವತಿ ಅಕ್ಕ ಡನ್ ಪಣದಲ್ಲಿ ಥ್ಯಾಂಕ್ ಯು. ಏನು ಮಾತಾ ಲೈಕ್ ಕೊಡ್ತಿದ್ದೀರಾ? ಪ್ಲೀಸ್ ಒಂದು ಲೈಕ್ ಕೊಡಲಿ. ಯಾರೆಲ್ಲ ಲೈಕ್ ಕೊಡಲಿಕ್ಕೆ ಮರೆತಿದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ ಈಗ ಮೋನೋ ಆಗಿದೆ, ಸೊ ನೀವು ವೀಡಿಯೋ ನೋಡಿದ್ರೇ ಏನಾದರೂ ಬರುವುದಲ್ಲ, ಇಲ್ಲಾಂದರೆ ಬರುವುದಿಲ್ಲ. ಶ್ರೀಶಾಂತ್ ಕೊಟ್ಯಾನ್ ಬರ್ತೀರಾ? ಹಾಯ್ ಬ್ರೋ ಪಣದಲ್ಲಿ. ಹಾಯ್ ಶ್ರೀಶಾಂತ್ ಕೊಟ್ಯಾನ್, ವೆಲ್ಕಮ್ ಟು ಲೈವ್. ಹೇಗಿದ್ದಿ ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ದಾಲ ಆತಜಿ ಬ್ರೋ ಪಣದಲ್ಲಿ. ನೋ ಪ್ರಾಬ್ಲಮ್ ಆಪುಂಡು ದಾಲ ಪೋಟೇಚಿ ಬೇಜಾರು ಮಣ್ಪೊಚ್ಚಿ ಸಾಯ ಒಂದು ಒಪ್ಪೊಚ್ಚಿ ಇರು ವೀಡಿಯೋ ಪಾಡೊಂದು ಪ್ಲೇ ವೀಡಿಯೋ ಪಾಡಲ್ಲ ಹೆಜ್ಜ ವೀಡಿಯೋ ಪಾಡಲ್ಲೈತೆ ವೀಡಿಯೋ ಪಾಡೊಂದು ಪ್ಲೇ ದಾಲಜ್ಜಿ. ಪ್ರಿಯಾಂಕಾ ಸ್ಕಿಪ್ ಅನ್ನೋದಿಲ್ಲ. ಅಯ್ಯೋ ದೇವರೇ, ನಿಮ್ಮದು ನಾನು ಸ್ಕಿಪ್ ಮಾಡಿದ್ನಾ? ಸಂಪು ನಿಮಗೆ ಏನು ಸ್ಪೆಷಲ್ ಅಂತ ಕೇಳಿದ್ದು. ಹೌದೌದು ಸಂಪು ನಿಮ್ಗೆ ಏನು ಸ್ಪೆಷಲ್? मी पशु वैद्य आहे. रात्री 1 वाजेपर्यंत मी मच्छा खाजगी दवाखान्यात राहतो असते. ओके 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 थँक यू. तुम्ही ಪಶುವೈದ್ಯ. ಓಕೆ 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 ಓಕೆ. ಹಾಯ್ ಪ್ರೀತಿ ಅಕ್ಕ ಅಂತಿದ್ದಾರೆ. ಕೋಸ್ಟಲ್ ಸ್ಪೈಸ್ ಅವರು ಸಂಪತ್ತನ್ನೇ ಪ್ರೀ ಬೇಜಾರುಳ್ಳಿರು ಜ್ಯೂಸ್ ಕೊರ್ಲಾರಿಗೆ ಬಣದಿರು ಇಜ್ಜಿ ಬೇಜಾರು ಮಾಡಿ ಎಂಥ ಪ್ರಯೋಜನ ಮಾರೆ. ಬೇಜಾರು ಮಾಡಬೇಡಿ, ಅದರಲ್ಲಿ ಏನಿಲ್ಲ, ಅದು ಕಾಮನ್. ಅದು ಸ್ವಲ್ಪ ನೋಡಿ ಅದು ಯಾಕೆ ಬಂದಿದೆ ಅಂತ ನೀವು ತಿಳಿದುಕೊಳ್ಳಿ, ಮತ್ತು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ವಿಡಿಯೋ ಪಾಡ್ರೆ ಇಜ್ಜಿ ಬ್ರೋ ಅಪೀಲ್ ಕೊಡ್ತೈತೆ ಅಂಚ. ಓ ಅಂದೆ ಅಂಚನ ಉಪ್ರ ಗೊತ್ತು ಜೇಂಕಲ ಜಾಸ್ತಿ. ಸಂಪು ಒನಸಾಂಡೆ ಬಣದುಲ್ಲೇರಿ ಸಂಪತ್ತನ್ನಿ ಪ್ರೀ ನನಗೆ ಹೆಗ್ಗು ಬುರ್ಜಿ ನಿಮಗೆ ಪ್ರೀತಿ ದಾದ ಮನಸ್ಸಿಗೆ ನವೀನ್ ಬ್ರೋ ಬಣದುಲ್ಲೇರಿ ಎಂಕ ಪುಂಡಿಗಸಿ ಸಿಸ್ಟರ್ ಪ್ರಿಯಾಂಕಾ ಬೇಜಾರಂದರೆ ಅವರು ಅಂದರೆ ಇದು ಬೇಜಾರು ಗೊತ್ತಿಲ್ವ ಏನಂತ. ಬೇಜಾರಂದರೆ ಬೇಜಾರು. ಸ್ಯಾಡ್ 9 PM ನಾಟ್ 1 PM. ओके दिसलं नाही मला. 4 अक्षरमध्ये दिसतोय म्हणून. ओके माझा ग्लास पण गेला आता. ಸಂಪತ್ತನ್ನೇ ಪುನರ್ಪುಲಿ ಬೋಡೆ ಪ್ರೀ ಬಣದಲ್ಲಿರು ದಾದಿಕ್ಕೆ ಪಿತ್ತಾಪಿನಿಕ ಪ್ರೀತಿ ಅಕ್ಕ ಸೊಲ್ಮೇಲೆ ಬಣದಲ್ಲಿರು ಪ್ರೀತಿ ಎಂಕ ವೆಜ್ ಸಂಪು ಇನಿ ತಿನ್ಪುಜಿ ಅಡೆಗೆ ಫಿಶ್ ಫ್ರೈ. ಓ ಅಂದೆ ಓಕೆ ಅಗಲಿಗೆ ಫ್ರೆಶ್ ಫ್ರೈ. ಓಕೆ ವೇದತೆ ಅಕ್ಕ ಫೀಲಿಂಗ್ ಬಣದಲ್ಲಿರ ಫೀಲಿಂಗ್ ಪ್ರೀ ನಿಮ್ಮ ಮಂಡೆ ಕೊಡಬೇಕಂತಿದ್ದಾರೆ. ಪ್ರಿಯಾಂಕಾ ನಾನು ಲೈಫ್ನಿಂದ ಕಿತ್ತು ಬಿಸಾಕಿದ್ದೀನಿ ಬೇಜಾರನ್ನು. ಹೌದಾ, ವೆರಿ ಗುಡ್. ಹೌದು, ಬೇಜಾರು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗ್ತದೆ. ಆದರೆ ಅವ್ರದ್ದು ಎಂತ ಅಂದರೆ ಅದು ಅವ್ರದ್ದು ಬೇರೆ ವಿಷಯ. ಸೊ ಅದು ನನಗೆ ಗೊತ್ತಿಲ್ಲ ನಾನು ಹೇಳ್ಬೋದಾ ಇಲ್ವ ಅಂತ. ಸೊ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಇನ್ನ ಮಂಡೆಗ ಸಂಪು ಅನ್ನೋದಲ್ಲಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ಆರು ಇರೇನು ತೆಲಿಪವನಿ ಐಕ್ ಈರು ಫ್ರೆಶ್ ಫ್ರೈ ಓದಿಯಾರು ಬಣ್ಣದಲ್ಲೇ ಈರು ಫ್ರೆಶ್ ಫ್ರೈ ಓದಿಯಾರಂದು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬ್ರೋ. ಆಮೇಲೆ ಜಾಯ್ನ್ ಆಗ್ತೀನಿ. ಓಕೆ ಬನ್ನಿ ಆಯಿತಾ. ಲಾಸ್ಟ್ವರೆಗೆ ನೀವು ಬೇಕು, ಖುಷಿ ಆಗ್ತದೆ ಮಾತಾಡಲಿಕ್ಕೆ ಆಯಿತಾ. ಇಲ್ಲಾಂದರೆ ಸಂಪತ್ತನ್ನು ಸಹ ಓಡ್ತಾರೆ. ಮತ್ತೆ ಮೊದಲೆಲ್ಲ ಹೇಳಿ ಹೋಗ್ತಿದ್ರು, ಈಗ ಹೇಳುವುದಿಲ್ಲ ನಾನು ಬರ್ತೇನೆ ಅಂತ, ಸೀದಾ ಹೋಗ್ತಾರೆ. ಮತ್ತೆ ನಾನು ಕರೆಯೋದು, ಅಯ್ಯೋ ಸಂಪತ್ತನ್ನ ಬನ್ನಿ ಹೇಳಿ ಹೋಗಿ ಅಂತ. ಪ್ರಿಯಾಂಕಾ ಡನ್ ಅಂತಿದ್ದಾರೆ. ಸಂಪತ್ತನ್ನ ಪ್ರೀ ದಾದ ಬೇತೆ ಕೆಂಪುದವನಲ್ಲಿ ಕೆಂಪುದನ ಪ್ರಿಯಾಂಕಾ ಏನು ಅಂತಿದ್ದಾರೆ. ಇಲ್ಲ ಅವರು ನಿಮ್ಮ ಹತ್ರ ಅಲ್ಲ, ಅವ್ರ ಹತ್ರ ಸಹ ಪ್ರಿಯ ಅಂತಲೇ ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರಾಬ್ಲಮ್ ಆಯಿತು. ಸೌಖ್ಯ ಅನ್ನ ಸೌಖ್ಯ ಅಕ್ಕ ಬಣದಲ್ಲಿ ನಾರಾಯಣ್ ಬಾವೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೂಕಾಭಿನಯಲ್ಲಿ ಬನ್ನಿ. ಬಂಗುಡೆ ಗೇಂಡ ಅವನದಲ್ಲಿ ಕೆಂಪುದ ಕೇಂಡವಣ್ಣ ಗೆಂದವನದಲ್ಲಿ ಗೆಂಡ. ಆಮೇಲೆ ಬರ್ತೀನಿ ಅಣ್ಣ. ಓಕೆ ವೇದವತಿ ಅಕ್ಕ ಥ್ಯಾಂಕ್ ಯು ಸೋ ಮಚ್. ಸಂಪತ್ತನ್ನೇ ಪ್ರೀ ಮಂದಾರ ಒಳ್ಳೆರು ಮಂದಾರಲ್ಲ ಇಜ್ಜಿರಿ ಯಾನು ಒಂದು ಮಂತೆ ಪ್ರೀತಿ ಅಕ್ಕ ಮಂದಾರ ಅಕ್ಕ ನಮ್ಮ ಪೂರ ಒಂಜಿ ಇನ್ಸ್ಟಾಗ್ರಾಮ್ದ ಗ್ರೂಪ್ ಮಂತದ್ದು ಪಾಡ್ದೆ ತೋಂದು ಪ್ಲೇವೆ. ಓ ಪ್ರಜ್ವಿತ್ ಇರ್ನ ಕೆಬಿಟ್ ದಾದೆಗೆನದಲ್ಲಿ ಇಯರ್ಫೋನಿ ಯಾನು ಸುಮಕ್ಕನ ಲೈವ್ ಆವೊಂದುಂಡು ಆರು ಪಾತೆರ್ ವೇರು ಪಂಡದು ಕೆಬಿಕ್ ದೀತೀರಿ ಆರ್ನ ಮ್ಯೂಟ್ ಲೈವ್ ಅವು. ಪ್ರಜ್ವಿತ್ ಅಕ್ಕ ಅನ್ನ ಕೆಬಿಟ್ ದಾದ ಉಂಡು ಗಿರದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಿತ್, ವೆಲ್ಕಮ್ ಟು ಲೈವ್. ಓನರ್ ಇರು ಬರೊಂದಿದ್ದೀರಿ ಡೈಲಿ ತಾನೆ ಒಂಜಿ ಲೈಕ್ ಕೊಡ್ತು ಬೋಲೆ ಏಪಲ್ಲ ಬತ್ತದಾವೆ ಸಪೋರ್ಟ್ ಮನ್ಪ್ಲೆ ಬೊಕ್ಕ ಕುಡೊಂಜಿ ಚಾನೆಲ್ಗಳ ಸಬ್ಸ್ಕ್ರೈಬ್ ಮಂತ್ ಜೇಟ ಮನ್ಪ್ಲೇವೆ ಅಲ್ಪಲ್ಲ ಬಲ್ಲೆ ದಿನೋಲ ಬೊಕ್ಕ ಸಂತು ಕೋಟೆನೇ ನನ್ನ ಈರು ಕೆಂಪುದನೆ ಪರೋಡು ಬಣ
ಯಾನ್ ಕೆಂಪುದ ಬರ್ಪುಜಿ ಎನ್ನ ಬೊಳ್ದುದ ಖಾಲಿ ಇರೆಗ್ ಮಂಡೆ ಸೆಡಿಪು ಬಣೊಂದುಲ್ಲೇರು ಪಾತೇರು ಅದೇ ಅವಾಪು ನಿಜರಲ್ಲ ಯಾನ್ ಹೊರ ದೀಪ ಎಂಡ ಉಂಡಿ ಓದಿತ್ತಂದೆ ಎನ್ನ ಸೌಂಡ್ ಹಾಕಿರವ ಈ ನೆನಪಂದಿರ ಎಡ್ಡೇನು ಹೊರವ್ರು ನೆನಪರ್ಪುಜಿ ಪ್ರೀತಿ ಗೊತ್ತುಜ್ಜಿ ಯಾನು ಮಂದರ ಸಿಸ್ ಒಳ್ಳೆರು ಬಂದು ಗೊತ್ತುಜ್ಜಿ ಮಂದರ ಸಿಸ್ ಒಳ್ಳೆರು ಬಂದು ಪ್ರೀತಿ ಅಕ್ಕ ಗ್ರೂಪ್ ದಾಲ ಪ್ರಾಬ್ಲಮ್ ಆವಂದು ಅತ್ತೆ ಬ್ರೋ ಇಚ್ಚಪ್ಪ ಅವು ಇನ್ಸ್ಟಾದ ಗ್ರೂಪೇ ನಮ್ಮ ಇನ್ಸ್ಟಾದ ಗ್ರೂಪು ಅವು ದಾಯ ಗೊತ್ತುಂಡೆ ಮಂತಿನಿ ನಾನು ಜಸ್ಟ್ ನಂಗೆ ಕೇಪಂಡಲ್ಲ ದಲ್ಲ ಮೆಸೇಜ್ ಕೊರ್ರೆ ಇತ್ತ ನಮ್ಮ ಊರು ತಿಕ್ಕಗ ಅಂದೊಂದು ಮೆಸೇಜ್ ಕೊರ್ರೆ ನೈಟ್ ಕೊರೊಳ್ಳಿ ಅತ್ತೆ ಐಕ್ ಬೊಕ್ಕದಾಲೆಚ್ಚಿ ಬೊಕ್ಕ ಐಟ್ದಲ್ಲ ಶೇರ್ ಮನ್ ಪೆರೆಜ್ಜಿ ನಮ್ಮ ಪ್ರಜ್ವಿತ್ ಎಂಕ್ ಮ್ಯಾಚ್ ಇತ್ತುಂಡಿ ಅಂಚ ಬಿಜಿ ಓ ಅಂದೆ ಓಕೆ ಇರು ಬ್ಯಾಟ್ಸ್ಮನ್ ಬೌಲರ ಸಂತೊನ್ನೆ ಅಂದಿ ಆಗ ಅವು ದೀಲೆ ಕೆಬಿ ತೋರ್ವಣು ಪ್ರೀತಿ ಅಕ್ಕ ಓಕೆ ಬಣೋದಿಲ್ಲೇರು ಸುನೀತಕ್ಕ ಬರ್ತೀರಾ ಹಾಯ್ ಸುನೀತಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ನಿಮ್ಮದು ನಮ್ಮದು ಆಯಿತು ನಾವು ಹುಷಾರಾಗಿದ್ದೇವೆ ನೀವು ಹೇಗಿದ್ದೀರಿ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸುನೀತಕ್ಕ ಸಂಪತ್ತನ್ನೇ ಪ್ರೀ ದುಂಬೆ ಪೋಡಿಗೆ ಆಪೇರು ಬಣ್ಣದು ಪೋಡಿ ಹೆಚ್ಚಪ್ಪದ ಅದಕ್ಕೆ ಪೋಡಿನು ಅವು ಸರಿ ಹಾಪುಂಡು ಒಂಜಿ ವೇಳೆ ಸರಿ ಆಯ್ಜಿನ ಪಲ್ನೆ ನಾನು ಈಗ ಕನ್ನಡ ಗೈಡ್ದಾರ ನಂಬರ್ ಕೊರ್ಪೆ ಎರಡ ಪಾತಿಲ್ಲ ಯಾರು ಸರಿ ಮಂತ್ ಕೊರ್ಪೆ ಪ್ರಜ್ವಿತ್ ಅಕ್ಕ ಕಬಡ್ಡಿ ಬರೋದಿಲ್ಲ ಓ ಕಬಡ್ಡಿಯಾ ಓಕೆ ಪ್ರೀತಿ ಅಕ್ಕ ಉಂದೆಟ್ ಕನೆಕ್ಟ್ ಆಯಾರ ಹಿರೇಗ್ ಉಂದೆಟ್ಲ ಕನೆಕ್ಟ್ ಆಯಾರ ಓಕೆ ಥ್ಯಾಂಕ್ ಯು ಅಂಚೆನ ಐಕ್ಲ ಕನೆಕ್ಟ್ ಆಲೆ ಪಿನ್ ಐಡಿಗೆ ಬೊಕ್ಕ ನಮ್ಮ ಕೋಸ್ಟಲ್ ಸ್ಪೈಸಿಗೆ ಮಾತೆರೆಗೆ ಕನೆಕ್ಟ್ ಆಲೆ ಥ್ಯಾಂಕ್ ಯು ಸುನೀತಕ್ಕ ಓಕೆ ಬಾಯ್ ಗುಡ್ ನೈಟ್ ಸರ್ ಲೈವಲ್ಲಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ನಾಳೆ ಸಿಗೋಣ ಹೌದು ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಪ್ರೀತಿ ಸಂಪು ಅಂದ್ ಬಣ್ಣದುಲ್ಲೇರು ಮಾಸ್ಟರ್ ಬಾಕ್ಸ್ ಫಿಲ್ಮ್ಸ್ ಹಾಯ್ ಬ್ರೋ ಬಣ್ಣದುಲ್ಲೇರು ಹಾಯ್ ಮಾಸ್ಟರ್ ಬಾಕ್ಸ್ ಫಿಲ್ಮ್ಸ್ ಎಂಚ ಒಳ್ಳೇರು ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈವ್ ಬತ್ತಿನಕ್ಕೆ ಫಸ್ಟ್ ಟೈಮ್ ಬೈದರು ಇನ್ನ ಚಾನೆಲ್ ಇತ್ತು ನನ್ನ ವಿಡಿಯೋ ತೂದು ಸಪೋರ್ಟ್ ಮನ್ಪ್ಲೆ ಬೊಕ್ಕ ವಿಡಿಯೋ ತೂದು ಸಬ್ಸ್ಕ್ರೈಬ್ ಮನ್ಪ್ಲೆ ಕಾಮೆಂಟ್ ಮಾಡಲೆ ಎಂಕೊಳ್ಳ ಏರಿಯಾಗೆ ಸಪೋರ್ಟ್ ಮನ್ಪುವ ಒಂದು 2-3 ಐಡಿ ಮನ್ಪುವ ಅಂಚೆನೆ ನಮ್ಮ ಕೋಸ್ಟರ್ ಸ್ಪೈಸ್ ಉಳ್ಳೇರು ಪ್ರೀತಿ ಅಕ್ಕೊಳ್ಳೇರು ಸಂಪತ್ತನ್ನು ಉಳ್ಳೇರು ಮಾತಾಡಲ್ಲ ಚಾನೆಲ್ ಉಂಡು ಬೊಕ್ಕ ಅವಳೊಂದು ಪಿನ್ ಐಡಿಲ ಉಂಡು ಐಕ್ಲ ಕನೆಕ್ಟ್ ಆಲೆ ಮಾತೆರೆಲ್ಲ ಕನೆಕ್ಟ್ ಆಲೆ ಓಕೆ ಆಪೆ ಒಂತುಲೆ ಬಣದಿಲ್ಲೇರು ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಸಿಸ್ಟರ್ ಪ್ರಜ್ವಿತ್ ಈರು ಪೋದು ಏನನ್ನು ಪೊಣ್ಣು ಮಂತರತೆ ಮಾರ್ರೆ ಈರು ಇಚ್ಚಪ್ಪ ಈರೇನಿಯಪ್ಪ ಪೊಣ್ಣು ಮಂತೀನಿ ನಾನು ಪವಿತ್ರ ಅಕ್ಕ ಬಂಡೇನಾ ಪ್ರಜ್ವಿತ್ ಅಕ್ಕ ಬಂಡೇನಾ ಇಜ್ಜೆ ಪ್ರೀತಿ ಸಿಸ್ಟರ್ ಪಣ್ಯಾನು ಇರ್ನ ಬುಧರತ್ ಪ್ರೀತಿ ಸಿಸ್ಟರ್ ಪಣ್ಯಾನು ಫ್ರೀ ಇರ್ನ ಫ್ರೆಂಡ್ ಓಲ್ಲೇರಿ ಏಕೆನ್ನದಲ್ಲೇರು ಮಾಸ್ಟರ್ ಬಾಕ್ಸ್ ಫಿಲ್ಮ್ಸ್ ಓಕೆ ಬಣ್ಣದಲ್ಲೇರು ಮಾಸ್ಟರ್ ಬಾಕ್ಸ್ ಫಿಲ್ಮ್ಸ್ ಇರ್ನ ಊರಲ್ಪ ಪುದರ್ದಾದೆ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಎಂಕ್ಲ ಲೈವ್ ದಿನೋಲ ಉಂಡು ಸೊ ಇರು ದಿನೋಲ ಬರೋಲಿ ಒಂಜಿ ದಿನ ಒಂದೆಟ್ಟು ಉಂಡು ಒಂಜಿ ದಿನ ಬೊಕ್ಕೊಂಜಿ ಪಿನ್ ಐಡಿ ಉಂಡು ಸೊ ರಡ್ಡೆಟ್ಲ ಸಪೋರ್ಟ್ ಮನ್ಪ್ಲೆ ಸಂತು ಪೊನ್ನು ಪೊಂಜೋ ಬಲ್ನೆ ಮನದುಲ್ಲೇರು ಪೊನ್ನು ಯಾನ್ ಪಂತಿಜ್ಜಿ ಯಾರೇನು ಪೊನ್ನೊಂದು ಅರೆ ದಾದಾತನ ಗೊತ್ತುಜ್ಜಿ ದಾದೆ ಪ್ರಜ್ವಿತ್ ಈರು ಎಂಚಿನ ಕೇಳಿ ನಿಂಗೆ ಗೊತ್ತುಜ್ಜಿ ಸಂಪತ್ತನ್ನೇ ಎನ್ನನ್ನು ಅಕ್ಕ ಬಂಡೇರು ಮಾಡು ಅಯ್ಯೋ ಸಂಪತ್ ಅಕ್ಕ ಬಂಡೆ ನಾನು ಓ ದೇವರೇ ಯಶವಂತ್ ಅನ್ನಿ ಆಯನ್ನ ಊಟ ಆಯ್ತಾ ಕೇಳ್ತಿದ್ದಾರೆ ಹಾಯ್ ಯಶವಂತ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ನಮ್ಮದು ಊಟ ಆಯಿತು ನಿಮ್ದು ಆಯ್ತಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಸಂಪತ್ತನ್ನೇ ಸ್ಕಿಪ್ ಬಣ್ಣದಲ್ಲೇರು ದಾದ ಸ್ಕಿಪ್ ಅಂತೆ ಮಾರೆ ನಾನು ಎನ್ನನ್ನು ಅಕ್ಕ ಬಂಡೇರ ಓದಿಯೇ ಫ್ರೀ ಇರ್ನ ಫ್ರೆಂಡ್ ಒಳ್ಳೆರಿ ಅವಳ ಓದಿಯೇ ಸ್ಕಿಪ್ಪು ಅವಳ ಓದಿಯೇ अपना समर्थ भाई माझ्याकडे 8 जर्मन शेफर्ड डॉग आहेत तुम्हाला हवे आहेत का ओ जर्मन शेफर्ड हवे आम्हाला नाही मी गावात नाही ना म्हणून आम्हाला डॉग चाहिए यार मी मरत पण मारे पाहिजे आम्हाला डॉग पाहिजे पण मी आत्ता तिकडे नाही म्हणून आत्ता नाही नको चाहिए ಸ್ಕಿಪ್ ಮಾಡೋದಿಲ್ಲ ಸಂಪತ್ ಪ್ರೀ ಮಾಡೋದಿಲ್ಲ ಪ್ರೀತಿ ಲೈಕ್ ಡನ್ ಮಾಡೋದಿಲ್ಲ ಪ್ರೀತಿ ಲೈಕ್ ಕೊಡಿ ಮಾಡೋದಿಲ್ಲ
ದಾದಾ ಪುಂಡಿರಿಗೆ ಒಂತೆ ಕಮ್ಮಿದಾನೆ ಕುಟ್ಟೊಂದು ಒಡ್ಕ ಅಮ್ಮಲ್ ಜೋರುಂಡು ಎಂಕೆ ದಾದಂದು ಗೊತ್ತುಜಿ ಮಾರ್ರೆ ಅರ್ನ ಒಂಜಿ ಮರಾಠಿ ಬರ್ಪುಂಡತಿ ಏನ್ ಮರಾಠಿ ಹಿಂಗೆ ಪನೋಡ ಆಪು ನಾವು ಈ ಕನ್ನಡ ತುಳು ಪಾತಿರ ಮರಾಠಿ ಅರ್ಥ ಆಪುನ ಹೆಜ್ಜಿ ಇವರವರ ಅಮ್ಮಲ ನಾಯಿ ಇಲ್ಲ ಅರೆಡ ನಾಲ್ ಜರ್ಮನ್ ಶೆಪರ್ಡ್ ನಾಯಿ ಉಂಡಿಗೆ ಬೋರ್ಡಂಡ ಪಲ್ನೆ ಬೇರಂಡಲ್ಲ ಜರ್ಮನ್ ಶೆಪರ್ಡ್ ನಾಯಿ ಎಡ್ಡೆ ನಾಯಿ ಅವು ಬೋर्डन फलने अकल पाते का दादा काय रेट असे तुमच्या डॉगच्या किती रेट आहे समर्थ ब्रो रेट कसा आहे तुमच्या डॉगच्या ಎಂಕ ಹಿಂದಿ ಮರಾಪುಣ್ ಮಾಡೋದು ಇರಾಗ ಹಿಂದಿ ಮರಾಪುಣ್ ಎಂಕ ಮರಾಠಿ ಕಾಲ್ತ ದಿನ ಮರಾಪುಣ ಅಂದ ಆಪುಣ್ ಪ್ರೀತಿ ಎನ್ನಡ ರೌಟ್ ವೆಲ್ಲರ್ ಉಂಡಿ ನನ್ನ ಬೇತೆ ಬೊಡ್ಚಿ ಬಣ್ಣದಿಲ್ಲ ಅಂದ ರೌಟ್ ವೆಲ್ಲರ್ ಪಂಡ ಓವಿ ಏನ್ ತೂತಿಜಿ ಮಾರೆ ತೂಪೇವನ ಎಂಕ್ಲೆ ನಾಯ್ದ ಪುದರ್ಪುಡ ಗೊತ್ತುಜಿ ಈ ಸರಿತ ನಾಯಿ ತಾಂಕುಜ ನಾಯ್ ಹೂವಾ ಓಕೆ ಓಕೆ ರಾಟ್ ವೆಲ್ಲರಾ ಶೋಕುಂಡು ಆಯ್ತಾ ಪುರ ವಿಡಿಯೋ ಮಂತದ ಶಾರ್ಟ್ಸ್ ಪಾಡೋಡಿ ಇರು ಸಂಪತ್ತನ್ನೇ ಪುಚ್ಚೆ ಉಂಡ ಜರ್ಮನಿ ಕೇಳ್ನೆ ಅನ್ನೋದ್ರಲ್ಲಿ ಪುಚ್ಚೆ ಬೊಡ್ಚಪ್ಪ ಪುಚ್ಚೆ ತಿಕ್ಕುಂಡು ಅಂಡ ಅವು ಆರು ತಾಂಕದಿನ ಅನ್ನದಾನ ಗೊತ್ತುಜ್ಜಿ ಕಪ್ಪು ದನ ಯಾ ಅನ್ನದು ತುಯ್ಯ ಪಾಡ್ದೆ ಶಾರ್ಟ್ಸ್ ಪಾಡ್ತಾರಾ ಓಕೆ 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 ತೂಕ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋರು ವಿಡಿಯೋ ನೋಡಿ ಇತ್ತ ಲೈವ್ ವಿಡಿಯೋ ಓಲ ಪಾಡ್ರೆ ಹೆಜ್ಜಿ ಓ ಅಂದೆ ಓಕೆ 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 ಅವು ಏತು ದಿನ ಟೈಕ್ ರಿಪ್ಲೈ ಬರ್ಪುಣ್ಗೀರ್ ನಾ ಅಪೀಲಿಗೆ ಇರು ಮುರಾಣಿ ಪನೊಂತಾರತ್ತೆ ಹೆಂಗೊಂತ ರೆಸ್ಟ್ ಮಾಡ್ಕೊಡು 14 ದಿನನಾ ಓಕೆ ಓಕೆ ಇರಿಗೆ ರೆಸ್ಟ್ ದಿಕ್ಕಿಲ್ಲ ಕಾಣ ಅನ್ನಂತೆ ಸಂಪತ್ತನ್ನೇ ಪ್ರೀ ಹೊಸ ಐಡಿ ಉಂಡತ್ತೆ ಒಂದೊಂದು ಅಂದಿ ಇರಿಗೆ ಐಡಿಯಾ ಮನ್ಪೋಳಿ ಅಂಚಲ್ಲ ರಡ್ಡು ಚಾನೆಲ್ ರಡ್ಡು ಮಂತನ ಪಕ್ಕ ಸೇಮ್ ಆಪುಂಡತ್ತೆ ಇರಿಗೆ ಬೇತೆದಲ್ಲ ಮನ್ಪೋಳಿ ಕುಕ್ಕಿಂಗ್ ಚಾನೆಲ್ ಮೀನು ಮನ್ಪೋಟ ಇರು ಇಂದು ಇತ್ತ ಐಡಿನ ಪತ್ತೊಂದು ಕುಕ್ಕಿಂಗ್ ಚಾನೆಲ್ ಮನ್ಪುಳೆ ಅಂಡಲ ಏಪಲ ನಿಕ್ಲು ರಡ್ಡ ಐಡಿ ಮನ್ಪುಣ ಜಿಮೇಲ್ ಬೇತೆನೆ ಮನ್ಪುಳೆ ಒಂಜೇ ಜಿಮೇಲ್ ಕೊರೊಚ್ಚಿ ரெண்டு ಬೇತೆನೆ ಕ್ರಿಯೇಟ್ ಮಾಡ್ಪ್ಲೆ ದಾಯಪಂಡ ಒಂಜಿ ಚಾನೆಲ್ ಇದೆಲ್ಲ ಪ್ರಾಬ್ಲಮ್ ಆಂಡಲ್ಲ ಬೊಕ್ಕೊಂಜಿ ಚಾನೆಲ್ ಪ್ರಾಬ್ಲಮ್ ಆಪುಚ್ಚಿ ಒಂಜೇ ಜಿಮೇಲ್ ಮಂತಡ ರಡ್ಡು ಚಾನೆಲ್ಗಳ ಪ್ರಾಬ್ಲಮ್ ಆಪು ಬನ್ನಿ ಜನರೇ ಬೊಡ್ಚಿ ಒಂಜೆ ಯಾವ ಗಮ್ಮತ್ತಾಂಡು ಒಂಜಾಯ್ತು ಒಂಜೆಟ್ಟು ಅಂದಿ ಎಂಕ್ ಪ್ರಾಬ್ಲಮ್ ಆಪುಂಡೆ ಏಕೆಂದ್ರೆ ಇರೇದಾದ ಪ್ರಾಬ್ಲಮ್ ಆಪುಂಡು ಇಂದೇ ಪ್ರಾಬ್ಲಮ್ ದಾದ ಗೊತ್ತುಂಡೆ ನಮ್ಮ ಬೊಕ್ಕೊರಿಯನ ಪದ್ಯ ಪುರ ಉಂಡತೆ ಅವೇನು ಪಾಡ್ರೆ ಬಲ್ಲಿ ಪದ್ಯ ಕಾಪಿರೈಟ್ದ ಪದ್ಯನು ಪಾಡ್ರೆ ಬಲ್ಲಿ ಒಂಜಿ ಬೊಕ್ಕ ಬೇತಕ್ಲ ವೀಡಿಯೋನು ಕಾಪಿ ಮಂತಿದ್ದು ಪಾಡ್ರೆ ಬಲ್ಲಿ ರಡ್ಡು ಬೊಕ್ಕ ಅವೇ ಮೇಯ್ನ್ ಅವೇ ಬೊಕ್ಕ ಒಂಜಿ ವಿಷಯನು ಪಾಡ್ನೇ ಕುಡರ ಪಾಡ್ರೆ ಬಲ್ಲಿ ಅತನ ಒಂಜೇ ಪದ್ಯನು ಜಾಸ್ತಿ ಯೂಸ್ ಮನ್ಪರ ಬಲ್ಲಿ ಅಂಚ ಪುರ ಉಂಡು ಕೆಲವು ವರ್ಣ ಕೆಲ ವೀಡಿಯೋ ತುಂಡು ಗೊತ್ತಾಪುಂಡು ಎಂಕ್ ಪ್ರಾಬ್ಲಮ್ ಆಪುಂಡೆ ತುಲ ನಕೋ आहे भाऊ मला नको आहे आता नको आता मी इंडियामध्ये नाही ना म्हणून मी इंडियावर आला सेटल झाला की देन नंतर मला चाहिए किती रेट आहे तुमच्या डॉगचा रेट किती आहे ಪ್ರೀತಿ ಒಂದು ದುಂಬು ಇತ್ತಿನ ಐಡಿ ಸಂಪು ಪುದರ್ ಚೇಂಜ್ ಮಾಡ್ತೀನಿ ಓ ಅಂದೆ ಓಕೆ ಓಕೆ ಸಂಪತ್ತನ್ನೇ ಪ್ರೀ ಮಂಜೋಳತ್ತೆ ಅವು ಮನದಲ್ಲಿ ಮಂಜೋಳು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ मी तुला मोफ्त देऊन भाऊ काळजी करू नकोस ओ असा मोफ्त ओके आम्ही तिकडे नाही ना म्हणून आम्हाला माझ्या वाईफ कुत्रे आवडत नाही
काय बोलू शकतो मी, कुत्रा आवडत नाही. संपतांनी संपू दाय लेप्पून ಎಂಕ್ ವನದೊಲ್ಲೆರೆ ಪ್ರೀತಿ ಅವು ಎನ್ನ ಒರಿಜಿನಲ್ ಐ ಡಿ ಸಂಪು ಒಂದು ಸಪೋರ್ಟ್ ಐ ಡಿ ಅಂದಂದು ಗಿಫ್ಟ್ ಫ್ರಮ್ ಮೈ ಸೈಡ್ ಬನೊಂದುಲ್ಲೆರು. ಓ ರಿಯಲಿ ಓಕೆ, ಥ್ಯಾಂಕ್ ಯು. ಬಟ್ ಐ ಡೋಂಟ್ ನೋ. ನಾರಾಯಣ್ ಬಾವ ನಾಯಿ ಬೋಡೆ ಇರೆಗ್ ನಾರಾಯಣ್ ಬಾವ ಶೋಕದ ನಾಯಿ ಬೋಡ ಜರ್ಮನ್ ಶೆಫರ್ಡ್ ಫ್ರೀ ತಿಕ್ಕೊಂಡ್ಗೆ. मुलगा है कि मुलगी है ना? ठीक है भाऊ, तुमची इच्छा. डॉग मुलगी है मुलगा है? ಇರೇಗ್ ಬೋಡ ನಾಯಿ ಬೋಡ ಅಂದ್ ಎಡ್ಡೆ ಜರ್ಮನ್ ಶೆಪರ್ಡ್ ನಾಯಿ ಉಂಡುಗೆ ಮಹಾರಾಷ್ಟ್ರ ಉಂಡ ಕನವಡ್ ಮಾತ್ರ ಪೋದು. संपत मला पण मराठी येतो सांगा तुम्ही. समर्थ ब्रो, संपतांनाकू मराठी येते हा. संपत भाऊला पण मराठी येते. ಇರೇಗ್ ಬೋಡೆ ನಾಯಿ ಬೋಡ ಎಂಕ ಬಡ್ಚೋಣದಿಲ್ಲರು. ಓ ದೇವರೇ, ಜರ್ಮನ್ ಶೆಫರ್ಡ್ 50,000 ಉಂಡಾಯ್ಕ ನಾಯ್ದಾಗ ಇನ್ನಿಗೆ. ದುರ್ಗಕ್ಕ ಬರ್ತೀರಿ. ಹಾಯ್ ದುರ್ಗಕ್ಕ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ. ಕೆಂಚ ಉಳ್ಳಾರು ಪ್ರೀತಿಯಕ್ಕ. ಹಾಯ್ ದುರ್ಗ ಸಿಸ್ ಸಾಂಡೆ ವನಸ್ಕೆ ಅನ್ನೋದಿಲ್ಲ ವನಸಾಂಡೆ ಇದಾದೆ ಸ್ಪೆಷಲ್ ಇರೆಗೆ. संपतनी काजू संगा तुम्ही मी पहेल महाराष्ट्र मध्ये होता केजू. ದುರ್ಗಕ್ಕ ಹಾಯ್ ಪ್ರೀತಿ ಸಿಸ್ ಪಣೊಂದುಲ್ಲೇರು. ದುರ್ಗ ಸಿಸ್ ಹಾಯ್ ಸಂಪತ್ ಬ್ರೋ ಪಣೊಂದುಲ್ಲೇರು. ಬನ್ನಿ ಜನರೇ ಹೇಗಿದ್ದೀರಿ? ಎಂಕ ವೆಜ್ ಡಾಲ್ ರೈಸ್ ಪಣೊಂದುಲ್ಲೇರು. ಓ ಅಂದೆ, ಓಕೆ. ಏರ್ ಕನಪುನಿ ಅಲ್ತೆ ಒಣಂದುಲ್ಲೇರು. ಅವಾರ್ ಕೂರಿಯರ್ ಮನ್ಪೇರು ಅಮೆಝಾನ್ಡ್ ಬೋರ್ಡ ನಿಕ್ಲೆ ಪಲ್ನೆ ತಾಂಕೋರ. ಮಳೆ ಮಳೆ ಮಳೆ. ಮೇರಿ ಪೌಲ್ ಬರ್ತೀರಿ. ಹಾಯ್ ಮೇರಿ ಪೌಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಪ್ರೀತಿ ಅಕ್ಕ ಲೈಕ್ ಕೊಡಿ ಅಂತಿದ್ದಾರೆ. ಸಂಪತ್ತನ್ನ ಶ್ರೀ ಕಸ आहे जमन झलक आहे तुमच्या पणोदले. दुर्गाಕ್ಕ ಸಂಪತ್ ಬ್ರೋ ಮರಾಠಿದಾರ್ ಅತ್ತಿನಿ ಆತಿನಿ ಮರಾಠಿದ ಪುಣ್ಣು ಮಿನಿ ಮದ್ಮೆ ಆತೆರ ಕೇನದಲ್ಲೇರು. ಪ್ರೀತಿ ನೈಸ್ ಪಣೋದಲ್ಲೇರು. ಕೇಜು ಟೀಕ್ आहे गाय भाऊ दाई भाऊ अवण्याची चल झाली आहे. ओके नो प्रॉब्लेम. थँक्यू. जेवण्याची चल. ओके ब्रो, थँक्यू सो मच. शुभरात्री. सपोर्ट करा कधी पण मला. थँक्यू. माझ्या व्हिडिओ सगळे बघून सपोर्ट करा. ಪ್ರೀತಿ ಬೆಸ್ಟ್ ಮಾಡೋದಿರು. ಹಾಯ್ ರ್ಯಾಕ್ ಬತ್ತೀರಿ ಮರ ರಸಲ್ ಕೈಮಾ. ಹಾಯ್ ವೆಲ್ಕಮ್ ಟು ರಸಲ್ ಕೈಮಾ. ರ್ಯಾಕ್ ಒಂಡ ರಸಲ್ ಕೈಮಾ ಬಂದ್ಬಿನಿ ಅಂಕಲು, ಸಾರಿ. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ರ್ಯಾಕ್. ವೇರ್ ಆರ್ ಯು ಫ್ರಮ್? ಫಸ್ಟ್ ಟೈಮ್ ಯು ಕೇಮ್, ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಯೆಟ್. ಬನ್ನಿ ಜನರೇ. ಅವಯ್ಯು ಬ್ರೋ ಅಂತಿದ್ದಾರೆ ನಮ್ಮ ಮೇರಿ ಪೌಲ್. ಐ ಆಮ್ ಫೈನ್ ಸಿಸ್ಟರ್, ಅವಯ್ಯು. ಎಂಕ್ ಇರೇನ ಭಾಷೆ ಬರ್ಪುಜಿ ಸಂಪತ್ ಪನೊಂದುಲ್ಲೇರು. ಪ್ರೀತಿ ಸಂಪು ಉಪ್ಪಡ್ ಪಚ್ಚಿರು ಸಬ್ಜಿ ಹೇ ಪನೊಂದುಲ್ಲೇರು. ಪ್ರಶಾಂತ್ ಅನ್ನೆ ಬತ್ತೀರು. ಹಾಯ್ ಪ್ರಶಾಂತ್ ಅನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತೀನಿ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಅಂಚನೆ ಚಾನೆಲ್ಡ್ ಬೈದಿನ ವೀಡಿಯೋಲೇನು ಪೂರತ್ತುದು ಸಪೋರ್ಟ್ ಮಂತೊಂದು ಪ್ಲೇ. ವನ ಸಾಂಡೆ ಬ್ರೋ ಕೇನೊಂದುಲ್ಲೇರು. ಎನ್ನ ವನ ಸಾಂಡ್ ಬ್ರೋ ಪುಂಡಿಗಸಿ ಇರೆಗ್ದಾದೆ ಸ್ಪೆಷಲ್.
ಪ್ರೀತಿಸಿ ಸಾವು ಹಿಂದಿ ಕನ್ನಡ ಮಿಕ್ಸ್ ಮಾಡೋದಿಲ್ಲ. ಶ್ರೀ ಕಾಯ್ ಕರ್ತು ಅತ್ತ ಬಿಡಿ ಬಾಂಧುಲೇಖ ದುರ್ಗಾ ಸಿಸ್ವ ಅಂತ ಹೇಳ್ತಂದಿಲ್ಲ ಪ್ರೀತಿ ಅಕ್ಕ ದುರ್ಗಕ್ಕ ಓ ಪುಂಡಿ ಗಸಿ ಬರೋದಿಲ್ಲ. ನಮ್ಮ ಮನೆಯಲ್ಲಿ ದಿನವೂ ಪುಂಡಿ ಗಸಿ ಬೆಳಗ್ಗೆಗೆ ಮಾತ್ರ ಸಜ್ಜಿಗೆ ರೊಟ್ಟಿ ಗತಿಯೇ ಪುಂಡಿ ಈರೇ ಮಲ್ತಿನ ಬ್ರೋ ಇಜ್ಜಪ್ಪ ಯಾನು ಹೊಟ್ಟೆಲಿ ಹಿಡಿದು ಕಣಪಿನಿ. ಸಂಪತ್ಗೂ दादा आतुंडी अव अर मराठी बातीरनी प्रे पच्चीर क्या बोलते हैं हिंदी पता नहीं ಎಲ್ಲ ಕೂಡ ಸಜ್ಜಿಗೆ ರೊಟ್ಟಿ ಹಾಕೇನೊಂದಿಲ್ಲ ಎಲ್ಲ ಯಾವುದು ಡೌಟ್ ಉಂಡು ದಾದೊಂದು ಎಲ್ಲ ಸಜ್ಜಿಗೆ ಇಜ್ಜಿ ಸಜ್ಜಿಗೆ ಎತ್ತ ಬೊಕ್ಕೊಂಜಿ ಎಲ್ಲ ಎಂದು ಬೊಕ್ಕೊಂಜಿ ಎಂಜಿ ನನ್ನ ಸಜ್ಜಿಗೆ ದಲಕಣೆ ಕುಡೊಂಜಿ ಉಂಡು ಆಕೆ ಎಂಜಿ ನನ್ನ ಪುದರುಂಡಿ ದಲಿಯ ಅವು ಮನ್ಪೇರುಂಡು ದಲಿಯ ಅವು ಸೇಮ್ ಸಜ್ಜಿಗೆನೆ ಬಟ್ ಆರೋಗ್ಯಕ್ಕಂತ ಎಡ್ಡೆಗೆ. ಸಂಪುಗು ಪೆಟ್ಟು ಕಮ್ಮಿ ದುರ್ಗಾ ಸಿಸೋಣ ಸಂಪತ್ ಯಾನು ಜೆತೋಂದ ಟ್ಯಾಬ್ಲೆಟ್ ತೆತ್ತೊಂಡಾರ ಬೊಕ್ಕ ಇರ್ ಪಂಡಾರ ಐಫೋನ್ ಅಂಡ ತೆತ್ತೊಂಡು ಎಂದು ಕೊಡೆ ದಾದನ ಆತನ ತೋಜೋಡು ಬರೋದಿಲ್ಲ. मेरे दुर्गಕ್ಕನ ವಿಡಿಯೋ ತುನ ಹಿಂಗೆ ತೆಲಿಕೆ ಆಗ್ತಾರೆ ಮಾರ ಯಾರು ಮೇ ಕಂಡನಿ ಬೈಕ್ ಬಿಡೋದಿಲ್ಲ ಮಾರ ಮೇರ್ ಪಿದಾಯ್ಡು ಆಕಾಶದಲ್ಲಿ ತೇಲಾಡುವ ಅವನೊಂದು ಪದ್ಯ ಅನ್ನೋದಿಲ್ಲ ಪಿರಾಡುಗಳು ಒಂದು ಸಂಬಂಧನೆ ಶ್ರೀ ಯಾರು ಪಕ್ಕಡೆ ಎಕಡೆ ಲೈವ್ಡು ಶೋಕ್ ಪಾತಿರೊಂದಿತ್ತೇರು ಬನ್ನೊಂದುಲ್ಲೇರು ಅಂದಿ ಪ್ರೀತಿ ಓಕೆ ಬಾಯ್ ಬ್ರೋ ಯಾನು ಬಿಗ್ ಬಾಸ್ ತೋಂದುಲ್ಲೆ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅಕ್ಕ ಸಪೋರ್ಟ್ ಮಾಡ್ತೀನಿ ಶುಭರಾತ್ರಿ. ಮಾತೆರೆಗಳ ಗುಡ್ ನೈಟ್ ಪಣದು ಓಕೆ ಅಂದಿ ಆಕಾಶ ರಾಯ್ ಯಾವ ಮಾರ ನವೀನ್ ಬ್ರೋ ಎಡ್ಡೆ ಆಯ್ತು ವ್ಲಾಗ್ ಶೋಕ್ ಆತನು ಬ್ಲಾಗ್ ಶೋಕ್ ಆತನು ಖುಷಿ ಆನೆಂಕ್ಲ ಅಂಡಲ ಇದ್ರ ಪದ್ಯಗೆ ಎಂದೆಂಗ ತೆಲಿಗೆ ಆತನ ಅಂಚ ಮೇರೊಳ ದುರ್ಗಕ್ಕ ಗುಡ್ ನೈಟ್ ಪ್ರೀತಿ ಸಿಸ್ ಪಣದು ಸಂಪತ್ ಪೂಜಾರಿ ಪ್ರೀ ಉಂತಿಲೆ ಬಣ್ಣದಲ್ಲಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬರ್ಪೆ ಸಂಪೂರ್ಣದಲ್ಲಿ ಓಕೆ ಎಲ್ಲ ಬೊಕ್ಕೊಂಜಿ ಚಾನೆಲ್ ಅವೆ ಒಂಜಿ ದಿನ ಒಂಜಿ ದಿನ ಇಟ್ಟು ಏಪ ಫ್ರೀ ಫಾರ್ ತೂ ಒಂದು ಪ್ಲೇ ಹೊರ ಬರ್ಪುಜಿ ನಂಗೊಂದು ಕಾಮಿನಿ ಇಂಜಿನ ಪೆರೈಕ್ ಬನ್ನಿ ಜನರೇ ಗೆಳತಿಯರೇ ಬ್ರೋ ಬೊಕ್ಕ ಎಂಚ ಉಳ್ಳಾರು ಯಾನ್ ಸೌಖ್ಯ ಬ್ರೋ ಇರ್ನ ಎಕಡೆ ನಮ್ಮ ಪಾತ್ರೆ ಉಂತೆ ಆಯ್ತೆ ಜನ ಜಾಸ್ತಿ ಆಯ್ರು ಅಂಚಾದ್ದು ಇತ್ತ ಪಾತ್ರೆಗೆ ಇತ್ತ ಸಂಪತ್ತನೆಲ್ಲ ಫ್ರೀ ಐಟೆಡ್ ಉಳ್ಳೇರು ಪಾತ್ರೆ ಜೇರು ಬಣ್ಣದುಳ್ಳೇರು ಅಂದ ಓಕೆ ದುರ್ಗಕ್ಕ ಹಸ್ಬೆಂಡ್ ನೆರ್ಪೇರಿ ಯಾರು ನೆರೊಂದಿ ಉಪ್ಪುರಿ ಯಾನು ಆಕಾಶೋಡು ತೆಲ್ತು ನೇವನದು ತೇಲು ನೇವನದು ನೆಟ್ಟು ಜನ ಜಾಸ್ತಿ ಬರ್ಪೇರು ಮಾಡೋದಿಲ್ಲರು ಒಯ್ಟಿ ಬನ್ನಿ ಜನರೇ ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಗಣೇಶ್ ಕುಲಾಲ್ ಬರ್ತೀರಿ ಹಾಯ್ ಗಣೇಶ್ ಕುಲಾಲ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲಿ
ಅಂಚನೆ ಸಬ್ಸ್ಕ್ರೈಬ್ ಮಲ್ತಿಜಾಡ ಸಬ್ಸ್ಕ್ರೈಬ್ ಮಲ್ಪಲೆ ಇರು ಮಲ್ತಿದ್ದಾರೆ ಥ್ಯಾಂಕ್ ಯು ಕುಡಾರ ಪಣ್ಣಕ್ಕೆ ಸಾರಿ ಬೇಜಾರು ಮಲ್ಪಚ್ಚಿ. ದುರ್ಗಕ್ಕ ಸಂಪತ್ ಊಟ ಆಯ್ತಾ ಅಂತಿದ್ದಾರೆ. ಗಣೇಶನ್ನೇ ದಾಲ ಉಂಡ ಪೊಸತ್ ದಕ್ಲೆ ಮನದಲ್ಲಿ ಪೊಸತ್ ದಾಲ ದಕ್ಕುಲ ಕಜ್ಜೆ ಒಂಜಿ ಇನ್ನುಂಡು ನಮ್ಮ ಎಂಜಿನ ಅನ್ಪೇರಿ ಪವರ್ ಬ್ಯಾಂಕ್ ಅವು ದಕ್ಕೆಂಡ ಮೊಬೈಲ್ ಪುಡವು ಪದ್ಯ ಮನದಲ್ಲಿ ಪದ್ಯನಾ ಓಕೆ ಓಕೆ ಓಪನ್ ನೋಡು ಪದ್ಯ ಪಣದೆ ಮಸ್ತ್ ಕೊಡ್ತಾಳಿದ್ದೀರಲ್ಲ. ಉತ್ತರ ಕರ್ನಾಟಕ ನಿಂಗಣ್ಣ ಬಂದರು. ಹಾಯ್ ನಿಂಗಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀವು ಹೇಗಿದ್ದೀರಿ? ಥ್ಯಾಂಕ್ ಯು. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ರೀ ನಿಮ್ಮ ಹೆಂಗೆ ಕತೆ ಹೇಳ್ರಿ ಹೊನದುಲ್ಲೇರು. ಭಜನೆ ಅವೆ ಭಜನೆ ಆವ ಕುಲವೋ ರಂಗ ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಲ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬೈಯೊಳಗಿರೆಲು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು. ಥ್ಯಾಂಕ್ ಯು ದುರ್ಗಕ್ಕ. ಸೂಪರ್ ಬಣ್ಣದಲ್ಲೇರು. ಪ್ರೀ ನಿಮ್ಮದು ಎಲ್ಲಿ ಕತೆ ಐಡಲ್ ಇದ್ರಿ ಬಣ್ಣದಲ್ಲೇರು. ಸಂಪತ್ತನ್ನೇ ಹಾಯ್ ಬಣ್ಣದಲ್ಲೇರು. ದುರ್ಗಕ್ಕ ಸೂಪರ್ ಬಣ್ಣದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ ಬನ್ನಿ. ಕಟೀಲ ತರತ ಪೀಠದ ಇರೆಗೊಂಜಿಯನ್ನು ಕರೋಕೆ ಕಡಪುರ್ದೆ ತೂಲೇವೆ ದಾಸು ಅವ್ರು ಬರ್ತೀರಾ. ಹಾಯ್ ಸರ್, ಊಟ ಆಯ್ತಾ ಬಣ್ಣದಲ್ಲಿರ. ಹಾಯ್ ದಾಸು ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಮತ್ತೆ ಏನು ವಿಶೇಷ? ನಿಮ್ಮದು ಊಟ ಆಯ್ತಾ? ಎಂತ ಸ್ಪೆಷಲ್ ಇತ್ತು ಇವತ್ತು ನಿಮಗೆ? ಏನು ವಿಶೇಷ? ಮತ್ತೆ ಸ್ಕಿಪ್ ಅಂತಿದ್ದಾರೆ. MTV ಎನ್ನ ಪದ್ಯ ಪನ್ಪುಜೇರು. MTV ಸುಬ್ಬಲಕ್ಷ್ಮಿ ಬರೀ ಓಳು. MTV ಸುಬ್ಬಲಕ್ಷ್ಮಿಗೆ ಬರೀ ಹೋಳು. ZTV ಮಾತು ಹೇಳಿಗೆ ಬರೀ ಹೋಳು. ಸೆನ್ಸರ್ ಇಲ್ಲದೆ ರಾಜೇಶನ್ನ ಬಂದರು. ಹಾಯ್ ಗುರುಗಳೇ ಅಂತಿದ್ದಾರೆ. ಹಾಯ್ ಗುರುಗಳೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ತೂಯೆ ಬ್ರೋ ಬರೆದೆ ತೊನ್ವೆ ಅಲ್ಲೇ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಅವು ಬಾರಿ ಶೋಕುಂಟು ಬದ್ದೆ ಇರ್ನ ವಾಯ್ಸ್ಗಳ ಶೂಟ್ ಆಪು ನೆಡ್ಡೆ ಸೂಟ್ ಆಪು ಸೂಪರ್ ಬಣ್ಣದಲ್ಲಿ. ರಾಜೇಶನ್ನ ಊಟ ಆಯ್ತಾ ನಿಮ್ಮದು? ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್. ಏತು ಲಾಯಕದ ಸಾಂಗ್ ಪನ್ಪೂಜಾರ ಬಣ್ಣದಲ್ಲಿ. ಅವು ಪೂರ ಗೊತ್ತುಜ್ಜಿ ಎಂಕ್ ಇಜಿನ ಪನ್ಪೂಜಾನೆ ಅವು ನಂಗೆ ಗೊತ್ತಿಜ್ಜನ ಪನೀರ್ ಆಪುಜಿ. ದುರ್ಗ ಕಡ ಕೇಳ್ನೆಗೆ ಗೊತ್ತಿತ್ತನ ಮಾತ್ರ ಪಂಡ್ರೆ ಆಪಿನಿ ಇಜಿನ ಪನೀರ್ ಆಪುಜಿ.
ಮಂಜುನಾಥ್ ಎನ್ನ ಅನ್ನ ದಾನೆ ಪಣದಲ್ಲಿ ಓ ಮಂಜುನಾಥ್ ಅನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಎಂಚ ಉಳ್ಳಾರು ವನಸಾಂಡೆ ದಾದೆ ಕಜಿಪು ದಾದೆ ಸ್ಪೆಷಲ್ ಬೊಕ್ಕ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲಿ ಊಟ ಆಯ್ತು ನಿಮ್ದು ಬ್ರದರ್ ನಮ್ದು ಆಯ್ತು ನಮಗೆ ಚಿಕನ್ ಇತ್ತು ಇವತ್ತು ಸಂಪತ್ತ ಲಿರಿಕ್ಸ್ ಗೊತ್ತು ಉಪ್ಪೋಡು ಬರೋದು ಅಂದು ಲಿರಿಕ್ಸ್ಲ ಗೊತ್ತು ಉಪ್ಪೋಡು ನಮ್ಮ ಪಂಡದಲು ಒಂಚೂರು ಗೊತ್ತು ಉಪ್ಪೋಡು ಪ್ರಾಕ್ಟೀಸ್ ಉಪ್ಪೋಡು ಅಪ್ಪ ಪಂಡ್ರೆ ಆಪುಡು ಇಜಿನ ಪಂಡ್ರೆ ಬಕ್ಕ ಒಟ್ರಾಸಿ ಆಪು ಐಕೆ ನಮಗೆ ಗೊತ್ತಿತ್ತಿನೇನು ಮಾತ್ರ ಪನ್ಪಿನತ್ತೆ ಇಜಿನ ಪಂಡ್ರೆ ಪೋಂಡು ಆಪುಜಿ ಅಂಚ ಪೂರ ಪದ್ಯೆಲ್ಲ ಪನೋಲಿ ಚುಚೂರು ದುರ್ಗಕ್ಕ ಬುಕ್ಕುಡು ಪನ್ಪೇರನ್ನ ಪಾತ್ಯ ಪಾಪ ನನ್ನ ಪಾತಿಯ ಅಪತತೆ ತೇನ ಅಪತಾತಿತೋ ಪತಿತೋ ಮಾತ್ರ ಬರ್ ನಾಯಿ ಜವನು ಇರ್ಬಾರ ಪಕ್ಕಡಿ ಓ ದೇವರೇ ಪದ್ಯಕ್ಕೆ ಏರ್ಲಜ್ಜೇರ್ ಮಾರ ಜೀರೋ ತೊಜ್ಕೊಂಡುಂಡಾಯ್ತು ಆಯ್ತಾ ಲಿರಿಕ್ಸ್ ಉಂಡ ತೂಪೆ ನಿಂಗೆ ಗಣೇಶ್ ಕುಲಾಲ್ ಈರು ಸುಳ್ಳು ಪನ್ಪಿನಿ ಇರೆಗೆ ಗೊತ್ತುಂಡು ಈರು ಮುರಣಿ ಶ್ರೇಯ ಘೋಷಾಲ್ನ ಒಟ್ಟಿಗೆ ಇತ್ತಾರೆ ಪದ್ಯ ವಾ ಕಾಮಿಡಿ ಮಾರ್ರೆ ಮೇರೆ ರಾವಳಿ ಮಾರ್ರೆ ದುರ್ಗಕ್ಕ ತೆಲ್ತೊಂದಲೇರು ಸಂಪತ್ತನ್ನೇ ತೆಲ್ತೊಂದಲೇರು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ ಸಂಪತ್ತನ್ನೇ ರಡ್ಡು ಉಂಡು ಬಣ್ಣದಿಲ್ಲೇರು ಯಾನು ಉಳ್ಳೆ ಬಣ್ಣದಿಲ್ಲೇರು ಅಂದು ಮಾರ್ರೆ ಪೂರ ಪೋಯ್ಲ ಕಾತನು ಎಲ್ಲ ಉಳ್ಳೆ ಬಣ್ಣದಿಲ್ಲೇರು ಅವು ಎಂಚ ಜೀರೋ ತುಜಿ ಪವನ್ ಮಾರ್ರೆ ಅಪತಿ ತೆಪ್ಪಾತಿ ಕುದು ಕುದು ಇಂದಾದ ಮಾರ್ರೆ ಬೇತೇನೆ ಬಾದ ದುರ್ಗಕ್ಕ ಒಂಜಿ ತೋಜಿನು ಅಂದು ನಾಲ್ ತೋಜೊಂದು ಮಲ್ಲೆಜ್ಜಿ ಅವು ಆಯ್ತು ಒಂದು ಇಜ್ಜ ಅಂದವರು ಸಂಪತ್ತನ್ನೇ ಅಂದೇ ನಿಜಾನೇ ಅವು ಪನ್ನ ಇಜ್ಜೆ ಪೊಕ್ಕಡೆ ಯಾರು ಕಾಮಿಡಿ ಮನ್ಪುನಿ ಇತ್ತೆ ನಾಲು ಉಂಡು ಅಂದಂದು ಬನ್ನಿ ಜನರು ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಹೇಗಿದ್ದೀರಾ ಮತ್ತೆ ಅವರಂಚ ಆಪುಣಿ ಪಾತಿರೊಂತಿಲ್ಲ ಕಣಿ ಜನ ಝೀರೋ ತೆಚ್ಕೊಂಡು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರೋ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಅಂಬರೀಷ್ ಲೈವ್ ಇಡಲಿ ಮಾರೆ ದುರ್ಗಕ್ಕ ನೆಟ್ವರ್ಕ್ ಪ್ರಾಬ್ಲಮ್ ತೋಜೋಡು ಮನದಲ್ಲಿ ಏರ್ ಎನ್ನ ನೀರ್ನಾನೆ ನೆಟ್ವರ್ಕ್ ಪ್ರಾಬ್ಲಮ್ ಅಂಚ ಸಂಪತ್ತನ್ನೇ ಶ್ರೀ ಕಾಜಿಪುದಾದೆ ಬಣ್ಣದಲ್ಲಿ ಸೂಪರ್ ಸರಿ ಉಂಟು ಬಣ್ಣದಲ್ಲಿ ಗುಡ್ಡು ಬಣ್ಣದಲ್ಲಿ ಓಕೆ ನೆಟ್ವರ್ಕ್ ಪ್ರಾಬ್ಲಮ್ ತೋಜು ಅಂದ ಓಕೆ ದುರ್ಗಕ್ಕ ಸೂಪರ್ ಬಣ್ಣದಲ್ಲಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಬಂದು ದಾಲ್ ರೈಸ್ ಸಂಪು ಬರೋದಿಲ್ಲ ರೀ ಗಣೇಶ್ ಕುಲಾಲ್ ದಾದ ಕೂಟುಣಿ ವರ್ಕ್ ದುರ್ಗಕ್ಕ ಸಾರಿ ಸಂಪತ್ತು ಟೇಬಲ್ದ ಅಮಲ್ಡ್ ನಿದ್ರೆ ಬರ್ಪುಂಡು ಟೈಪ್ ಮಿಸ್ಟೇಕ್ ಆವೊಂದುಂಡು ಅಣ್ಣದಲ್ಲಿ ಟ್ಯಾಬ್ಲೆಟ್ದ ಸಂಪತ್ತನೆ ದುರ್ಗಕ್ಕನ
ಸುಸುರು ಕಡ್ಡಿ ವಿಡಿಯೋ ರೈಸ್ ಉಂಡು ಸೊಂಟ ತಿರ್ಗಾವನ ಅವನ ಅವು ನೀರು ಒಡ್ಕತ್ತಿ ಶ್ರೀದುರ್ಗ ಬೇ ಸಂಪತ್ ವನದಲ್ಲಿ ಬೊಕ್ಕ ದಾದಿ ಕತೆ ಪೂರ ಏರ್ಲ ತೋಜೇರು ಮರೆ ವರಾನೆ ಪೂರ ಬಲ್ತಿಲ್ಲ ಕಾಣ್ ದಾದ ಏರ್ಲ ಮಿತ್ತು ಕೊರೊಂದು ತೊರ್ತೊಂದುಲ್ಲೇರ ಎಸ್ ವಿವೇಕ್ ಶರ್ಮಾ ಬರ್ತೀರಿ हेलो सर नमस्ते हाय विवेक शर्मा वेलकम टू लाइव हाँ कैसे हैं आप थैंक यू सो मच लाइव में आने के लिए आपका सुस्वागत है स्वागत है एक लाइक करके सपोर्ट कीजिए ऐसे हमारे चैनल को सब्सक्राइब कीजिए आप कहाँ से हैं कैसे हो सब बता दीजिए संपतन्नी ಶ್ರೀ ರೆಸ್ಟ್ ಮಲ್ಪಲೆ ಜೈದರತ್ತೆ ಒಂದೊಂದು ಅಂದಂದೆ ದುರ್ಗಕ್ಕ ನವೀನ್ ಬ್ರೋ ಇರು ನೀರು ಪರ್ಪಿನ ಕಮ್ಮಿ ಮಲ್ಪೊಡ್ಚಿ ಇರು ನೀರು ಪರ್ದೆ ಮುನ ಮಲ್ತೀನಿ ಅತ್ತೆ ಒಂದು ನೀರು ಪರೊಂದೆ ಉಲ್ಲೇನು ಎಸ್ ವಿವೇಕ್ ಶರ್ಮಾ ಜಸ್ಟ್ ಅಟೆಂಡ್ ದಿಸ್ ಲೈವ್ ಶೋ ಸರ್ ವಾಟ್ ಲೈವ್ ದಿಸ್ ಈಸ್ ಸರ್ ವಿ ಆರ್ ಜಸ್ಟ್ ಟಾಕಿಂಗ್ ಲೈಕ್ ಫನ್ ಟಾಕ್ಸ್ ಆ್ಯಂಡ್ ಸಿಂಗಿಂಗ್ ಕನ್ನಡ ಮ್ಯೂಸಿಕ್ ದಟ್ಸ್ ಇಟ್ ಓನ್ಲಿ ವೇರ್ ಆರ್ ಯು ಫ್ರಮ್ ದುರ್ಗಕ್ಕ ಸೂಪರ್ ಬಂದಿದ್ದೀರಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರು ವಿಡಿಯೋ ನೋಡಿ ಎಸ್ ಅಂತಿದ್ದಾರೆ ದುರ್ಗಕ್ಕ ವಿವೇಕ್ ಶರ್ಮಾ ಓಕೆ ದಟ್ಸ್ ನೈಸ್ ಐ ಆಮ್ ಫ್ರಮ್ ಕರ್ನಾಟಕ ಓ ಮೈ ಗುಡ್ನೆಸ್ ನೀವು ಕನ್ನಡದವರಾ ಓಕೆ ನಾನು ನಿಮ್ಮ ಶರ್ಮಾ ಹೆಸರು ನೋಡಿ ಎಲ್ಲಾದರೂ ಪಂಜಾಬ್ ಆಚೆ ಕಡೆ ಅಂತ ಎನಿಸಿಕೊಂಡೆ ಹೇಗಿದ್ದೀರಾ ಯಾವ ಊರಿಂದ ಬಂದಿದ್ದೀರಿ ನೀವು ನಿಮ್ಮ ಊರು ಯಾವುದು ಏನು ಮಾಡ್ತಿದ್ದೀರಾ ವರ್ಕ್ ಮಾಡ್ತಿದ್ದೀರಾ ಅಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ ಅಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಹೇಳಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮಗೆ ಹಾಗೆಯೇ ನಮ್ಮ ಇನ್ನೊಂದು ಚಾನೆಲ್ ಪಿನ್ ಐ ಡಿಯಲ್ಲಿ ಉಂಟು ಅದನ್ನು ಸಹ ಹೀಗೆ ಪಿನ್ ಐ ಡಿ ಮೇಲೆ ಪಿನ್ ಐ ಡಿ ಕಾಣ್ತಾ ಉಂಟಲ್ಲ ಅಲ್ಲಿ ಸಹ ಒಂದು ಸಪೋರ್ಟ್ ಮಾಡಿ ನಾನು ಮ್ಯೂಸಿಷಿಯನ್ ಮ್ಯೂಸಿಕ್ ಹೇಳ್ಕೊಡ್ತೀನಿ ಹೌದಾ ನಮಗೆ ಸ್ವಲ್ಪ ಹೇಳಿಕೊಡಿ ಸರ್ ಸಿಂಗಿಂಗ್ ತೆಲ್ಪಿಂಗ್ ಮಕ್ಕರ್ ಮಲ್ಪಿಂಗ್ ನೀರು ಕುಡಿಂಗ್ ನೀರು ಬರ್ಪಿಂಗ್ ಥ್ಯಾಂಕ್ ಯು ನಿಮಗೆ ನಾನು ಬ್ಲೂ ಕೊಡ್ತೇನೆ ನೀವು ಯಾವಾಗಲೂ ಬಂದರೂ ನಮಗೆ ಸಪೋರ್ಟ್ ಮಾಡಿ ನಾನು ಸ್ವಲ್ಪ ಹಾಡು ಹಾಡ್ತೇನೆ ಅದು ಒಳ್ಳೇದಾಯ್ತಾ ಅಂತ ಹೇಳಬೇಕು ನೀವು ಬನ್ನಿ ಸರ್ ಖಂಡಿತ ಅಂತಿದ್ದಾರೆ ಆಯಿತು ನೋ ಪ್ರಾಬ್ಲಮ್ ನೀವು ನಮ್ಮ ಲೈವಲ್ಲಿ ಬಂದರೆ ಸಾಕು ನಿಮಗೆ ಗೊತ್ತಾಗ್ತದೆ ವಿಡಿಯೋ ನೋಡಿದೆ ಟೈಮ್ ಇತ್ತಾಗ ತುಂಬ ಸೂಪರ್ ತುಂಬ ಖುಷಿ ಅನಿಸುತ್ತೆ ನಿಮ್ಮ ಲೈಫ್ ನೋಡುವಾಗ ಹೀಗೆ ನೀರಿ ನಮ್ಮ ಜೊತೆ ಖುಷಿಯಿಂದ ಎನ್ನ ಮೋಕೆದನ್ನ ಬಣದಲೇರು ಥ್ಯಾಂಕ್ ಯು ಸೋ ಮಚ್ ಮಂಜುನಾಥನ್ನ ಸಪೋರ್ಟ್ಗೂ ಆಡಿ ಸರ್ ಕೇಳುವ ಈಗ ಓಕೆ ಇನ್ನು ಮಂಡ್ಯಗೆ ರಡ್ಡು ಪಾಡಿಂಗ್ ಬಣದಲ್ಲೇರಿ ಓಕೆ ಒಂಜಿ ಪದ್ಯ ಬನ್ಕ ಅರಡಕ್ಕೇನ್ಗೆ ಹೆಂಚಾತನ ನಾನೊಂದು ಹಾಡು ಹಾಡ್ತೇನೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಓಲ್ಡ್ ಸಾಂಗ್ಸ್ ಮಾತ್ರ ಹಾಡೋದು ನಾನು ಅಷ್ಟು ಹೊಸ ಸಾಂಗ್ಸ್ ಎಲ್ಲ ಗೊತ್ತಿಲ್ಲ ನನ್ನ ಹತ್ರ ಇದು ಸಹ ಉಂಟು ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು
ಪುಷ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಇದು ಪದ್ಯ ರಾಜೇಶ್ ಬ್ರೋಗೆ ಇಷ್ಟ ಉಂಟು, ಅವರು ಬೇಗ ಬಂದರು ಅದು ಆಡುವಾಗಲೇ. ಬೆಂಡೆಕಾಯಿ ತೊಂಡೆಕಾಯಿ ಅಂತಿದ್ದಾರೆ. ಸಂಪತ್ತನ್ನ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ದುರ್ಗಕ್ಕ ನೈಸ್ ಡೇ ಮಾಡೋದಿಲ್ಲ. ವಿವೇಕ್ ಶರ್ಮಾ ನೈಸ್ ನೈಸ್ ಸರ್, ಚೇಂಜ್ ಚೆನ್ನಾಗಿ ಹಾಡಿದ್ರಿ ಮಾಡೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಜೇಶ್ ಸಂಪತ್ ಪೂಜಾರಿ ಅಂತಿದ್ದಾರೆ. ದುರ್ಗಕ್ಕ ಸೂಪರ್ ಮಾಡೋದಿಲ್ಲ. ಸಂಪತ್ತನ್ನೇ ಹಾಡು ಕಾಣಬಹುದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರು, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಧನ್ಯವಾದಗಳು ನಿಮಗೆ. ಧೀರಜನ್ನ ಮತ್ತೆ ಏನು ಸಮಾಚಾರ ಅನ್ನ? ಎಲ್ಲ ಆರಾಮನ್ನ ಮನೆಯಲ್ಲಿ? ಹೌದೌದು, ಎಲ್ಲರೂ ಆರಾಮ, ನಾವು ಸೌಖ್ಯವಾಗಿದ್ದೇವೆ. ನೀವು ಹೇಗಿದ್ದೀರಾ? ಇರ್ನ ಡ್ಯಾನ್ಸ್ ಸ್ಟೈಲ್ ಅತ್ತೆ ಅನ್ನ ಪಣದುಲ್ಲೇರು ಯಾನ್ ಡ್ಯಾನ್ಸ್ ಮನ್ಪೆ ಖುಷಿ ಆಪನಿಗೆ ಹಿರಿಯಪ್ಪ ತೂತೀನಿ. ಓಕೆ ಬ್ರೋ, ಬಾಯ್. ಕಣ್ಣು ಕೂಂತೊಂದುಂಡು ಕಣ್ಣು ಕೂರೊಂದುಂಡು. ಓಕೆ 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 ಓಕೆ, ನೋ ಪ್ರಾಬ್ಲಮ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಸಿ ಯು ಟುಮಾರೋ ಮಾರ್ನಿಂಗ್. ಎಲ್ಲ ಬರ್ಬರತ್ತೆ ಬೇಗ. ದುರ್ಗಕ್ಕ ಇರ್ನ ಇತ್ತೆ ಮೇರ್ನ ಯಶೋದಕ್ಕನ ಚಾನಲ್ ಇರ್ಲ ಕಣೆ ಪುದರ್ ಬರ್ಪುಂಡಿ ಎಟ್ಟದ ರೇಟ್ ಅಂದು ಬರ್ಪೆ ಎಲ್ಲ ಕಾಂಡೆ. ಓಕೆ ಓಕೆ ಸರಿ, ಓದಲೇ ಬಣ್ಣದಲ್ಲಿ. ಓಕೆ ಬ್ರೋ, ಓಕೆ ಬಾಯ್. ಕಣ್ಣು ಕೂರೊಂದುಂಡು. ಇವತ್ತು ಒಂಥರ ಹ್ಯಾಂಡ್ಸಮ್ ಆಗಿ ನೋಡ್ತಾ ಇದ್ದಾರೆ ನವೀನ್ ಬ್ರೋ. ಹೌದಾ? ನಾನು ದಿವಸಗಳು ಹಾಗೆ ಎಲ್ಲರೂ ಹೇಳ್ತಾರೆ ಮರೆ ನೀವು ಹ್ಯಾಂಡ್ಸಮ್ ಕಾಣ್ತಿದ್ದೀರಾ ಅಂತ. ಅಕ್ಷರಾಮೃತ ಬಂದರು. ಆಯ್ ಅಕ್ಷರಾಮೃತರಕ್ಕ ಸಿಸ್ಟರ್, ಹೇಗಿದ್ದೀರಾ? ಅಪೂರ್ವ ಸಿಸ್ಟರ್, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಮತ್ತೆ? ನವೀನ್ ಬ್ರೋ ಒಬ್ಳು ಬಂದು ಐ ಲವ್ ಯು ಅಂತ ಹೇಳಿ ಹೋದ್ಲು ಮಾರೆ ಸ್ಟಾರ್ಟಿಂಗ್ಗೆ. ಅಂದಿ ಹೊರ್ತಿ ಬತ್ತಲಿ ಇನಿ ಯಾನ್ ಪಂಡ ಓ ಸರಿತಾ ಇಜ್ಜಂದೆ ಟೆಡ್ಡೆ ಅನ್ನಂದು. ಸಂಪತ್ ಕಂಟೆಂಟ್ ದಾದಂಡು ಕಂಟೆಂಟ್ ಪಂಡ ದಾದೆ ಕಂಟೆಂಟ್ ಪಂಡ ಇರು ಪಾಡುವರತೆ ಅವೇ ಕಂಟೆಂಟ್. ರೀ ಕಂಟೆಂಟ್ ಪಂಡನಾ ಅವು ರೀ ಯೂಸ್ಡ್ ಕಂಟೆಂಟ್ ಪನ್ಪೇರೆ ಪಂಡ ಏರೆಂಡಲ್ಲ ಯೂಸ್ ಮಂತಿನೇ ನಮನ ಪಾಡಿ ಅಂದಂಡ ರೀ ಯೂಸ್ಡ್ ಕಂಟೆಂಟ್ ಬರ್ಪು ನಾವು. ಮತ್ತೆ ಮದುವೆ ಉಂಟಾ ಹೇಗೆ ಅಂತ? ಮದುವೆ ಮತ್ತೆ ಇಲ್ಲಪ್ಪ, ಒಂದು ಆಗಿದೆ ಸಾಕು. ಅಪೂರ್ವರು ಊಟ ಆಯ್ತಾ ಅಂತಿದ್ದಾರೆ. ನಮ್ದಾಯ್ತು ಸಿಸ್ಟರ್, ನಿಮ್ದಾಯ್ತಾ? ನಮ್ಮದು ಆಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತಿದ್ದಾರೆ. ಯಾಕೆ ಯಾಕೆ ಕಂಗ್ರ್ಯಾಚುಲೇಷನ್ ಸಿಸ್ಟರ್? ಬಾಯ್ ಸಂಪತ್ ಬ್ರೋ ಅಂತಿದ್ದಾರೆ. ಪ್ರಪೋಸಲ್ ಬಂತಲ್ಲ ಅದಕ್ಕೆ ಓ ಅದು ಪುಣ್ಯಕ್ಕೆ ನನ್ನ ವೈಫ್ ಬರಲಿಲ್ಲ ಅಷ್ಟವರೆಗೆ, ಇಲ್ಲದ್ರೆ ಅವಳು ಮತ್ತೆ ಬೈತಿದ್ಲು. ಅಲ್ಲೇ ಒನಸಾಂಡ್ ನನಗೆ ಇದೊಂದೇ ವರ್ಡ್ ಗೊತ್ತಿರೋದು. ಹೌದಾ? ಒನಸಾಂಡ್ ಬ್ರೋ, ಎನ್ನ ಒನಸಾಂಡ್ ಇರ್ನಾಡೆ. ಊಟ ಆಯ್ತಾ? ಆಯಿತು. ನಮ್ದಾಯ್ತು, ನಿಮ್ದಾಯ್ತಾ ಅಂತ ಕೇಳೋದು ಅಷ್ಟೇ. ಥ್ಯಾಂಕ್ ಯು. ಕಲೀರಿ ಕಲೀರಿ, ನಮ್ಮೊಟ್ಟಿಗೆ ಬಂದರೆ ದಿವಸಗಳು ತುಳು ಕಳಿತೀರಿ ನೀವು. ದುರ್ಗಕ್ಕ ಅಂದೆ ನವೀನ್ ಬ್ರೋ ಇರು ರೈಸ್ ಯಾರು ಬಿಲಾಟೆ ಹೊಡ್ತಾ ಆಮೇಲೆ ಬಿಲತ್ತೆ ಬೀಳುತ್ತೆ ಹೊಡೆತಾ ಆಮೇಲೆ. ಹೌದು ಹೌದು, ಅದಕ್ಕೆ ನಾನು ಹೇಳಿದೆ ನನಗೆ ಮದುವೆ ಆಗಿದೆ, ಈಗ ಅವ್ರು ಬರ್ತಾರೆ, ಈಗ ನೀವು ಹೋಗಿ ಬೇಗ ಅಂತ. ದುರ್ಗಕ್ಕ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ, ಬಾಯ್ ಬಾಯ್.
ನೀವು ಇನ್ಸ್ಟಾದಲ್ಲಿ ಬರ್ತೀರಾ ಲೈವ್ಗೆ, ಬರೀ ಯೂಟ್ಯೂಬಾ? ನಾನು ಈಗ ಯೂಟ್ಯೂಬಲ್ಲಿ ಇದ್ದೀನಿ, ಇನ್ಸ್ಟಾದಲ್ಲಿ ಲೈವ್ ಮಾಡ್ಲಿಕ್ಕೆ ಆಗ್ತದ ನನಗೆ ಗೊತ್ತಿಲ್ಲ. ಇನ್ಸ್ಟಾದಲ್ಲಿ ನಾನು ಅಷ್ಟು ಫ್ಯಾಮಿಲಿಯರ್ ಇಲ್ಲ, ಇನ್ನೂ ಬರಬೇಕು ಸ್ವಲ್ಪ. ನೀವಿದ್ದೀರಾ ಇನ್ಸ್ಟಾದಲ್ಲಿ? ನಮ್ಮ ಇನ್ಸ್ಟಾ ಐ ಡಿ ಉಂಟು ನಮ್ಮ ಚಾನೆಲಲ್ಲಿ, ನೋಡಿ ಆಯಿತಾ. ನಮಗೆ ಕನೆಕ್ಟ್ ಆಗಿ, ಮತ್ತು ನಾವು ನಿಮ್ಮ ಹಾಡುಗಳನ್ನೆಲ್ಲ ನೋಡ್ತೇವೆ ಎಂತ ಉಂಟಂತ, ನಾವು ಕಲಿಯುತ್ತೇವೆ ಏನಾದರೂ. ಸಂಪತ್ತನಿ ಏರಿಯಾ ಪನೊಂದುಲ್ಲೇರು ಅವೊಂಜಿ ಏರ ಮರಿಯ ಮುಂದಿ ಮರಿಯಮ್ಮ ಏರು ಗೊತ್ತುಜ್ಜಿ ಒಂಜಿ ಬತ್ತಿತ್ತಲ್ಲ ಹೊಡ್ತಿ ಸ್ಟಾರ್ಟಿಂಗ್ ಇಡು. ವಿವೇಕ್ ಆಗತ್ತೆ, ಬೋತ್ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಒಟ್ಟಿಗೆ ಬರ್ಬೋದು. ಒಟ್ಟಿಗೆ ಬರ್ಬೋದಾ? ಹೌದಾ, ಅದು ಗೊತ್ತೇ ಇರಲಿಲ್ಲ ಸರ್ ನನಗೆ. ತುಂಬ ಒಳ್ಳೆಯದಾಯಿತು ನೀವು ಹೇಳಿಕೊಟ್ಟಿದ್ದಕ್ಕೆ. ಸಂಜೀವ್ ಕುಲಕರ್ಣಿ, ಹಾಯ್ ಎಮ್ ಪ್ರೆಸೆಂಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯಿತಾ ನಿಮ್ಮದು? ಮತ್ತು ಏನು ಸ್ಪೆಷಲ್ ಇವತ್ತು? ಎಸ್ ವಿವೇಕ್ ಶರ್ಮಾ ಅಂತಿದ್ದಾರೆ, ಸಾರಿ ಎಸ್ ವಿವೇಕ್ ಶರ್ಮಾ ಎಸ್ ಅಂತಿದ್ದಾರೆ. ಓಕೆ, ಒಟ್ಟಿಗೆ ಬರ್ಲಿಕ್ಕೆ ಆಗ್ತದಾ? ಅದು ಗೊತ್ತಿಲ್ಲ ನನಗೆ, ಅದು ನೋಡ್ತೀನಿ ನಾನು. ಫೇಸ್ಬುಕ್ಕು ಯೂಟ್ಯೂಬ್ ಇನ್ಸ್ಟಾದಲ್ಲಿ ಒಟ್ಟಿಗೆ ಬರ್ಬೋದು. ಹಾಂ, ಈಗ ನಾನು ಒಂದು ಮಾಡ್ತಾ ಇದ್ದೀನಿ, ಇದನ್ನೇ ಅದರಲ್ಲಿ ಸಹ ಬರ್ಬೋದಾ? ಅದು ಗೊತ್ತೇ ಇರಲಿಲ್ಲ ನನಗೆ, ಅದೊಂದು ಹೇಗೆ ಅಂತ ನೋಡ್ಬೇಕಿನ್ನು. ರಾಜೇಶ್ ಅನ್ನ ಆಮೇಲೆ ದೇವರು, ಆಮೇಲೆ ಅವರು ಕನೆಕ್ಟ್ ಆಗ್ತಾರೆ ಅಲ್ವಾ? ಅವರು ಯಾರು? ಹೂ ಅಂತಿದ್ದಾರೆ, ಚೆಕ್ ಮಾಡಿ ಬರ್ಬೋದು, ಆಪ್ಷನ್ ಇದೆ. ಇಲ್ಲ ಸರ್, ಅದು ಆಪ್ಷನ್ ತೋರಿಸಲಿಲ್ಲ ನನಗೆ. ಇದುಂಟು ಟುಗೆದರ್ ಲೈವ್ ಅಂತ ಆಪ್ಷನ್ ಉಂಟು, ಬೇರೆ ಇದರಲ್ಲಿ ಇಲ್ಲ. ಶೇರ್ ಮಾಡಲಿಕ್ಕೆ ಆಪ್ಷನ್ ಉಂಟು, ಇನ್ಸ್ಟಾದಲ್ಲಿ ಶೇರ್ ಮಾಡ್ಬೋದು, ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು. ಆದರೂ ನಾನು ಕೇಳ್ತೇನೆ, ಚಾಟ್ GPT ಹತ್ರ ಕೇಳ್ತೇನೆ ಒಂದು ಸಲ. ಸರ್ ಬಹಳ ಮ್ಯೂಸಿಷಿಯನ್ಸ್ ಬರ್ತಾರೆ, ನಾನು ನೋಡಿದ್ದೀನಿ. ಹೌದಾ? ಓಕೆ, ನೋಡ್ತೇನೆ, ನಾನು ನೋಡ್ತೀನಿ. ನೀವು ಹೇಳಿದ್ದಕ್ಕೆ ಒಂದು ಧನ್ಯವಾದ. ಯಾಕೆಂದರೆ ನಮಗೆ ಈ ಲೈವಲ್ಲಿ ಎಷ್ಟೋ ವಿಷಯಗಳುಂಟು, ಕಲೀಲಿಕ್ಕೆ ಇರ್ತದೆ. ಒಬ್ಬರಿಂದ ಒಂದು ವಿಷಯ, ಇನ್ನೊಬ್ಬರಿಂದ ಒಂದು ವಿಷಯ. ಸೊ ತುಂಬ ಧನ್ಯವಾದಗಳು ನಿಮಗೆ. ನಿಮ್ಮದು ಚಾನೆಲ್ ಉಂಟಾ ಸರ್? ನಿಮ್ಮದು ಚಾನೆಲ್ ಉಂಟಾ? ಇಲ್ವಾ? ಮಾಡಲಿಲ್ಲ. ನೀವು ಮ್ಯೂಸಿಷಿಯನ್ ಆದರೆ ಮಾಡಬೇಕು, ನಿಮ್ಮದು ಚಾನೆಲ್ ಮಾಡಬೇಕು, ಏನಾದರೂ ಒಂದು ಆಗ್ತಾ ಇರಿ. ಓಕೆ, ಯು ಕ್ಯಾನ್ ಸಿಮ್ಯುಲೇಷನಸ್ಲಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬಟ್ ಈಚ್ ಪ್ಲಾಟ್ಫಾರ್ಮ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್ ಆ್ಯಂಡ್ ಮೆಥಡ್ಸ್. Quick breakdown. Option 1, using multi-streaming software, StreamYard, Restream, OBS or RTMP, multi-output plugin, Milone Prism Live Studio. ಅದಕ್ಕೆಲ್ಲ ತುಂಬ ಕಷ್ಟ ಉಂಟು. 1 phone for Instagram, 1 laptop for YouTube, Facebook via StreamYard or OBS. Okay. Recommendation, if you want professional quality multi-streaming, use Restream. ಓಕೆ, ಅದು ನಮಗೆಲ್ಲ ಆಗಲಿಕ್ಕಿಲ್ಲ. ಇಲ್ಲ ಸರ್, ಚಾನೆಲ್ ಇಲ್ಲ ನನ್ನ ಬಗ್ಗೆ. ನಾನು ಹಾಗೆ ಕ್ಲಾಸ್ ಮಾಡ್ತೀನಿ ಅಷ್ಟೇ, ನಾನು ಹಾಗೆ ಕ್ಲಾಸಸ್ ಮಾಡ್ತೀನಿ. ಹೌದಾ? ನೀವು ಚಾನೆಲ್ ಮಾಡಿ ಕ್ಲಾಸ್ ಮಾಡಿ, ತುಂಬ ಸಬ್ಸ್ಕ್ರೈಬರ್ ಆಗ್ತಾರೆ ನಿಮಗೆ ಖಂಡಿತ. ತುಂಬ ಮ್ಯೂಸಿಷಿಯನ್ಸ್ ಇದ್ದಾರೆ ಚಾನೆಲ್. ಯಾವುದು ನಿಮ್ಮದು? ಅಂದರೆ ಎಲ್ಲ ಕಲಿಸ್ತೀರಾ ನೀವು? ಅಲ್ಲ, ಒಂದು ಎಂತ ಹೇಳ್ತಾರೆ ಅದಕ್ಕೆ, ಒಂದು ಡ್ರಮ್ ಇದೆ ಎಂಥದ್ದು ಅದರ ಬಗ್ಗೆ ಅಲ್ಲ, ಎಲ್ಲ ಮ್ಯೂಸಿಕ್ ಸೆಟ್ ಕಲಿಸ್ತೀರಾ? ಗಿಟಾರ್ ಅಷ್ಟೇ? ಗಿಟಾರ್. ಓಕೆ. ಸೊ ನೀವು ಇದು ಮಾಡಿ, ಚಾನೆಲ್ ಮಾಡಿ, ತುಂಬ ಖುಷಿ ಆಗ್ಬೋದು. ಚಾನೆಲ್ ಮಾಡಿ, ಮತ್ತು ನೀವು ಅದೇ ಕ್ಲಾಸ್ ತಗೊಳ್ಬೋದು, ಮತ್ತು ಇದು ಕೋರ್ಸ್ ಮಾಡ್ಬೋದು, ಕೋರ್ಸಸ್ ತಗೊಳ್ಬೋದು. ಕೋರ್ಸಸ್ ಶೂಟ್ ಮಾಡಿ ಜನರಿಗೆ ಕೊಡ್ಬೋದು, ಅವರಿಗೆ ಹಣ ಕೊಟ್ಟು ತಗೊಳ್ಳಿಕ್ಕೆ. ಹಾಗೆ ಪೇಡ್ ಇರೋದೇ ಸಾಕು ಬ್ರೋ. ಇವಾಗ ಅಮೌಂಟು ಸಾಕಲ್ವ, ಮತ್ತೆ ಅದೆಲ್ಲ ಯಾಕೆ ಅಂತಿದ್ದಾರೆ. ಎಂಥ ಅಮೌಂಟು ಬರಲ್ಲ ಸರ್, ನೀವೆಲ್ಲ ವೀಡಿಯೋ ನೋಡಬೇಕು, ತುಂಬ ವೀಡಿಯೋ ನೋಡಿದರೆ ಮಾತ್ರ ಅಮೌಂಟ್ ಬರೋದು. ಇನ್ನು ನಮ್ಮದು $10 ಆಗಲಿಲ್ಲ, ಈಗಷ್ಟೇ ಮೋನೋ ಆಗಿದ್ದಲ್ಲ. ಅದು ಎಲ್ಲ ದೈವೇಚ್ಛೆ, ಬಂದರೆ ಬರ್ತದೆ, ಇಲ್ಲಾಂದರೆ ಇಲ್ಲ. ಅದು ನಾವು ಮಾತಾಡೋದನ್ನು ನಿಲ್ಲಿಸೋದಲ್ಲ, ಆಯಿತಾ? ನನಗೆ ಬೇರೆ ಸಹ ಬರುತ್ತೆ, ಆದರೆ ಕಲಿಸೋದು ಗಿಟಾರ್ ಅಷ್ಟೇ. ಹೌದಾ? ಓಕೆ.
ನೋ ಪ್ರಾಬ್ಲಮ್. ಗಿಟಾರ್ ಈಸಿಯಾ ಕಲೀಲಿಕ್ಕೆ? ಸುಮ್ಮನೆ ತಮಾಷೆಗೆ ಹೇಳಿದ್ದು ಬ್ರೋ ಅಂತಿದ್ದಾರೆ. ನಾವು ಗೊತ್ತಾಯ್ತು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಸಂಪತ್ತನ್ನು ಎಲ್ಲಿ ಹೋದ್ರು ಮಾರ, ಎಲ್ಲರೂ ಓಡಿ ಹೋದ್ರು ಯಾಕೆ? ಚೂರು ಕಷ್ಟನೇ, ನಾವು ಈಸಿ ಮಾಡ್ತೀವಿ ಅಷ್ಟೇ. ಹೌದಾ? ಓಕೆ. ನಾನು ಅದಕ್ಕೆ ಇದನ್ನು ಖರೀದಿ ಮಾಡಿದ್ದು. ಇದರಲ್ಲಿ ಏನು ತೊಂದರೆ ಇಲ್ಲ, ಬಡಿಬೋದು ಸ್ವಲ್ಪ ಅಂತ. ಮತ್ತೆ ಕೀಬೋರ್ಡ್ ಒಂದು ಬರ್ತದೆ ಕಮ್ಮಿ ರೇಟಲ್ಲಿ ಉಂಟು ಇಲ್ಲಿ, ಆದರೆ ಅದು ಗೊತ್ತಿಲ್ಲ ನನಗೆ ಹೇಗೆ ಮಾಡುವುದು ಅಂತ, ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ. ಜಿ ಬಿ ನಾಗೇಶ್ ಬಂದರು. ಹಾಯ್ ಜಿ ಬಿ ನಾಗೇಶ್, ಗುಡ್ ನೈಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಊಟ ಆಯ್ತಾ ನಿಮ್ಮದು? ಹೇಗಿದ್ದೀರಾ? ಮತ್ತೆ ಹೇಗಿತ್ತು ಇವತ್ತಿನ ದಿವಸ? ಶುಭರಾತ್ರಿ ನಿಮಗೆ. ಥ್ಯಾಂಕ್ ಯು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿವೇಕ್ ಬ್ರೋ, ಅಲ್ಲಿ ಒಂದು ಪಿನ್ ಐ ಡಿ ಕಾಣ್ತಾ ಉಂಟಾ ನಿಮಗೆ, ನಮ್ಮ ತುಳು ಗೈಡ್ ಅಂತ? ಅದು ಸಹ ನನ್ನದೇ ಚಾನೆಲ್, ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಾನು ಒಂದು ದಿವಸ ಇದರಲ್ಲಿ ಲೈವ್ ಮಾಡ್ತೀನಿ, ಒಂದು ದಿವಸ ಅದರಲ್ಲಿ ಲೈವ್ ಮಾಡ್ತೀನಿ. ಅದರಲ್ಲಿ ರಿದಮ್ ಇರುತ್ತೆ, ನೀವು ಯೂಸ್ ಮಾಡ್ತಾ ಇರೋದ್ರಲ್ಲಿ ಅಲ್ವಾ? ಇದರಲ್ಲಿಯಾ? ಅದು ಗೊತ್ತಿಲ್ಲ ಎಂಥದ್ದು, ನಾನು ಜಸ್ಟ್ ತಂದಿದ್ದು ಅಷ್ಟೇ, ಬಡಿಲಿಕ್ಕೆ ಸ್ವಲ್ಪ ಸೌಂಡ್ ಬರ್ತಲ್ಲ ಅಂತ. ಕಾನದ ಕಡಲಿಗೆ ಹಂಬಲಿಸಿರೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಬರುವಾಗ ನಂಗೂ ಒಂದು ಕೀಬೋರ್ಡು ತಗೊಂಡು ಬನ್ನಿ ಅಂತಿದ್ದಾರೆ. ಅದನ್ನು ಹೇಗೆ ಓದ್ಕೊಂಡು ಬರೋದು? ವಿವೇಕ್ ಶರ್ಮಾರವರು, ಎಸ್ ಹೌದು, ಪ್ರತಿ ಸಾಂಗ್ಗೆ ಬೇರೆ ಬೇರೆ ಇರುತ್ತೆ. ಹೌದೌದು, ಅದು ಸ್ವಲ್ಪ ಕಲಿಬೇಕಲ್ಲ, ಇಲ್ಲಾಂದರೆ ಬರೋದಿಲ್ಲ ನಮಗೆ. ಏನಾದರೂ ಕಲ್ತರೆ ಸ್ವಲ್ಪ ಗೊತ್ತಾಗ್ತದೆ. ಇದರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದರೆ ಅದು ಬರ್ಬೋದು, ಹೇಗೆ ಅದನ್ನು ನುಡಿಸುವುದು ಏನಂತಲ್ಲ ನೋಡಬೇಕು. ಬನ್ನಿ ಜನರೇ, ಯಾರು ಇಲ್ವಾ? ಎಲ್ಲಿ ಹೋದ್ರು ಎಲ್ಲ? ಯಾರೆಲ್ಲ ಲೈಕ್ ಕೊಡಲಿಲ್ಲ ಇನ್ನು ಪ್ಲೀಸ್ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ಊಟ ಆಯ್ತಾ ಮತ್ತೆ ನಿಮ್ದೆಲ್ಲ? ನಾನು ಕಳಿಸಿ ಕೊಡ್ತೇನೆ ಬ್ರದರ್, ತಲೆ ಕೆಡಿಸ್ಕೋಬೇಡಿ. ಹೌದಾ? ನಿಮಗೂ ಗೊತ್ತುಂಟಲ್ಲ ಸಂಗೀತ ಎಲ್ಲ? ಹೌದೌದೌದು. ಸರಿ, ನಾನು ಮತ್ತೆ ಕನೆಕ್ಟ್ ಆಗ್ತೀನಿ ನಿಮ್ಮ ಜೊತೆ. ಇನ್ಸ್ಟಾ ಚೆಕ್ ಮಾಡಿ ಮೆಸೇಜ್ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ದರೆ, ಸಬ್ಸ್ಕ್ರೈಬ್ ಮಾಡಿದರೆ ಒಳ್ಳೆಯದು, ಮಾಡಿಲ್ಲ ಅಂದರೆ ಮಾಡಿಬಿಡಿ. ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮಗೆ. ಹಾಗೆಯೇ ನಮ್ಮ ಪಿನ್ ಐ ಡಿಗೆ ಕನೆಕ್ಟ್ ಆಗಿ, ಅಲ್ಲಿ ನಾವು ಚಾನಲಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಲೈವಿಗೆ ಬರ್ತೇವೆ. ಸೊ ಸಪೋರ್ಟ್ ಮಾಡಿ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳೆಂದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನಿನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ಕಣ್ಣಲ್ಲೇ ಕರೆದು ಅಂಗನಕ ತೆರೆದು, ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು, ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ
ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ, ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮೆಲುಗು. ಒಡಲಾಲ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿನ್ನೆ, ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ. ನಮ್ಮ ಯಾತ್ರಾ ಆಫ್ ಮಾಂಕ್ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಬಂದಿಲ್ವಾ? ಹೇಗೆ ಪೂರ್ಣಿಮಾವಾ ಅಲ್ಲ ಪ್ರಿಯಾಂಕರವರ? ಅವ್ರು ಬಂದಿದ್ರು ಮಾರೆ, ಈಗ ಬರ್ತೇನೆ ಅಂತ ಹೋಗಿದ್ದಾರೆ, ಇನ್ನು ಬರಲಿಲ್ಲ. ನಾನು ಯಾರು ಬರಲಿಲ್ಲ ಅಂದರೆ ಏನು ಮಾಡೋದು, ಜನ ಕಮ್ಮಿ ಇದ್ದಾರಲ್ಲ. ನಾನು ಸ್ವಲ್ಪ ಎದ್ದು ವಾಶ್ರೂಮ್ಗೆ ಬರ್ತೇನೆ, ನೀವು ಇರಿ, ಹೋಗಬೇಡಿ ಯಾರು. ಸಾರಿ ಪ್ರಿಯಾಂಕಾ ಮೇಡಮ್, ಹೌದೌದು ಸಾರಿ ಪ್ರಿಯಾಂಕಾ ಮೇಡಮ್, ಹೌದೌದು ಬರ್ತಾರೆ ಬರ್ತಾರೆ, ನೋಡುವ ಬಂದರೆ ಬರ್ತಾರೆ, ಗೊತ್ತಿಲ್ಲ ಬರ್ತಾರೆ ಇಲ್ವ ಅಂತ. ಬಂದರೆ ಬರ್ತಾರೆ, ಇಲ್ಲದ್ರೆ ಇರ್ತಾರೆ. ಇವಾಗ ಇಲ್ಲಿ ಮಳೆ ಉಂಟಾ? ಇಲ್ಲ ಇಲ್ಲ, ಇಲ್ಲಿ ಮಳೆನೇ ಬರುವುದಿಲ್ಲ ಬ್ರೋ, ಇಲ್ಲಿ ಮಳೆ ಬರಲ್ಲ ಜಾಸ್ತಿ. ಅಂದರೆ ಬಂದರೆ ಬಂತು, ಯಾವಾಗ ಡಿಸೆಂಬರಲ್ಲಿ ಒಂದು ಸಲ ಸ್ವಲ್ಪ ಬರ್ತದೆ, ಒಮ್ಮೆ ಹೋಗ್ತದೆ. ಒಂದು ಸಲ ಲಾಸ್ಟ್ ಇಯರ್ ತುಂಬ ಬಂದಿತ್ತು, ಲಾಸ್ಟ್ ಇಯರ್ ಅಲ್ಲ ಅದಕ್ಕಿಂತ ಮುಂಚೆ, ನಂತರ ಬರಲಿಲ್ಲ ಅಷ್ಟು. ಅವಾಗೆಲ್ಲ ನ್ಯೂಸ್ ಆಗಿತ್ತು, ದುಬೈಯಲ್ಲಿ ಕೊಚ್ಚಿ ಹೋಯಿತು, ದುಬೈ ಕೊಚ್ಚಿ ಹೋಯಿತು ಅಂತ. ಯಾವ ಕಂಟ್ರಿ? ದುಬೈ UAE. ನೀವು ದುಬೈಯಲ್ಲಿ ಇರೋದು? ಹೌದು. ಇಲ್ಲಿ ತುಂಬ ಮಳೆ ಜೋರು, 1 ವೀಕ್ ಆಯಿತು. ಹೌದೌದು, ಅದು ಏನೋ ಚಂಡಮಾರುತ ಬಂತಂತಲ್ಲ, ಸೈಕ್ಲೋನ್ ಬಂದಿದೆ ಅಂತ, ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ.
ಹಾಗೆ ನ್ಯೂಸ್ ಸಿಕ್ಕಿತ್ತು. ಎಸ್ ಎಸ್ ಖಂಡಿತ ಅಂತಿದ್ದಾರೆ. ಓ ಶೈನಿ ಕುಲಾಲ್ ಬತ್ತೀರು. ಹಾಯ್ ಶೈನಿ ಕುಲಾಲ್ ಚಂದ್ರಾಯಿ ಬಣದುಲ್ಲರು ವೆಲ್ಕಮ್ ಟು ಲೈವ್ ಎಂಚುಳ್ಳರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಬಾರಿ ಅಪ್ರೂಪ ಇರು ಪಕ್ಕ ಮನಸಾಂಡೆ ದಾದ ಸ್ಪೆಷಲ್. व्यूज नहीं आते तो ये वीडियो तुम्हारे लिए बहुत इंपॉर्टेंट है। ये 5 मिस्टेक्स ही हैं जो यूट्यूब फीड कर रहा होता है जिनकी वजह से उनकी ग्रोथ नहीं होती। ಸೈಕ್ಲೋನು ಬರ್ತೋ ಬೈಕ್ ಲೋನ್ ಸೈಕ್ಲೋನ್ ಬರ್ತೋ ಬೈಕ್ ಲೋನ್ ಬರ್ತೋ ಒಟ್ಟಿನಲ್ಲಿ ಮಳೆ ಬರ್ತದೆ. ಹೌದೌದು, ಸೈಕ್ಲೋನ್ ವರ್ಷಕ್ಕೊಂದ್ಸಲ ಬರುವುದಲ್ಲ, ಬೈಕ್ ಲೋನ್ ತಿಂಗಳಿಗೆ ಬರ್ತಲ್ಲ. ಒಳ್ಳೆ ಡೈಲಾಗ್ ಆಗುತ್ತೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲದ್ದೀರಿ? ಯಾರಿಲ್ಲ ಮರಿ, ಇವತ್ತು ಏನಾಯ್ತು? ಆಗ ತುಂಬ ಒಮ್ಮೆಲೆ ಬಂದರು ಎಲ್ಲರೂ, ಮಾತಾಡ್ಲಿಕ್ಕೆ ಕಷ್ಟ ಆಯ್ತು ನನಗೆ. ಮತ್ತೆ ವಿವೇಕ್ ಬ್ರೋ, ನೀವೇನು ಮೊದಲು ಹೀಗೆ ಮ್ಯೂಸಿಕ್ಕಿಗೆ ಮೊದಲೇ ಎಂಟರ್ ಆಗಿದ್ರ ಅಲ್ಲ, ನಿಮ್ಮದು ಸ್ಟಡಿ ಎಲ್ಲ ಆಗಿ ಮತ್ತೆ ಇಂಟ್ರೆಸ್ಟ್ ತೋರಿಸಿದೆ ಇದರಲ್ಲಿ? ಮ್ಯೂಸಿಕ್ 11 ವರ್ಷದಿಂದ ಪ್ರಾಕ್ಟೀಸ್. ಹೌದಾ? ಓಕೆ 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 ಓಕೆ. ನಮಗೂ ಮ್ಯೂಸಿಕ್ ಇಷ್ಟನೇ, ಆದರೆ ಹಾಡ್ಲಿಕ್ಕೆ ಇಷ್ಟ ಮತ್ತು ಕೇಳಲಿಕ್ಕೆ ಇಷ್ಟ. ಅದು ಅದರಲ್ಲೆಲ್ಲ ಗೊತ್ತಿಲ್ಲ ಎಂಥದ್ದು. ಅದು ಇದು ಕಲಿಬೇಕಂತ ಭಾರಿ ಆಸೆ ಇತ್ತು ನನಗೆ. ಒಮ್ಮೆ ಎಷ್ಟೋ ಸಲ ಹೋಗಿ ನೋಡಿದೆ ಮಾರ್ಕೆಟಲ್ಲಿ, ತರಬೇಕಾ ಅಂತ. ಇನ್ನು ತಂದಿಲ್ಲ. ಕಾನ್ಸರ್ಟ್ಸ್ ಇಲ್ಲ, ಕೊಡ್ತೀವಿ ಬನ್ನಿ ಸರ್, ಕಳಿಸ್ತೀನಿ. ಕಾನ್ಸರ್ಟ್ಸ್ ಎಲ್ಲ ಕೊಡ್ತೀವಿ. ಹೌದಾ? ಓಕೆ ಓಕೆ, ಬನ್ನಿ ಕಳಿಸ್ತೀವಿ ಅಂತಿದ್ದಾರೆ. ಹೌದಾ? ಕೀಬೋರ್ಡ್ ಕಲಿತ್ರೆ ಒಳ್ಳೇದಲ್ಲ, ಅದರಲ್ಲಿ ನಾವು ಈಗ ಹಾಡುವಾಗೆಲ್ಲ ಮ್ಯೂಸಿಕ್ ಮಾಡ್ಬೋದಲ್ಲ. ನಮ್ಮ ಬ್ಲಡ್ನಲ್ಲಿ ನಮ್ಮ ಬ್ಲಡ್ಡಿನಲ್ಲಿ ಬಂದಿದೆ ಮ್ಯೂಸಿಕ್. ಹೌದು 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 ಹೌದು. ಕೀಬೋರ್ಡ್ ಗಿಟಾರ್ ಎರಡು ಬೆಸ್ಟ್ ಸಿಂಗರ್ಸ್ಗೆ. ಹೌದಲ್ಲ? ಓಕೆ 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 ಓಕೆ. ನೀವು ಗಿಟಾರ್ ಕ್ಲಾಸ್ ಹಾಕ್ಬೋದಲ್ಲ ಯೂಟ್ಯೂಬಲ್ಲಿ? ಎಷ್ಟೋ ಮಂದಿ ಹಾಕ್ತಾರೆ ಗಿಟಾರ್ ಕ್ಲಾಸ್, ತುಂಬ ವ್ಯೂಸ್ ಹೋಗ್ತದೆ ಅದಕ್ಕೆ. ನಾನು ಈಗ ನೋಡಿ ಹೇಳ್ತೇನೆ ನಿಮಗೆ ಗಿಟಾರ್ ಕ್ಲಾಸ್ಗೆ ಎಷ್ಟು ವ್ಯೂಸ್ ಬರ್ತಾ ಉಂಟು ಅಂತ. ಒಬ್ಬರು ನಮ್ಮ ಬೇರೆ ಕಂಟ್ರಿಯವರು ಹಾಕಿದ್ದಾರೆ ಒಂದು ಗಿಟಾರ್ ಲೆಸನ್, ಒಂದು ಅಬ್ಸಲ್ಯೂಟ್ ಬಿಗಿನರ್ ಸ್ಟಾರ್ಟ್ ಹಿಯರ್ ಫ್ರೀ 10 days ಸ್ಟಾರ್ಟರ್ ಕೋರ್ಸ್ ಅಂತ ಹಾಕಿದ್ದಾರೆ. 35 ಮಿಲಿಯನ್ ವ್ಯೂಸ್ ಹೋಗಿದೆ ಅದಕ್ಕೆ. ಓಕೆ 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 ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್.
ಬನ್ನಿ ಬನ್ನಿ ಜನರೇ, ಯಾರಾದರೂ ಇದ್ರಾ ಇಲ್ವಾ? ಯಾರು ಲೈಕ್ ಕೊಟ್ಟು ತೆಗೆದ್ರ ಅಂತ ಮಾರೆ, ಒಂದು ಲೈಕ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಈಗ. ನೀವು ಸಿಕ್ಸ್ ಟೋನ್ ಟ್ರೈ ಮಾಡಿ. 6 ಟೋನ್ ಸ್ಯಾಕ್ಸೋಫೋನ್. ನಾನು ಅದೇ ಮಾರೆ 6 ಟೋನ್ ಎಂಥದ್ದಂತ. ಅದು ಸ್ಯಾಕ್ಸೋಫೋನ್. ಓಕೆ ಓಕೆ ಓಕೆ, ಅದೆಲ್ಲ ತುಂಬ ಕಷ್ಟ. ಅದು ಹುಡುಗಿಯರೆಲ್ಲ ಈಗ ಮಾಡ್ತಾ ಇದ್ದಾರಲ್ಲ, ನಮಗೆಲ್ಲ ಆಗಲ್ಲ. ನಮಗೆ ಕೆಲಸ ಉಂಟು ಮಾರ್ರೆ. ನಾನು ಇದು ಸುಮಕ್ಕ ಬಂದರು. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬನ್ನಿ ಬನ್ನಿ ಜನರೇ. ಸ್ಯಾಕ್ಸಫೋನ್ ಗೊತ್ತಾಯಿತು, ಅದೆಲ್ಲ ಫ್ರೀ ಇದ್ದವ್ರಿಗೆ ಆಗ್ಬೋದು, ನಮಗೆಲ್ಲ ಆಗ್ಲಿಕ್ಕಿಲ್ಲ. ನಮಗೆ ಡ್ಯೂಟಿ ಉಂಟು, 9 to 5 ಡ್ಯೂಟಿ, 8 to 5 ಡ್ಯೂಟಿ ಉಂಟು. ಡ್ಯೂಟಿ ಮಾಡಿ ಬಾಕಿ ಈಗ ರಾತ್ರಿ ಸ್ವಲ್ಪ ಲೈವ್ ಎಲ್ಲ ಮಾಡಿ ವಿಡಿಯೋ ಎಲ್ಲ ಮಾಡೋದು ಅಷ್ಟೇ. ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಮಾಡ್ಬೋದಾ ಅಂತ ನೋಡೋದು. ನಮ್ಮ ಸಚಿನ್ ವೈಜಿ ಅವರೊಂದು ಪ್ರಶ್ನೆ ಬಂದಿತ್ತು, ನಾವು ಬಡವರು ಯಾಕೆ ಬಡವರಾಗಿ ಉಳಿದಿದ್ದೇವೆ ಅಂತ. ರಸಪ್ರಶ್ನೆ ಇತ್ತ? ಇಲ್ಲ, ಇವತ್ತಿಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಇವತ್ತು ನಮ್ಮ ಅವಿನಾಶ್ ನಾಯಕ್ ಇರಲಿಲ್ಲಲ್ಲ, ಅವರಿಗೆ ಕೆಲಸ ಇತ್ತಂತೆ, ಲೈಕ್ ಕೊಟ್ಟರು ಹೋದರು. ಅದಕ್ಕೋಸ್ಕರ ಇವತ್ತು ರಸಪ್ರಶ್ನೆ ಇಲ್ಲ. ನಾಳೆ ರಸಪ್ರಶ್ನೆ ಇದೆ, ನಾಳೆ ಬನ್ನಿ ಬೇಗ, ಆಯಿತಾ? ಊಟ ಆಯ್ತಾ? ನಿಮ್ಮ ಮುಖಾಭಿನಯ ಆಯ್ತಾ? ಎಲ್ಲ ಕುಡ ನೀರು ಯಾನಿತ ಬಂದು ಮಾಡಿಬಿಡಲ್ಲ ಏರ್ ರಜ್ಜೆರಂದು ಪೂರ ಪೋಯ್ನಿ ಮಾರ. ಸಂಪಾದನೆಲ್ಲ ಪಣಂದೇ ಪೋಯ್ನಿ. ನಾವು ಬಡವರಲ್ಲ ನವೀನನ್ನ. ಹೌದೌದು, ನಾವು ಬಡವರಲ್ಲ. ಆಯ್ತು ಮನದಲ್ಲಿ. ನಾವು ಹೃದಯ ಶ್ರೀಮಂತರಲ್ವಾ? ಕುಡ ನೀರು ಆ ಥರನೊಂದು ಕ್ವಶನ್ ಇತ್ತು ಸಚಿನ್ ಬ್ರೋನ. ಅವ್ರು ನಮ್ಮ ಲೈವ್ ಬರೋಂತೇಳಿ ಸಚಿನ್ ವೈಜಿ ಪಂಡದು ಪಂಡ ಪಾಪದಕ್ಕೂಲೆ ಅದು ಉಳ್ಳೇರು ಕಾಸು ತಕೊಂಡ ಕಾಸು ಅವಂದೇ ಪೋಂದುಂಡು ಒಂದು ಯಾನ ಈ ಕರಡೆ ಪಂಡೆ ಹೊರ ಇರೆಗ್ಲ ಕಾಸು ಅಂದ ಪಕ್ಕ ಇರೆಗ್ಲ ಕಾಸು ಅವಂದೇ ಪೋಪುಂಡು. ಬಡವರಲ್ಕ ಜ್ಯೋತಿ ಬ್ಲಾಗ್ಸ್ ಬರ್ತೀರ. ಹಾಯ್ ಜ್ಯೋತಿ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಮನಸ್ಸಾಂಡೆ ದಾದಿ ಸ್ಪೆಷಲ್ ಇರೇಗ ಬಡವರಲ್ಕ ಬಡವರಾಗಿರೋರು. ಹೌದೌದು ಜ್ಯೋತಿ ಅಕ್ಕ, ನಮ್ಮ ಒಂಜಿ ಪಿನ್ ಬಂದಿದೆ ಒಂಜಿ ಚಾನೆಲ್ ಉಂಡು, ಅವೆಲ್ಲ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಸಪೋರ್ಟ್ ಮಾಡ್ಪ್ಲೆ. ಇಟ್ಲ ಒಂಜಿ ದಿನ ಬರ್ಪೆ ಲೈವ್ಗೆ, ಒಂಜಿ ದಿನ ಐಟು ಒಂಜಿ ದಿನ ಒಂದೆಟ್ಟು ಇರು ಟೈಮ್ ಉಪ್ಪುನಾಗ ಬಲೆ ಮಲ್ಲೆಜ್ಜಿ ಅಂಡ ಸಬ್ಸ್ಕ್ರೈಬ್ ಅಂತ ಬಿಡ್ಲೇವೆ.
ನನಗೂ ಎಲ್ಲ ಸೇರಿ ಸ್ವಲ್ಪ ತುಳು ಕಳಿಸಿ ಕೊಡಿ, ಯಾವುದಾದ್ರು ಕಳಿಸ್ತೇವೆ, ಬನ್ನಿ ಡೈಲಿ ಬನ್ನಿ ಲೈವ್ಗೆ. ನಮ್ಮ ಸುಮಕ್ಕ ಕೈ ಕಾಲು ಮೂಗು ಬಾಯಿ ಕಿವಿ ಕಣ್ಣು ಇತ್ಯಾದಿ ಇತ್ಯಾದಿ ಸರಿ ಇದ್ರಿ ನಾವೇ ಶ್ರೀಮಂತರು ಅಲ್ವಾ? ಹೌದು ದಾದ ಸ್ಪೆಷಲ್ ಬ್ರೋ ಪಣೋದಿದೆ ಎಂಕ ಪುಂಡಿಗಸಿ ಯಾನ್ ಇರ್ನ ಕೋಡೆ ಲೈವ್ ಇಡ್ ಕೋರಿ ಮಂತ ಅಂತಾರೆ ಬೊಕ್ಕ ಎಂಕ್ಲ ಕೋರಿ ಕಣ ಕಂದಾಂಡು ಬೊಕ್ಕ ಯಾಲ ಕೋರಿ ಕಂತದ್ದು ಕಜಿಪಂತೆ ಇಂಕುಲ್ ವೆಜ್ ಬ್ರೋ ಅಂದೆ. ಓಕೆ 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 ಬ್ರೋ. ಎಸ್ ಮಾಲಿಂಗ ಭಟ್ರು ಬರ್ತೀರಾ? ಹಾಯ್ ಮಾಲಿಂಗ ಭಟ್ರೆ, ವೆಲ್ಕಮ್ ಟು ಲೈವ್. ಬಾರಿ ದಿನಾಂಡು ಬರಂದೆ ಎಂಚೊಲ್ಲರು ಸೌಖ್ಯ ಎಲ್ಲ ಇರುತ್ತೆ ದಾದೆ ವಿಶೇಷ ಒಣಸಾಂಡೆ ದಾದೆ ಸ್ಪೆಷಲ್. ಬಡವರೆಲ್ಲ ಬಾಡಿ ಹೋಗಿರೋರು. ಹೌದೌದು, ಇಲ್ಲಪ್ಪ ಬಡವರಂತ ಯಾರು ಇಲ್ಲ, ಅಂದರೆ ಅದು ನಾವು ಯೋಚನೆ ಮಾಡೋದಷ್ಟೇ. ನಾವು ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ದುಡ್ಡು ಬರ್ತದೆ, ಅದರಲ್ಲಿ ನಾವು ಖುಷಿಯಲ್ಲಿರಬೇಕು ಅಷ್ಟೇ. ಮತ್ತು ಜಾಸ್ತಿ ಬೇಕೆಂದರೆ ನಾವು ತುಂಬ ಕೆಲಸ ಮಾಡಬೇಕು. ಹಗಲು ರಾತ್ರಿ ಅಂತಾರಲ್ಲ, ಹಗಲು ರಾತ್ರಿ ಕೆಲಸ ಮಾಡಿ ಏನಾದರೂ ಎಫರ್ಟ್ ಹಾಕಿ ಏನಾದರೂ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿದರೆ ಹಣ ಬರ್ತದೆ, ಮತ್ತು ಆಗ ನಾವು ದುಡ್ಡು ಅಂತರಾಗ್ತೇವೆ. ಜ್ಯೋತಿ ಅಕ್ಕ ಬ್ರೋ ಆಲ್ರೆಡಿ ಕನೆಕ್ಟ್ ಆತೆ ಬ್ರೋ, ರಡ್ಡೆಕ್ಲಾನೆ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸಿಸ್ಟರ್. ಮಲಿಂಗ ಭಟ್ರು ಐ ಆಮ್ ಫೈನ್ ಅಂತಿದ್ದಾರೆ. ರಾಜೇಶ್ ಅಣ್ಣ ನೀವು ಕಳಿಸಿ ಕೊಟ್ಟಿಲ್ಲ ಅಂದರೆ 1 ಇಯರ್ ಉಡುಪಿನಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಷ್ಟೇ. ಹೌದೌದು, ಉಡುಪಿಯಲ್ಲಿ ಹೋಗೋ ಒಂದು ಹೋಟ್ಲಲ್ಲಿ ಸೇರಿ, ಹೋಟ್ಲಲ್ಲಿ ದಿವಸಗಳು ಚಹಾ ಕೊಡಲಿಕ್ಕೆ ಹೋದರೆ ಅಲ್ಲಿ ತುಂಬ ಕಳಿಸ್ತಾರೆ. ವಾಟ್ ಅಬೌಟ್ ಯು ಅಂತಿದ್ದಾರೆ. ಐ ಆಮ್ ಫೈನ್ ಭಟ್ರೆ, ಹೌ ಆರ್ ಯು? ನಮ್ಮ ದೀಪಾವಳಿದು ವಿಡಿಯೋ ಬಂದಿದೆ, ನೋಡಿದ್ದೀರಾ ಭಟ್ರೆ? ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ ಮೋನೋ ಆಗಿದೆ, ನೀವು ವಿಡಿಯೋ ನೋಡಿದರೆ ನಮಗೆ ಸ್ವಲ್ಪ ಹಣ ಬರ್ತದೆ. ನೀವೆಲ್ಲ ಕಂಪ್ಲೀಟ್ ಹಣ ನೋಡಿ ಆಯಿತಾ? ಗುಡ್ ಬ್ಯೂಟಿಫುಲ್ ಅಂತಿದ್ದಾರೆ ಜ್ಯೋತಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಸಿಸ್ಟರ್. ನಮ್ಮ ದುಡಿಮೆಯಲ್ಲಿ ನಾವು ತಿನ್ನುವಾಗ ತುಂಬ ಖುಷಿಯಾಗುತ್ತೆ ಅಲ್ವಾ? ಹೌದು, ಅದು ಮೇನ್ ಪಾಯಿಂಟ್. ನಮ್ಮ ದುಡಿಮೆಯಲ್ಲಿ ನಾವು ತಿನ್ನಬೇಕು, ಅದರಲ್ಲಿಂದ ನಮಗೆ ಖುಷಿ ಸಿಗಬೇಕು. ಮತ್ತು ನಾವು ಏನು ದುಡಿತೇವೋ ಅದರಲ್ಲಿ ನಾವು ಖುಷಿ ಇರಬೇಕಾ? ನನಗೆ ಎಷ್ಟು ಸಿಕ್ಕಿದೆ, ನಾನು ಖುಷಿ ಇದ್ದೇನೆ ಅಂತ ಇರಬೇಕು, ಆಗ ಸರಿ ಆಗ್ತದೆ ಅಲ್ಲ. ಇಲ್ಲದಿದ್ದರೆ ಏನಾಗ್ತದೆ ನಮಗೆ, ನಾನು ಅದು ತಗೊಳ್ಳಿಲ್ಲ, ನಾನು ಇದು ತಗೊಳ್ಳಿಲ್ಲ, ನನಗೆ ಅದು ಬೇಕಿತ್ತು, ನನಗೆ ಇದು ಬೇಕಿತ್ತು, ಛೇ ನನ್ನ ಹತ್ರ ಹಣ ಇಲ್ಲ, ಅದೇ ಯೋಚನೆ ಮಾಡಿ ಕೂತ್ಕೊಂಡ್ರೆ ನಮ್ಮ ಲೈಫೇ ಹಾಳಾಗ್ತದೆ. ಇದ್ದದ್ರಲ್ಲಿ ಖುಷಿ ಏನು ತಗೊಳ್ಬಹುದು ಅದನ್ನು ತಗೊಂಡ್ರೆ ಆಯಿತು. ಎಲ್ಲ ಬ್ರೋ ಚಾನೆಲ್ ಸಪೋರ್ಟ್ ಮಾಡಿ. ಹೌದೌದು, ನಾವು ಮಾಡ್ತೇವೆ. ಅರ್ಧ ನೋಡಿದೆ. ಹೌದಾ? ಅಯ್ಯೋ ಭಟ್ರೆ, ಅರ್ಧ ನೋಡಿಬಿಡಿ, ಯಾವಾಗಲೂ ಫುಲ್ಲು ನೋಡಿ. ಟೈಮ್ ಇದ್ದರೆ ಫುಲ್ಲು ನೋಡಿ, ಇಲ್ಲಾಂದರೆ ಯಾವಾಗ ಟೈಮ್ ಸಿಗ್ತದೆ ಆಗಲೇ ನೋಡಿ. ಅರ್ಧ ನೋಡಿದರೆ ಕಟ್ಟಾಗ್ತದೆ ಹಣ. ಎಲ್ಲ ಬ್ರೋ ಚಾನೆಲ್ ಸಪೋರ್ಟ್ ಮಾಡಿ. ಹೌದು, ನಿಜವಾಗ್ಲೂ ಹೌದು ಅಂತಿದ್ದಾರೆ. ಹೌದು ಜ್ಯೋತಿ ಗುಡ್ಡು, ಜ್ಯೋತಿ ಬ್ಯೂಟಿಫುಲ್. ನನಗೆ ಅಷ್ಟೆಲ್ಲ ಆಸೆ ಇಲ್ಲ. ಹೌದು, ಅಲ್ಲ ಆಸೆ ಬೇಕು ನಮಗೆ ಏನಾದರೂ ಮಾಡಬೇಕಂತ. ಆದರೆ ಇನ್ನೊಬ್ಬರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅದು ನನಗೆ ಬೇಕು ಅಂತ ಆಸೆ ಇರಬಾರ್ದು. ಜ್ಯೋತಿ ಬ್ಲಾಗ್ಸ್ ನೈಸ್ ಅಂತಿದ್ದಾರೆ, ಗುಡ್ ಅಂತಿದ್ದಾರೆ, ಬ್ಯೂಟಿಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು. ಹಾಗಿದ್ದರೆ ನೀವು ನನ್ನ ಹೋಟೆಲ್ ಸಪ್ಲೈಯರ್ ಕೆಲಸಕ್ಕೆ ಹಾಕಿದ್ದೀರೇ ಅಲ್ವಾ? ಇವ್ರ ಕೆಲಸ ಬಿಡೋದಾ? ಹಾಗಾದರೆ ನೀವು ನನ್ನ ಹೋಟೆಲ್ ಸಪ್ಲೈಯರ್ ಕೆಲಸಕ್ಕೆ ಹಾಕಿದ್ದೀರಿ ಅಲ್ವಾ? ಇರೋ ಕೆಲಸ ಬಿಡಬೇಕಾ ಅಂತಿದ್ದಾರೆ. ಅಲ್ಲಲ್ಲ, ನಿಮಗೆ ತುಳು ಕಲೀಲಿಕ್ಕುಂಟು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ಜ್ಯೋತಿ ನೈಸ್ ಅಂತಿದ್ದಾರೆ. ಮಲ್ಲಿಂಗ ಭಟ್ರೆ ಇನ್ನು ಪುನಃ ನೋಡ್ತೀನಿ. ಓಕೆ ನೋಡಿ ಆಯಿತಾ. ಆ್ಯಕ್ಚುಲಿ ದಾದ ಗೊತ್ತುಂಡೆ ಭಟ್ರೆ, ಅವು ನಮ್ಮ ಅರ್ಧಪುರ ತೂಂಡ ಯೂಟ್ಯೂಬ್ಗೆ ಒಂಚಾರ ಬೇಜಾರು ಹಾಪುಣ್ಗೆ ದಾದ ಬಂಡ ಮಕ್ಕಳ ವಿಡಿಯೋ ಎಡ್ಡೆಜ್ಜಿ ಜನಗಳು ಅರ್ಧನೇ ತೂಯೇ ನಂದು ಅವ ಅಂಚ ರೆಕಮೆಂಡೇಶನ್ ಕೊನಪುಂಡು ಪೀರ 4 ಜನ ಕೊನಪುಜವು ಫುಲ್ಲು ತೂಯಿ ಎಡ್ಡು ಹಾಕ್ಲಿಕ್ಕೆ ಹಾಪುಣ ಮೇರೆ ಚೂರ್ಲ ಮಿಸ್ಟೇಕ್ ಮಾಡಿ ಬಂದೆ ಫುಲ್ಲು ತೂತೀರಿ ಕೂಡ 2 ಜನ ತೊಜಿಪಾಗ ಅಂತ ಆಯ್ತು. ಒಂದು ಅಲ್ಗೋರಿದಮ್ ಉಂಡತೆ ಅವು ಅದೇ ಪನಂದುಲ್ಲೇರು ಸುಮಕ್ಕ. ಅಜಾಜ್ ಇನಾಮದಾರ್ ಬತ್ತೆರೆ. ಹಾಯ್ ಅಜಾಜ್ ಬ್ರೋ, ವೆಲ್ಕಮ್ ಟು ಲೈವ್. कसा आहेस तुम्ही? थँक यू सो मच फॉर कमिंग. जेवण झालं काय करतोय? स्टडी सगळं झालं काय? होमवर्क झालं काय? तुम्हाला काय होमवर्क नाही हो येणार कुठं ನೀರು? ಓ ದಿವ್ಯಕ್ಕ ಬರ್ತೀರಿ. ಹಾಯ್ ಬ್ರೋ, ಡನ್, ಲೈಕ್ ಡನ್. ಊಟ ಆಯ್ತಾ? ಮಿಸ್ ಯು ಆಲ್ ಫ್ರೆಂಡ್ಸ್. ನಾಳೆ ಸಿಗ್ತೇನೆ, ಬಾಯ್, ಗುಡ್ ನೈಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಸಿಸ್ಟರ್. ಬ್ಯುಸಿ ಇದ್ರು ಬಂದು ಲೈಕ್ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಶುಭರಾತ್ರಿ. ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತಾ? ಏನು ಸ್ಪೆಷಲ್ ಇತ್ತು? ಬಾಯ್ ಬಾಯ್, ಟೇಕ್ ಕೇರ್. ಕಾಯ್ ನಾವೇ
ನಿತೀಶ್ ಅನ್ನೇ ಬತ್ತೇರು. ಹಾಯ್ ನಿತೀಶ್ ಅಣ್ಣ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸपोर्ट मणपली. बक्क वनसांडे दादी स्पेशल इरेग. एग्जाम चालू आहेत, ट्राई तुमच्या लाईव्ह चुकणार नाही. हो थँक्यू. तरी तुमच्या लाईव्ह चुकणार नाही. थँक्यू सो मच अजाज ब्रो, थँक्यू सो मच. बट एक्झाम चालू असला तरी तुम्ही पढाई करा, नो प्रॉब्लेम. लाईव्हमध्ये येऊन एक लाईक करून जाऊ शकतो तुम्ही. ओके, ಥ್ಯಾಂಕ್ ಯು ಸೋ ಮಚ್. ನಿತೀಶ್ ಅಣ್ಣ ವೇರ್ನಸ್ ಮಲ್ಪುಡಾತ್ರೆ ಪಣಂದುಲೇರು. ಓಕೆ, ಮಾಲಿಂಗ ಭಟ್ರು ಕಮಸ್ತು ಕಾ ಪಣಂದುಲೇರು ಮಬೂತೆ. ನಿತೀಶ್ ಅನ್ನ ಈರ್ನ ವನಸ ದಾದ ಸ್ಪೆಷಲ್ ಇರೆಗ್ ಎನ್ನ ವನಸ ಇನಿ ಪುಂಡಿ ಗಸಿ ಏನು ಹೋಟೆಲ್ ಇಡ್ತು ಪುಂಡಿ ಕಂತೆ, ಪುಂಡಿ ಗಸಿಗಂತೆ ಕೋಡೆ ಕೋರಿ ಮಲ್ತಿತ್ತೆ ಬೊಕ್ಕ ಇನಿ ಪುಂಡಿಗಂತೆ. ಸಂಶು ಕಬ ಕಬತ್ತೇರು. ಓ ದೇವರೇ ಮಸ್ತ್ ದಿನ ಅಂಡು ಸಂಶು ಬ್ರೋ ಬರಂದೆ. ಎಂಚ ಒಳ್ಳೆ ಸಂಶು ಬ್ರೋ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಬೊಕ್ಕ ಎಂಚ ಒಳ್ಳರು ಎಂಚೆತ್ತನಿ ನೀತ ದಿನ ಇರ್ನ. ಕನ್ನಡ ಕೋಟ್ಯಾಧಿಪತಿ ಆಡೋಣವೇ ಮಾರ್ರೆ. ಹೌದು, ಬನ್ನಿ 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 ಬನ್ನಿ. ನಾನು ಅದೇ ಯಾರು ಇಲ್ಲ ಅಂತ ಕೂತಿದ್ದೆ, ನೀವು ಬಂದಿದ್ದು ಒಳ್ಳೆ ಆಯ್ತು. संपत भाऊ कुठे? संपत भाऊ येणार आहे आता, कुठे गेला माहीत नाही मला. हां, आला संपत भाऊ, आला संपत भाऊ ವೆಲ್ಕಮ್ ಬಾವ್. ಎನ್ನ ಕಂಡನಿ ಎನ್ನ ಮಗೆ ಫೋನ್ ಹಿಡಿದು ಪಾತಿರೊಂದಿತ್ತೆ. ಕಂಡನಿ ಸ್ನಾನಕ್ಕೆ ಹೋಗಿದ್ರು, ಆವಾಗ ನಾನು ಮ್ಯೂಟ್ ಮಾಡಿಲ್ಲ, ಮತ್ತೆ ಅವರು ಬಂದ ನಂತರ ಮ್ಯೂಟ್ ಮಾಡಿದ್ದು. ಹೌದಾ? ಓಕೆ. ಸಂಪತ್ ಬಾವು ಕುಟ್ಟಿ ಒಣಂದುಲೇರು ಈ ಕಡೆ. ಹೇ ಸಂಪತ್ ಬಾವು ಅಜಾಜ್ಮಿ ಮಲಾತ್ತ ಸುಮಯಚ್ ಕಬಕ ಪುತ್ತೂರು ಬಣಂದುಲೇರು ಅನ್ನಂದಿ. ಓಕೆ, ರಾಜೇಶ್ ಕೋಟ್ಯಾಧಿಪತಿ ಆಡೋಣ, ಬಟ್ ಗೆದ್ರೆ ಕೋಟಿ ಕೊಡಬೇಕಾಯ್ತಾ? ಇಲ್ಲ. ನಮ್ಮ ನೋಡಿ, ನಮ್ಮ ಗೇಮಲ್ಲಿ ನಮ್ಮ ಇದೇ ಹೆಸರೇ ಅಂತ ಗೊತ್ತುಂಟಾ? ಕೋನ್ ಬನೇಗ ದಾನ್ಪತಿ. ಅಂದರೆ ನೀವು ಗೆದ್ದ ಹಣವನ್ನು ಇಲ್ಲೇ ದಾನ ಮಾಡುವುದು. ಈರೆಂಚ ಉಳ್ಳಾರ ಕೇಂದ್ರ ಸಂಸನ್ನೆ ಯಾನು ಹುಷಾರುಳ್ಳೆ ಸಂಸನ್ನ. ಇಲ್ಲಿ ಗೆದ್ದ ಹಣವನ್ನು ಇಲ್ಲೇ ದಾನ ಮಾಡುವುದು, ಕೋನ್ ಬನೇಗ ದಾನ್ಪತಿ ಅಂತ. ಸೊ ಮೊದಲೇ ಪ್ರಶ್ನೆ, ಕೋನ್ ಬನೇಗ ದಾನ್ಪತಿಯಲ್ಲಿ ನಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಮ್ಮ ಬಾಯಿಯಲ್ಲಿ ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ವಿನ್ ದ ಒಲಿಂಪಿಕ್ ಮೆಡಲ್? ಭಾರತದ ಪ್ರಥಮ ಮಹಿಳೆ ಒಲಿಂಪಿಕ್ ಮೆಡಲ್ ಗೆದ್ದವರು ಯಾರು? ಆಪ್ಷನ್ ಎ ಪಿ.ಟಿ. ಉಷಾ, ಆಪ್ಷನ್ ಬಿ ಮೇರಿ ಕಾಮ್, ಆಪ್ಷನ್ ಸಿ ಕರ್ನಂ ಮಲ್ಲೇಶ್ವರಿ, ಆಪ್ಷನ್ ಡಿ ಸೈನಾ ನೆಹ್ವಾಲ್. कौन बनेगा दानपति की स्वागत है, सुस्वागत है. सानिया मिर्जा, संपत ए, पावर स्टार कर्नम मल्लेश्वरी. यस, करेक्ट आंसर इज पावर स्टार कर्नम मल्लेश्वरी. कंप्यूटर जी कर्नम मल्लेश्वरी को लॉक कर दीजिए. टिंडिंग. यस, कर्नम मल्लेश्वरी इज द राइट आंसर. ಥ್ಯಾಂಕ್ ಯು ಸೋ ಮಚ್ ಪವರ್ ಸ್ಟಾರ್. ನೀವು ಗೆದ್ದಿದ್ದೀರಾ 1,000 ರೂಪಾಯಿಗಳನ್ನು. ಅದೇ ರೀತಿ ನೀವು ಗೆದ್ದು ದಾನ ಮಾಡಿದ್ದೀರಿ ಕೋನ್ ಬನೆಗ ದಾನಪತಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಾನ ಪ್ರವೃತ್ತಿಗೆ ಧನ್ಯವಾದಗಳು. ಎರಡನೇ ಪ್ರಶ್ನೆ, ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಭೂತಾನ್? ಭೂತಾನಿನ ಕ್ಯಾಪಿಟಲ್ ಯಾವುದು? ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಭೂತಾನ್? ಆನ್ಸರ್ ಎ ಥಿಂಪು, ಬಿ ಪಾರೋ, ಸಿ पुंटे सोलिंग, डी पुनाका. ट्रान्सलेट दादा म्हणून दिले. आता मराठीमध्ये म्हणजे मला ट्रान्सलेट करू नाही शकतो, हिंदीमध्ये करतो मी. ओके, हिंदीमध्ये करतो. भूतान का कैपिटल कौन सा है? भूतान का कैपिटल कौन सा है? ಸಂಪತ್ ಅಂತಿರ ಸಿ, ನಮ್ಮ ಕಬಕ ಅಂತಿದ್ದಾರೆ ಪಾರು, ಮತ್ತು ಅಜಾಜ್ ಅಂತಿದ್ದಾರೆ ಎ, ತಿಂಪು. ಓಕೆ, ಯಾಕ ಸೋಂಟೆನ ಪುನಃ ನಾಗೇನೊಂದಿಲ್ಲ. ಆನ್ಸರ್ ಡಿ ಸಂಪು ಬಣಂದಿಲ್ಲ, ತಿಂಪು ಬಣಂದಿಲ್ಲ. ತಿಂಪು ತಿಂಪು ಇಸ್ ದ ರೈಟ್ ಆನ್ಸರ್. ಬಟ್ ಮಿಸ್ಟರ್ ಯಾರು ಕೊಟ್ಟಿದ್ರು ಮೊದಲು? ನಮ್ಮ ಸಿ ಅಂದ ಎ ಅಂದ್ರಲ್ಲ.
अजाज रवर आंसर ಕೊಟ್ಟಿದ್ದಾರೆ. सो अजाज भाई ने आंसर दिया हुआ है. सो अजाज भाई हमारा 2000 रुपये जीत गए, लेकिन वो दान करने के लिए रेडी है. इसी मंच पर वो 2000 दान कर दे दिया है. थैंक यू सो मच आप दान करने के लिए. धन्यवाद अजाज ब्रो. आप खाली हाथ जा रहे हैं. ವೆಲ್ಕಮ್ ಟು ಕೋನ್ ಬನೆಗಾ ದಾನ್ಪತಿ. ನಮ್ಮ ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. हम लोग जा रहे हैं अभी तीसरा प्रश्न के लिए. हु इन्वेंटेड द वर्ल्ड वाइड वेब? हु इन्वेंटेड WWW? आंसर ए बिल गेट्स, बी स्टीव जॉब्स, सी टिम बर्नर्स-ली, डी मार्क जुकरबर्ग. यस, दान करूंगा. दान कर दिया आपने. करूंगा नहीं, कर दिया. जैसे जीत गए दान कर दिया. शम्स का बका ये पनंदुल्लेरे, संपतने डी पनंदुल्लेरे, दिव्यक्का ई पनंदुल्लेरे, नवीन. टिम बेन्नेरेस इज राइट आंसर. कंग्रेचुलेशन पवर स्टार. You are won 3000 rupees, but you are dana making same time. Thank you. You are donated the prize money 3000 rupees to Naveen Tulu Vlogs, Naveen Vlogs. Thank you so much. So कौन बनेगा दानपति में आपका स्वागत है, सुस्वागत है. सो नेक्स्ट क्वेश्चन आपका स्क्रीन पर देख लीजिए. ಇದು ಎಂಚಿನ ಪ್ರಶ್ನೆ ಮಾರ್ರೆ ಅವನೊಂದು, ಇದು ಎಂಥ ಪ್ರಶ್ನೆ ಮಾರ್ರೆ ಅಂತ. ಬಿಕಾಸ್ ಚಾರಿಟಿ ಮೇಕ್ಸ್ ಮೀ ರಿಚ್ ಅಂತಿದ್ದಾರೆ. ಹೌದು, ದಿವ್ಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ ಅವನೊಂದಲ್ಲಿ. ಹೌದೌದು, ಅವರ ಫ್ಯಾನೇ. ವಿಚ್ ಈಸ್ ದ ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ? ಮನುಷ್ಯನ ದೇಹದಲ್ಲಿ, ಶರೀರದಲ್ಲಿ ಯಾವುದು ದೊಡ್ಡ ಆರ್ಗನ್ ಆಗಿದೆ? ಆನ್ಸರ್ ಎ ಹಾರ್ಟ್, ಬಿ ಲಂಗ್, ಸಿ ಲಿವರ್, ಡಿ ಕಿಡ್ನಿ. ಜೈ ಪವರ್ ಸ್ಟಾರ್. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಓಕೆ, ಸಂಪತ್ತಣ್ಣನವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸೊ ಸಂಪತ್ತಣ್ಣನವರಿಗೆ ಈ ಪ್ರಶ್ನೆಗೆ ಉತ್ತರ ಹೋಗ್ತಾ ಉಂಟು. ಸಂಪತ್ನವರು ಗೆದ್ದುಕೊಂಡಿದ್ದಾರೆ 5000 ರೂಪಾಯಿಗಳನ್ನು. ಮತ್ತು ಹಾಗೆಯೇ ಅವರು ದಾನ ಮಾಡಿದ್ದಾರೆ ನಮ್ಮ ತುಳು ವ್ಲಾಗ್ಸಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಂಪತ್ತಣ್ಣ, ನಿಮ್ಮ ದಾನಕ್ಕೆ. ನೀವು ದಾನ ಮಾಡುವಷ್ಟು ನಿಮ್ಮ ಹೃದಯವನ್ನು ವಿಶಾಲವಾಗಿಟ್ಟಿದ್ದೀರಿ. ಸೊ ನಿಮಗೆ ಧನ್ಯವಾದಗಳು. ಆರ್ಟ್ ಅಂತಿದ್ದಾರೆ, ಮಲಿಂಗಮಠ ರಿವರ್ ಅಂತಿದ್ದಾರೆ, ದಾಸವಾರ ಕಟ್ ಮಾಡಿದರು, ಸಂಪತ್ತನ್ನೇ ಲಂಗ ಅಂತಿದ್ದಾರೆ. ಯಶವಂತ್ ಬರ್ತೀರಾ? ಹಾಯ್ ಯಶವಂತ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕೋನ್ ಬನೇಗಾ ಕರೋಡ್ಪತಿ, ಸ್ವಾಗತ ಹೈ ಆಪ್ಕಾ, ಸ್ವಾಗತ ಹೈ. ಮಂಡ್ಯ ಅಂತಿದ್ದಾರೆ. ವಾಟ್ ಈಸ್ ದ ವಿಚ್ ಇಂಡಿಯನ್ ಫ್ರೀಡಮ್ ಫೈಟರ್ ಸ್ಟಾರ್ಟೆಡ್ ದ ದಾಂಡಿ ಮಾರ್ಚ್? ದಾಂಡಿ ಮಾರ್ಚ್ ಎಂಬ ಕಾರ್ಯಕ್ರಮವನ್ನು ಯಾವ ಇಂಡಿಯನ್ ಫೈಟರ್ ಸ್ಟಾರ್ಟ್ ಮಾಡಿದರು? ಆನ್ಸರ್ ಎ ಸುಭಾಷ್ ಚಂದ್ರ ಬೋಸ್, ಬಿ ಮಹಾತ್ಮ ಗಾಂಧಿ, ಡಿ ತಿಲಕ್ ರಾವ್, ಡಿ ಭಗತ್ ಸಿಂಗ್. ಸಿ ತಿಲಕ್ ಆ್ಯಂಡ್ ಸಿ ಭಗತ್ ಸಿಂಗ್. ಸಂಪತ್ತನ್ನೇ ಗಾಂಧಿ ಅಂದಿದ್ದಾರೆ, ಆದರೆ ಪವರ್ ಸ್ಟಾರ್ ಗಾಂಧಿ ಮೊದಲು ಹೇಳಿದ್ದಾರೆ. ಸೊ ನಮ್ಮ ಪವರ್ ಸ್ಟಾರ್ ಅವರಿಗೆ 10,000 ಸಿಕ್ಕಿದೆ, ಆದರೆ 10,000ವನ್ನು ಈಗಾಗಲೇ ಅವರು ದಾನ ಮಾಡಿದ್ದಾರೆ. ಧನ್ಯವಾದಗಳು. ಈಗ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸಂಸು ಕಬಾಕ ಆಲ್ಸೋ. ಬಟ್ ನಮ್ಮ ಪವರ್ ಸ್ಟಾರ್ ಅವರು ಆದಷ್ಟು ಬೇಗ ಉತ್ತರ ಕೊಟ್ಟು ಬಹುಮಾನವನ್ನು ಗೆದ್ದು ಈಗಾಗಲೇ ದಾನ ಮಾಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೇವೆ. ಭಗತ್ ಸಿಂಗ್ ಅಂತಿದ್ದಾರೆ ಯಶವಂತ್ ಶಾಸ್, ತಪ್ಪು ಉತ್ತರ. ಮಹಾತ್ಮ ಗಾಂಧಿ ಇಸ್ ದ ಸರಿ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದವರು ವಿಡಿಯೋ ನೋಡಿ. ಈಗ ಲೈಕ್ ಕೊಡಲಿಕ್ಕೆ ಯಾರಾದರೂ ಮರ್ತಿದ್ರೆ ಪ್ಲೀಸ್ ಲೈಕ್ ಕೊಡಿ. ಸೊ ಕೋನ್ ಬನೇಗಾ ದಾನ್ಪತಿಯಲ್ಲಿ ನಿಮಗೆ ಸ್ವಾಗತ, ಸುಸ್ವಾಗತ. 4ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ ನಾವು. ವಾಟ್ ಈಸ್ ದ ರೇರೆಸ್ಟ್ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್? ಮನುಷ್ಯನ ಶರೀರದಲ್ಲಿ ಅಪರೂಪವಾದ ಬ್ಲಡ್ ಗ್ರೂಪ್ ಯಾವುದು?
ಎ ಓ, ಬಿ ಎ ಬಿ, ಸಿ ಎ ಪ್ಲಸ್, ಡಿ ಬಿ ಪ್ಲಸ್ ಎಲ್ಲ ದಾನ ಮಾಡುತ್ತಿದ್ದಾರೆ. ಆದುದರಿಂದ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮುಂದೂಡ ಅಯ್ಯೋ ದೇವರೇ. ಶಂಶು ಅವರು ಎ ಪ್ಲಸ್ ಅಂತಿದ್ದಾರೆ, ಸುಮಕ್ಕನವರು ಓ ಅಂತಿದ್ದಾರೆ, ಸಂಪತ್ತನ್ನು ಎ ಬಿ ಅಂತಿದ್ದಾರೆ. ಸೊ ಇನ್ಯಾರದಾದ್ರೂ ಉತ್ತರ ಬರ್ಲಿಕ್ಕೆ ಉಂಟಾ? ಯಶವಂತರವರು ಎ ಪ್ಲಸ್ ಅಂತಿದ್ದಾರೆ. ಸೊ ಎ ಬಿ ಇಸ್ ದ ರೈಟ್ ಆನ್ಸರ್. ಝೆಡ್ ಪೊಸಿಟಿವ್. ಕಾರ್ಯಕ್ರಮದ ಹೆಸರೇ ದಾನಪತಿ. ಹೌದೌದು, ಎ ಬಿ ಇಸ್ ದ ರೈಟ್ ಆನ್ಸರ್. ನಮ್ಮ ಸಂಪತ್ನವರು 6,000 ಗೆದ್ದುಕೊಂಡಿದ್ದಾರೆ. ಗೆದ್ದ ಹಣ ಎಲ್ಲ ಹಣವನ್ನು ಅವರು ದಾನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಪತ್ರವರೇ, ನಿಮ್ಮ ಉದಾರ ಮನಸ್ಸಿಗಾಗಿ ದಾನ ಮಾಡಿ ನೀವು ತನ್ನ ಪ್ರೈಸನ್ನೆಲ್ಲ ಬಿಟ್ಟುಕೊಟ್ಟಿದ್ದೀರಿ. ಕೋನ್ ಬನೆಗೆ ದಾನಪತಿಯಲ್ಲಿ ನೀವು ಹೇಳಿದ್ರ ಮೊದಲು? ನೀವು ಹೇಳಿಲ್ಲ ಮಾರ, ಎಲ್ಲಿ ಹೇಳಿದ್ರಿ ನೀವು? ನೀವು ಹೇಳಿಲ್ಲ ಎ ಬಿ ಅಂತ, ದಾನ ಲೈವ್ ಅಂತಿದ್ದಾರೆ. ಪವರ್ ಫಸ್ಟ್ ಹೇಳಿದ್ರಾ? ಎಲ್ಲಿ ಉಂಟು ಎ ಬಿ ಅಂತ ತೋರ್ತಾನೆ ಇಲ್ಲ ನನಗೆ. ನೋಡ್ತೇನೆ ಒಂದ್ಸಲ. ಎ ಬಿ ನೆಗೆಟಿವ್ ಅಂತ ಹೇಳಿದಿರಾ? ಓಕೆ ನೋ ಪ್ರಾಬ್ಲಮ್. ಓಕೆ. ಸೊ ಸಂಪತ್ತನವರು 6,000 ಗೆದ್ದಿಲ್ಲ, ಸಾರಿ. ಸೊ ಪವರ್ ಸ್ಟಾರ್ ಅವರು ಗೆದ್ದಿದ್ದಾರೆ. ಪವರ್ ಸ್ಟಾರ್ ಅವರು ಈಗಾಗಲೇ 6,000 ಗೆದ್ದು ದಾನ ಮಾಡಿದ್ದಾರೆ ನಮ್ಮ ಚಾನೆಲಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪವರ್ ಸ್ಟಾರ್ ಅವರೇ. ಸೃಜನ್ ಅಲ್ಲಾಡ್ ಊಟ ಆಯಿತು, ಊಟ ಬ್ರೋ ಅಂತಿದ್ದಾರೆ. ನಮ್ದಾಯ್ತು ಸರ್, ನಿಮ್ದಾಯ್ತಾ? ಓಕೆ ಮಾಡೋದಿದ್ದರು ಮಾಡಿ ಊಟ, ನೋ ಪ್ರಾಬ್ಲಮ್. ಚೆಕ್ ರಿಟರ್ನ್ ಆಗಿದೆ ಅಂತಿದ್ದಾರೆ. ಹೌದೌದು, ಸಂಪತ್ತಣ್ಣನವರು ಚೆಕ್ ರಿಟರ್ನ್ ಮಾಡಿ ಪವರ್ ಸ್ಟಾರ್ ಅವರಿಗೆ ಕೊಟ್ಟು ಅವರು ನಮಗೆ ಮತ್ತೆ ದಾನ ಮಾಡಿದ್ದಾರೆ. ಪಾಪ ಸಂಪು ಬಣದೊಳ್ಳೆರು. ಓಕೆ, ಇನ್ನೊಂದು ಪ್ರಶ್ನೆಗೆ ಹೋಗೋ ಮುಂಚೆ ಸಣ್ಣ ಬ್ರೇಕ್. ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ಕೋನ್ ಬನೇಗ ಕರೋಡ್ಪತಿಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲ ಪ್ರಶ್ನೆ, 4ನೇ ಪ್ರಶ್ನೆ. ವಿಚ್ ಎಲಿಮೆಂಟ್ ಹ್ಯಾಸ್ ದ ಅಟೋಮೆಟಿಕ್ ನಂಬರ್ 1? ಹೆಲಿಯಂ, ಹೈಡ್ರೋಜನ್, ಆಕ್ಸಿಜನ್ और ಕಾರ್ಬನ್? ಇದನ್ನು ಕನ್ನಡದಲ್ಲಿ ಹೇಳಿಕ್ಕೆ ನನಗೆ ಗೊತ್ತಿಲ್ಲ ಮರೆ ಹೇಗೆ ಅಂತ. ಚಾಟ್ GPT ಯಲ್ಲಿ ಕೇಳ್ತೇನೆ ನಿಲ್ಲಿ. ಕಾರ್ಬನ್ ಅಂತಿದ್ದಾರೆ ನಮ್ಮ ಎಂಕ ಹಿರೇನ ಕಾಸು ಕಾತುದುಂಡ ಎನ್ನ ಬಂಜಿದ ಗಟ್ಟಿ ಆತೆ ಹಣದಲ್ಲಿರು. ಯಶವಂತನ ಕಾರ್ಬನ್ ಅಂತಿದ್ದಾರೆ. ಎಲ್ಲಿ ಹೊತ್ತು ಪ್ರಶ್ನೆ ಎಲ್ಲಿ ಹೊತ್ತು? ಉತ್ತರ ಕೊಡಿ ಎಲ್ಲರೂ. ಅಲ್ಯೂಮಿನಿಯಂ ಅಂತಿದ್ದಾರೆ ಸಂಪತ್ತನ್ನೇ. ಪವರ್ ಸ್ಟಾರ್ ಹೀಲಿಯಂ ಅಂತಿದ್ದಾರೆ. ಇನ್ಯಾರು ಬಾಕಿ ಇದ್ದಾರಾ? ಎಲ್ಲ ಉತ್ತರ ಬಂದ ಮೇಲೆ ನಾನು ಸರಿಯಾದ ಉತ್ತರ ಕಂಪ್ಯೂಟರ್ ಹತ್ರ ಕೇಳ್ತೇನೆ. ಹೀಲಿಯಂ ಅಂತಿದ್ದಾರೆ. ಕಾರ್ಟೂನ್ ಇಸ್ ದ ರೈಟ್ ಆನ್ಸರ್ ಅಂತಿದ್ದಾರೆ. What element is as the atomic number 1? A helium, B hydrogen, C oxygen, D carbon. ಯಾನ್ ಕೊಡ್ತೆ ಬರೋದಿಲ್ಲ ಅದೇ ಸಿಯಾ? ಅವಲತ್ತು ಅವನಿಗಳು ಪೂರ ಉತ್ತರ ಕೊರಡು. ಸರಿಯಾದ ಉತ್ತರ ಇನ್ನೂ ಬರಲಿಲ್ಲ. ದಿವ್ಯ ಈರ ಅಂಚ ತೋಜುವಾರು ಬರೋದಿಲ್ಲ. ಸುಮಕ್ಕ ಉತ್ತರ ಕೊಟ್ಟಿದ್ದಾರೆ. ಸುಮಕ್ಕನವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸೊ ಸುಮಕ್ಕನವರಿಗೆ 10,000 ರೂಪಾಯಿ ಹೋಗಿದೆ. ಈ ಪ್ರೈಸನ್ನು ಗೆದ್ದು 10,000 ತೆಗೆದುಕೊಂಡಿದ್ದಾರೆ ಸುಮಕ್ಕ. ಸೊ ಆ 10,000ವನ್ನು ಇಲ್ಲೇ ದಾನ ಮಾಡಿದ್ದಾರೆ. ಧನ್ಯವಾದಗಳು ಸುಮಕ್ಕ, ನಿಮಗೆ ನೀವು ಮಾಡಿರುವ ದಾನಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.
ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಾದ್ರೆ ವಿಡಿಯೋ ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿ ನಾಳೆ ಅದರಲ್ಲಿ ನಾವು ಲೈವ್ ಬರ್ತೇವೆ. ಅಲ್ಲಿ ಸಹ ನಾವು ಕೋನ್ ಬನೆಗ ದಾನಪತಿಯನ್ನು ಆರಂಭಿಸುತ್ತೇವೆ. ಸೊ ಜಿಂಗಲಾಲ ಅಂತಿದ್ದಾರೆ. ಸುಮಕ್ಕ ಖುಷಿಯಾಗಿದ್ದಾರೆ. ಸುಮಾ ಅವರಿಗೆ ಜೈ ಅಂತಿದ್ದಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋನ್ ಬನೆಗ ದಾನಪತಿಯಲ್ಲಿ. ಸೊ ಹೂ ರೋಡ್ ದ ಡಿಸ್ಕವರಿ ಆಫ್ ಇಂಡಿಯಾ? ಜವಾಹರ್ಲಾಲ್ ನೆಹರು, ಗಾಂಧಿ, ರಾಧಾಕೃಷ್ಣನ್, ಡಿ ಅಂಬೇಡ್ಕರ್. ಹೂ ರೋಟ್ ದಿ ಡಿಸ್ಕವರಿ ಆಫ್ ದ ಇಂಡಿಯಾ? ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಬುಕ್ಕನ್ನು ಯಾರು ಬರೆದಿದ್ದರು? ಪವರ್ ಸ್ಟಾರ್ ಅವರು. ಸಂಸು 10,000 ಕೊರಲೆ ಸುಮಕ್ಕಾಗ ಹೊಣೊಂದುಲ್ಲೇರು. ಅರೆಗೆ ದಾನ ಕೊರ್ರೆಜ್ಜಪ್ಪ ದಾನಪತಿ ಮೂಲಕ ಕರೋಡ್ಪತಿ ಮಂಡ್ರೆಜ್ಜಿ ದಾನಪತಿ ಮಾತ್ರ. ನಮ್ಮ ಪವರ್ ಸ್ಟಾರ್ ಅವರು ಮತ್ತೊಮ್ಮೆ ಗೆದ್ದುಕೊಂಡಿದ್ದಾರೆ. ಕಂಪ್ಯೂಟರ್ ಜಿ ಪವರ್ ಸ್ಟಾರ್ ಬೋಲ್ರೆ ಏ ಜವಾಹರ್ಲಾಲ್ ನೆಹರು ಲಾಕ್ ಕಿಯೇ ಜಾಯ್. ಟಿಂಗ್ 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 ಟಿಂಗ್. ಎಸ್ ಪವರ್ ಸ್ಟಾರ್ ಜಿ, ನೀವು ಗೆದ್ದಿದ್ದೀರಾ 15,000 ರೂಪಾಯಿಗಳನ್ನು. ಅದೇ ರೀತಿ ನೀವು ದಾನ ಮಾಡಿದ್ದೀರಾ ನಮ್ಮ ವ್ಲಾಗ್ಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಪವರ್ ಸ್ಟಾರ್ ಅವರೇ. ನೀವು ಗೆದ್ದುಕೊಂಡ ಹಣವನ್ನು ದಾನ ಮಾಡಿದ್ದಕ್ಕೆ ನಿಮ್ಮ ಹೃದಯ ವಿಶಾಲ ಎಂಜಿನ ಪೇರು ಹೃದಯ ವಿಶಾಲ ಹೃದಯವನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ಕೊರಪೆ ಅವನಲ್ಲಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ. ಹಾಗೆಯೇ ಕೋನ್ ಬನೆಗ ದಾನಪತಿಯಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಮನಸ್ಸಿದ್ರೆ, ನಾವು ಅಪ್ಪು ಪ್ಯಾನ್ ಅದಕ್ಕೆ ಅವರು ದಾನ ಮಾಡ್ತಿದ್ದಾರೆ. ಹೌದೌದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇವೆ. ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಮ್ಮ ಬಾಯಲ್ಲಿ ವಿಚ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಒರಿಜಿನೇಟ್ಸ್ ಫ್ರಮ್ ತಮಿಳ್ನಾಡು? ಯಾವ ಕ್ಲಾಸಿಕಲ್ ಡ್ಯಾನ್ಸ್ ಒರಿಜಿನಲಿ ತಮಿಳ್ನಾಡಿಂದ ಬಂದಿದೆ? ಉತ್ತರ ಎ ಕಥಕ್, ಬಿ ಒಡಿಸ್ಸಿ, ಸಿ ಭರತನಾಟ್ಯಂ, ಡಿ ಕುಚಿಪುಡಿ. ಮನಸ್ರಿ ಇನ್ನೂ ಊಟ ಮಾಡಿಲ್ಲ ಅಂತಿದ್ದಾರೆ. ಮಾಡಿಲ್ವಾ ಅಂತಿದ್ದಾರೆ. ನಾನು ಊಟ ಮಾಡಿ ಆಗಿದೆ. ನಾನು ಎನ್ನ ಕಣ್ಣು ಕೂರುಂಡಿ ಇತ್ತೇನೆ ಅನ್ನೋದಿಲ್ಲ. ಎಂಕ ಕಣ್ಣು ಕೂರುಂಡಿ ಇತ್ತೇನೆ ಅನ್ನೋದಿಲ್ಲ. ಅಂದ ನಿದ್ರೆ ಯಾರೊಂದುಂಡ ಯಾವ ಪಂಡ. ಓಕೆ, ಇವತ್ತಿಗೆ ನಾವು ಈ ಕೋನ್ ಬನೆಗ ದಾನಪತಿಯನ್ನು ನಿಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ನಿದ್ರೆ ಬರ್ತಾ ಉಂಟಂತೆ. ಇನ್ನೂ ಊಟ ಮಾಡಿಲ್ವಾ ಅಂತಿದ್ದಾರೆ. ನಾನು ಮಾಡಿದ್ದೇನೆ. ಪವರ್ ಸ್ಟಾರ್ ಅವರು ಇನ್ನೊಂದು 20,000 ಗೆದ್ದಿದ್ದಾರೆ. ಭರತನಾಟ್ಯ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪವರ್ ಸ್ಟಾರ್ ಅವರು 20,000 ಗೆದ್ದು ಇಲ್ಲೇ ದಾನ ಮಾಡಿದ್ದಾರೆ. ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲ ಚಿರಋಣಿಗಳು. ವಿಶಾಲ ಹೃದಯದವರು 10 ಮಾರ್ರೆ. ವಿಶಾಲ ಮಾರ್ಟ್ ಹೋಗೋಕ್ಕೆ ಅಮೌಂಟ್ ಬೇಕು, ಕೊಡಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಮ್ಮ ಇನ್ನೊಂದು ಪ್ರಶ್ನೆ ಉಂಟು, ಅದನ್ನು ಮಾಡುವ. ಕುಚಿಪುಡಿ ಅಲ್ಲ. ಸೊ ಲಾಸ್ಟ್ ಕ್ವಶನ್ ಇವತ್ತಿನ ಕೋನ್ ಬನೆಗ ದಾನಪತಿಯಲ್ಲಿ 25,000ಕ್ಕೆ. ಸೊ ಆ ಪ್ರಶ್ನೆ ಈಗ ನಿಮ್ಮ ಸ್ಕ್ರೀನಲ್ಲಿ ನಮ್ಮ ಬಾಯಲ್ಲಿ ಬರ್ತಾ ಉಂಟು. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಎ ನೊಬೆಲ್ ಪ್ರೈಸ್ ಇನ್ ಸೈನ್ಸ್? ಭಾರತದ ಪ್ರಪ್ರಥಮ ಭಾರತೀಯ ಯಾರು ನೊಬೆಲ್ ಪ್ರೈಸ್ ಗೆದ್ದಿದ್ದು ಇನ್ನು ಸೈನ್ಸಲ್ಲಿ? ಆನ್ಸರ್ ಸಿ ವಿ ರಾಮನ್, ಬಿ ಹರ್ಗೋಬಿಂದ್ ಖೌರ್ನ, ಸಿ ರಾಮಕೃಷ್ಣನ್, ಡಿ ಬೋಸೆ. ಎಲ್ಲ ಹಣ ಬ್ಯಾಂಕ್ನಲ್ಲಿ ಇಡಿ, ಕೇಳಿದಾಗ ರಿಟರ್ನ್ ಮಾಡಿ. ಯಾನು ಕೊಡ್ತೇವೆ ಅನ್ನೋದಿಲ್ಲ. ರವೀಂದ್ರನಾಥ್ ಠಾಗೂರ್ ಪಣದಲ್ಲಿರು, ಪವರ್ ಸ್ಟಾರ್ ಕಲ್ಪನಾ ಚಾವ್ಲಾ ಪಣದಲ್ಲಿರು, ಸಂಪತ್ತನ್ನಿ ಸಂಸು ಕಬಕ ಎ ಪಣದಲ್ಲಿರು, ಪವರ್ ಸ್ಟಾರ್ ಸಿ ವಿ ರಾಮನ್ ಪಣದಲ್ಲಿರು, ಸಮಕ್ಕ ಎ ಪಣದಲ್ಲಿರು. ಸಂಸು ಕಬಕರ್ ಅವರು ಮೊದಲ ಬಾರಿಗೆ ಎ ಅಂತ ಉತ್ತರ ಕೊಟ್ಟು ಕಂಪ್ಯೂಟರ್ ಜಿ ಸಂಸು ಅವರು ಬೋಲ್ರೆ ಸಿ ವಿ ರಾಮನ್. ಸೊ ಲಾಕ್ ಕರ್ ದೀಜಿ. ಟಿಣಿಂಗ್ ಟಿಣಿಂಗ್ ಟಿಣಿಂಗ್. ಎಸ್, ಸಂಸು ಅವರ ಉತ್ತರ ಸರಿಯಾಗಿದೆ. ನೀವು ಗೆದ್ದಿದ್ದೀರಾ 25,000 ರೂಪಾಯಿಗಳನ್ನು. ಮತ್ತು ಇಲ್ಲೇ ದಾನ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದೀರಿ. ಧನ್ಯವಾದಗಳು ನಿಮಗೆ ಶಂಸು ಕಬಕ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಶಾಲ ಹೃದಯಕ್ಕೆ. ಮನಶ್ರೀ ಸಿ ವಿ ರಾಮನ್, ಓಕೆ, ಸಂಪತ್ತನ ಸಿ, ದಿವ್ಯಕ್ಕ, ಐಶ್ವರ್ಯ ರೈ. ಸೊ ಇಲ್ಲಿಯವರೆಗೆ ನಾವು ನಮ್ಮ ಕೋನ್ ಬನೆಗ ದಾನಪತಿಯನ್ನು ಹಾಡಿದ್ದೇವೆ. ಎಲ್ಲ ಗೆದ್ದವರು ದಾನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಮ್ಮೆ ಕೋನ್ ಬನೆಗ ದಾನಪತಿಯಲ್ಲಿ ದೊಡ್ಡ ದೊಡ್ಡ ಕ್ವಶನ್ಗಳನ್ನು ಕೇಳಲಿಕ್ಕಿದ್ದೇವೆ ನಾವು. ಸೊ ಎಲ್ಲರೂ ರೆಡಿಯಾಗಿರಿ. ಸ್ವಲ್ಪ ಕಷ್ಟದ ಪ್ರಶ್ನೆ, 50,000 ರೂಪಾಯಿದ್ದು. ಸೊ ನಾಳೆ ಕೇಳೋಣ ಅದನ್ನು. ಇವತ್ತು ಈಗ ಮಾತಾಡುವ ಸ್ವಲ್ಪ. 25 ರೂಪಾಯಿ ಹತ್ತಿ.
ದಿವ್ಯ ಹಿರಿಯನ ಸಂಬಂಧದ ಅಲ್ಲ ಅವನಲ್ಲಿ ದಾಯಿಗೆ ಅತ್ತಪ್ಪ ನಮ್ಮ ಸಬ್ಸ್ಕ್ರೈಬರಿಗೆ ಸಪೋರ್ಟರ್ ಸಾರಿ ಸಬ್ಸ್ಕ್ರೈಬರ್ಲ ಸಪೋರ್ಟ್ ಅಲ್ಲ. ಚೆಕ್ ವಾಪಸ್ ತಗೊಳ್ಳಿ ಅಂತಿದ್ದಾರೆ. ಹೌದಾ, ಕೊಡಿ, ಧನ್ಯವಾದಗಳು ನಿಮಗೆ. ಟಿನಿಂಗ್ 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 ಅಂದರೆ ಅದೊಂದು ಕೋನ್ ಮನೆಗೆ ಕರಡುಪತಿಯಲ್ಲಿ ಒಂದು ಮ್ಯೂಸಿಕ್ ಬರ್ತಲ್ಲ, ಅದು ಕಾಪಿ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ನನ್ನ ಓನು ಕೊಡುವುದು. ದಿವ್ಯಾ ದಾಯೆ ಚೊಕಬಾರ್ಗಾಗಿ ಏನಂದ್ರೆ ಸುಮಕ್ಕ ನಾನು ಪುತ್ತೂರಲ್ವಾ, ನಂಗೆ ಸಂಶು ನನಗೆ ಕೊಡ್ತಾರೆ ಹಣ ಅಂತಿದ್ದಾರೆ. ದಿವ್ಯಕ್ಕ ಅತ್ತಿಯೇ ಕಡಲೆ ಮಿಠಾಯಿ ಬ್ರೋ ಅನ್ನೋದಲ್ಲಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪಾಪ ದಿವ್ಯಕ್ಕನವರು ಗುಡ್ ನೈಟ್ ಅಂತ ಹೇಳಿದರು, ಆದರೆ ಮತ್ತೆ ಪಾಪ ನಿತ್ತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಧನ್ಯವಾದಗಳು. ಹಾಗೆಯೇ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸ್ ಬಂದರು. ಹಾಯ್ ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನೀವು ಬೇಗ ಬಂದಿದ್ದರೆ ಸ್ವಲ್ಪ ಹಣ ಗಳಿಸ್ಬೋದಿತ್ತು ನಿಮಗೆ. ಇಲ್ಲಿ ನಮ್ಮ ಕ್ವಶನ್ ಎಲ್ಲ ಕೇಳಿ ಆಯಿತು. ಮತ್ತು ಹೇಗಿದ್ದೀರಾ, ಮತ್ತು ಕಂಗ್ರ್ಯಾಚುಲೇಷನ್ ನಿಮಗೆಲ್ಲರಿಗೂ, ಮತ್ತು ಥ್ಯಾಂಕ್ ಯು ಸೋ ಮಚ್. ವೇದೋತೆಕ್ಕ ಬನ್ನಿ ಜನರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಹೌದೌದು, ಯಾರೆಲ್ಲ ಲೈವಲ್ಲಿ ಇಲ್ಲ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ನಾವು ಈಗಷ್ಟೇ ಕೋನ್ ಮನೆಗೆ ದಾನಪತಿಯನ್ನು ಮುಗಿಸಿದ್ದೇವೆ. ಯಾನು ಕೊರ್ಪೆ ಸುಮಕ್ಕಾಗಿ ಮನೊಂದುಲ್ಲಾರೆ. ಓಕೆ ಈರ್ಕೊರ್ಲಾರೆ ಗವೆ ಮುಲ್ಪಾಡ್ದು ಏರ್ಲ ಗೆಂದದು ಪೋಪುಜೇರು, ಮುಲ್ಪಾಡ್ದು ಗೆಂದದು ಬುಡ್ದೆ ಬೋಪಿನ ಅಂಚ. ಹಾಯ್ ಭವ್ಯ ಸಿಸ್ ಮನೊಂದುಲ್ಲೇರು ಸುಮಕ್ಕ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ದಾನಪತಿ ಚೆನ್ನಾಗಿತ್ತು ಅಂತಿದ್ದಾರೆ. ಹೌದು, ನಾಳೆ ಇನ್ನೊಂದು ಚಾನಲಲ್ಲಿ ಉಂಟು ಆಯಿತಾ, ಬನ್ನಿ ಮಿಸ್ ಮಾಡಬೇಡಿ. ನಾಳೆ ದೊಡ್ಡ ತುಂಬ ಕಷ್ಟದ ಕ್ವಶನ್ ಉಂಟು. ಗಳಿಸಿದ ಹಣ ದಾನನೂ ಮಾಡ್ಬೋದಿತ್ತು, ಬೇಗ ಬಂದಿದ್ರೆ. ಹೌದು, ನಮಗೆ ಹಣ ಜಾಸ್ತಿ ಆಗಿದೆ, ಎಲ್ಲಿ ಇಡುವುದು ಏನು. ಹೌದು. ವೇದವತಕ್ಕ ಈಗ ಕಾರೋಡುಪತಿಯನ್ನ, ನೀವೀಗ ಕರೋಡುಪತಿಯನ್ನ ಅಂತಿದ್ದಾರೆ. ಹೌದು, ದಾನ್ಪತಿ ಸಂಸು ಕಬಕ್ಕ ಈರಿ ಎನ್ನ ಊರ್ದಾರಿ ಐಕ್ ಆರೇನ ಊರ್ದಾರ ಐಕ್ ಮಾಡೋದಿಲ್ಲ ಅಂದಂದ. ಓಕೆ ಎಡ್ಡೆ ಊರ್ದಾಗ್ಲೆ ಸಪೋರ್ಟ್ ಅನ್ಬಿಡ ಅವೇ ಹೆಲ್ಪಿಂಗ್ ಏನು ಸಾಯಿ ಸುಮಕ್ಕ ಬರೋದಿಲ್ಲ. ಸುಮಕ್ಕ ಸಂಪತ್ತನ್ನಿ ಈರು ಕೊರ್ಪುಜರು ಬರ್ಕುಟದು ಅಂಚ ಪೋಪರ್ ಜನ ಬತ್ತದ ಅಂಚ ಪೋಪೇರ್ ಜನ ಅಂದು. ಕೊರ್ಪುಂಡ ಏತು ಜನ ಬೈದ್ವಿರುತ್ತೆ, ಒಳ್ತು ಕೊರ್ಪಿನಿಂದ ಅವಡೆ ದಾನ ಮಾಡಿರುವ ಪೈಕಿ ನಾನೇ ಮೊದಲು ಅಂದಿದ್ದಾರೆ. ಹೌದೌದು, ನಿಮಗೆ ಒಂದು ಹಾಡು ಈಗ ಹಾಡು ಆಗಿದೆ ಅಲ್ಲ, ಅದು ಆಯಿತು. ಬೊಂಬೆ ಹೇಳ್ತೈತೆ ಆಗಿದೆ, ಮತ್ತೆಂತ ಉಂಟು ಅಪ್ಪುರ ಅವ್ರದ್ದು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ವಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹುನ್ಬನಸ. ಅವ್ರದ್ದು ಹಾಡು ಬೇರೆ ಯಾವುದುಂಟು ನನಗೆ ನೆನಪಿಲ್ಲ, ನೀವು ಹೇಳಿ ಯಾವುದಾದ್ರೂ ಹಾಡು ಹೇಳಿ, ನನಗೆ ಗೊತ್ತಿದ್ರೆ ಹಾಡ್ತೇನೆ. ಬೊಬ್ಬೆ ಪಾಡೋಡು ಅನ್ನೋದಿಲ್ಲೇರು ದಾಯೆ ಸಾರಿ ಸಂಪತ್ ಬ್ರೋ ಅನ್ನೋದಿಲ್ಲೇರು. ಪುನೀತ್ ಸರ್ ಹಾಡು ಆ ಬೊಂಬೆ ಹೇಳುತ್ತೈತೆಯಾ, ಅದು ಒಮ್ಮೆ ಆಡಿದೆ, ಇನ್ನೊಮ್ಮೆ ಆಡ್ಲಾ. ಎಕ್ಕಸಕ ಹೇಳಿ ಅಂತಿದ್ದಾರೆ. ಎಕ್ಕಸಕ ಹೇಳಿದರೆ ಅವರು ತುಳು ಹೇಳಿದರೆ ಅವರಿಗೆಲ್ಲ ಕಷ್ಟ ಆಗ್ತದೆ, ಕನ್ನಡದವರಿಗೆ ಬೇಡ ಅಂತ ಆಗ್ತದೆ. ನಾನೊಂದು ಹೊಸ ಹಾಡು ಆಡ್ತೇನೆ, ಎಲ್ಲರಿಗೂ ಇಷ್ಟ ಆಗ್ತದೆ ಅದು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಇರುಳಲ್ಲು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಉಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯನು,
ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೆ ದಾಟಿ ನಡೆವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ಥ್ಯಾಂಕ್ ಯು. ಸಂಸುಕ ಬಗ ಸೂಪರ್ ಸಾಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ರೆ ಮಾತಾಡಿ, ಇಲ್ಲದಿದ್ರೆ ನಾವು ಬಂದ್ ಮಾಡ್ತೇವೆ ಮತ್ತೆ. ಸಾಕು, ನನಗೆ ಸಾಕು, ಕೂತು ಕೂತು ಬಚ್ಚಿತಲ್ಲ. ಯಾರಿದ್ದೀರಿ ಮಾತಾಡ್ಲಿಕ್ಕೆ? ಯಾರಾದ್ರೂ ಇದ್ದೀರಾ? ಹೈಡಲ್ಲಿ ಇದ್ದವರು ಕೆಳಗೆ ಬನ್ನಿ. ಹೈಡಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಮ್ಮ ಸಂಪತ್ತನ್ನು ಹೈಡಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತುಂಟು. ಮತ್ತೆ ಯಾರಿದ್ದಾರೆ ಹೈಡಲ್ಲಿ ಮಾತಾಡ್ತಿದ್ದೀರಾ ನೀವು? ಸಂಪತ್ತನ್ನು ಸ್ಕಿಪ್ ಅಂದರು. ಮುರಣಿ ಲೈವ್ಡ್ ಬರ್ಸ ತೆಡಿಲು ಬತ್ತೀನಿ ಎಂಡು ಮಲ್ತೆ ಭವ್ಯಕ್ಕ ಬಣದಿಲ್ಲ ಅಂದ. ಓಕೆ 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 ಓಕೆ. ಈ ರಾತ್ ವೈರಲ್ ಆಯ್ಡ ಬಕ್ಕ ಬರ್ಸ ತೆಡಿಲು ಬರ ಬರಂದೆ ಕುಲ್ಲುಂಡ ವರಾನೆ. ಇತ್ತೆ ಲೈವ್ ಜನ ಕಮ್ಮಿ, ಕಂಡಬಟ್ಟೆ ಕಮ್ಮಿ ಪಂಡ ಕಂಡಬಟ್ಟೆ ಕಮ್ಮಿ ದಾನೇನು ಗೊತ್ತುಚ್ಚಿ. ಪುಂಡಿ ಕರಂಡೆ ಅಣ್ಣ ಇರೇನಾ? ಪುಂಡಿ ಕರ ಒಂದು ಬತ್ತಂಡಿ ಅವನೇ ಯಾನಂಚನೆ ಬೇಗ ಉಂಡ ಏತ್ ಕರಂಡಲ್ಲ ಬೊಕ್ಕ ನೀರು ಪಡ್ದು ಜಪ್ಪುಂದು ಅಲ್ಲ ತಿನ್ಪುಜಿ ಬೊಕ್ಕ ಸುಮಕ್ಕ ಈರು ಪುತ್ತೂರುಡು ಓಲಕೇನೊಂದುಲ್ಲೇನು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಡಿ. ಹೈಡಲ್ಲಿದ್ದವರು ಕೆಳಗೆ ಬನ್ನಿ. ಕೆಲಸ ಇದ್ದರೆ ಮತ್ತೆ ನಾವು ಬಂದ್ ಮಾಡುವ, ಹೇಳಿ, ನಾವು ಬಂದ್ ಮಾಡಿ ಹೋಗುವ ಮತ್ತೆ. ಸುಮಕ್ಕ ಇತ್ತೆ ಬೆಳ್ತಂಗಡಿ ಬನ್ನೋದಿಲ್ಲ. ಬೆಳತ್ತಂಗಡಿ ಬೆಳತ್ತಂಗಡಿ ಬಂಡ ಎಂಜಿನ ಆಯ್ತಾ ಪುದರ್ ಬೆಳ್ತಂಗಡಿ ಸಂಸನೆ. ಓಕೆ ಸಂಸು ಪೊನ್ನಾವು ಅತ್ತತೆ ಸಂಸನೆ ಆನಿ ಗೊತ್ತು ಚೆಂಕ್ ಆನಾದು ಪೋಡು. ಒಲಿವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೆನು ಇದ ನಾನು. ಆನ ಬಣ್ಣದಲ್ಲಿ ಪರ್ಲಾಡ್ ಕಡ್ದು 3 ಕಿಲೋಮೀಟರ್ ಉಂಡು ಅಂದ. అంటే లైవ్ పూర లొకేషన్ కొరచి ఏరిగల ನಮ್ಮ ಸಬ್ಸ್ಕ್ರೈಬರ್ ರಕ್ಲೆಗೆ ಒಂದತ್ತು ಇಂಚಲ್ಲ ಕೆಲವರು ತೂಂದು ಪೋಯಿರದೆ. ಅಪ್ರೂವ್ಡ್ 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 ಅಪ್ರೂವ್ಡ್. ಥ್ಯಾಂಕ್ ಯು ಅಣ್ಣದಲ್ಲರು. ಯಾನು ಚೂರು ಪಂಡಿನಿ ಪರ್ಲಾಡ್ ಕಡ್ದ ಪಕ್ಕ 3 ಕಿಲೋಮೀಟರ್ ನಾಡೊಂದು ಎಪ್ಪೊಡ ಓಲ್ಡ್ ಮೇರೆ ಒಳ್ಳೆಯರು ಸಂಪತ್ತನ್ನೇ ಹಾಯ್ ಬಣ್ಣದಲ್ಲರು. ಬನ್ನಿ ಬನ್ನಿ ಜನರೇ, 4ಕ್ಕೆ 44 ಆಗಿದೆ. 44 ರನ್ನಿಗೆ 4 ವಿಕೆಟ್ ಹೋಗಿದೆ. ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅತ್ತ ಅಂಚತ್ತೆ ಅನ್ ಬಂಡಿನಿ ಪಂಡ ಆ್ಯಕ್ಚುಲಿ ಇರು ಯೂಟ್ಯೂಬ್ಡು ಅಂಚ ಲೊಕೇಶನ್ ಪೂರ ಕೊರ್ರೆ ಇಜ್ಜ ಅಂದ ಎಲ್ಲ ಹುಡಿಚ್ಚಿ ಅಂದು ಬಣ್ಣದಲ್ಲರು. ಕುಂಜೂರು ಪಂಜ ಬಣ್ಣದಲ್ಲರು. ಅರ್ನವರು ಕುಂಜೂರು ಪಂಜಾಗೆ. ಓಕೆ ಓಕೆ ಖಾಲಿ ಊಡ್ತಾ ಪುತ್ತಾರ ಬನ್ನಿ ಅವೇ.
ಹಾ ಪಣದಲ್ಲಿ 45 ಲೈಕ್ ಆಗಿದೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲದ್ರೆ ನಾವು ಮತ್ತೆ ಸಾಕಾದರೆ ಸಾಕು ಬಂದ್ ಮಾಡುವ. ಸಂಪತ್ತನ ಯಾವ ಪೋಯ ಉಲ್ಲರ. ರಾಜು ಬಂದರು. ಹಾಯ್ ರಾಜು, ಊಟ ಆಯ್ತಾ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜು ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಲೈವ್ಗೆ ಬಂದೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮದು ಊಟ ಆಯಿತು, ನಿಮ್ದು ಆಯ್ತಾ? ಮತ್ತೆ ಏನು ವಿಶೇಷ? ವೇದತ್ಯಕ್ಕ ಒಡ್ಕ ತೋಜಿಜಿ ಅನ್ನ ಒಡ್ಕ ಪರಿಯೇ ಕಾಲ್ಯಾಂಡ್ ಕೂಡ ಉಂಡು. ಲೈಕ್ ಡನ್ ಪಣದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಡ್ಕದ ಬಾಟ್ಲಿ. ಬಾಯ್ ಗುಡ್ ನೈಟ್. ಎಡ್ಡೆ ಮಲ್ಪಾಡು ದೇವರು ಬರೀತಿದ್ದೀರಿ. ಓಕೆ, ಎಡ್ಡೆ ಮಲ್ಪಾಡು ಇರೇಗೊಂದು ಬರೀತೀರಿ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತ. ನನ್ನ ಎಲ್ಲ ಬಂದು ಅನ್ಪೇಪಂಡ. ಸೊ ಸಂಸನೆ ವರ್ಮ ಸ್ವಲ್ಪ ಕೊರ್ಲೆ ಪರಡು ಹಣ್ಣು ಸ್ವಲ್ಪ ಪರಿಯಾನಿ ಯಾನು ಸ್ವಲ್ಪ ಬರ್ಪುಜಿ ಮುಪ್ಪನೇ ಬರ್ಪಿನಿ. ವೆದೋದಕ್ಕ ಗ್ರೀನ್ ಒಡ್ಕನಾಗ ಏನಂದ್ರೆ ಗ್ರೀನ್ ಆಡೈತೆ ಇಚ್ಚಪ್ಪ ಜೀರ ಪಾಡ್ದಿಜ್ಜಿ ಎಲ್ಲ ಜೀರ ಪಾಡು ಅಂತ ಇತ್ತದೆಲ್ಲ ಆತ ಇಟ್ಟಿಜ್ಜಿ ಕೋರಿ ತಿಂತೈತೆ ಅಂಚದ್ದು ಇನ್ನಿಂಚೂರು ಪರೋಡು ಅಪ್ಪನ ಎಲ್ಲೇ. ವೇದೋತೆಕ್ಕ ಗ್ರೀನ್ ಹೊಡ್ಕಣ ಒಂದು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಕಾಂಡೆ ಕಂಚನ ಜ್ಯೂಸ್ ಪರ್ಲಿ ಅನ್ನ ಶುಗರ್ ಗೆಡ್ಡೆ ಬಣ್ಣದಲ್ಲಿ ಅಂದಿ ಇಂಕ ಕಾಂಡೆ ಕೈಪೆ ಹೊರ ಅಂದು ಮಾರ ಯಾರು ಮೆತ್ತೆ ನೀರು ಪಾಡ್ದು ಪರ್ಪೆ ಹೊರವರ ಮೆತ್ತೆ ನೀರು ಪಾಡ್ದು. ಶುಗರ್ ಉಂಡಾ ಅಂದಿ ಎಂದಿ ಶುಗರ್ ಉಂಡಿ ಶುಗರ್ ಅಂಜಿ ಬೈದನು ಮಾರೆ ಕೇನಂದೆ ಎಂಡ ಕೇಂದಿಜಿ ಬೈದನು ತನ್ನತಿಗೆ. ಓ ಮಾದೇವ್ನ ಬಂದರು. ಹಾಯ್ ಮಾದೇವ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರಾ? ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ. ದೇವರನ್ನ ದಯಟ್ಟು ಮಾತಾ ನಾರ್ಮಲ್ ಉಂಡು ಬಂದಿರ ಅಂದೆ. ಓಕೆ 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 ಎಂಕ್ಲೆಲ್ಲ ನಾರ್ಮಲ್ ಉಂಡು, ಮಾತ್ರೆ ಪರಂದಿಲ್ಲ ತೊಂದರೆ ಇಜ್ಜಿ. ಒಂತೆ ಡಯಟಿಂಗ್ ಪುರ ಮನ್ಪೋತೆ ಅಂಚದ ಆತು ಪ್ರಾಬ್ಲಮ್ ಆತುಜಿ. ಬಟ್ ಅವನು ಉಂಡ ತಂದು ಲೈವ್ ಮುಗಿತ ತಂಗವ್ವ ಅಂತಿದ್ದಾರೆ ನಮ್ಮ ಮಾದೇವನ್ನ. ಇವರ ಹತ್ರ ಸುಮಾಕನ ಅವ್ರ ಹತ್ರ. ಸುಮಾಕ ಇದ್ದೀರಾ
ಮಾದೇವಣ್ಣ ಬಂದಿದ್ದಾರೆ ನೋಡಿ, ಅವರು ಕೇಳ್ತಾ ಇದ್ದಾರೆ ಲೈವ್ ಮುಗಿತಾ ಅಂತ. ಪಲ್ಯ ಕಾಂಡೆ ಕಪ್ಪರ್ ನೀರು ಪರೋಡು, ಪಲ್ಯ ಕಾಂಡೆ ಕಪ್ಪ ನೀರು ಪರೋಡು ಅವೆಟ್ಟು ಕಮ್ಮಿ ಆಪುನನ್ನ ಅಂದದ್ದು. ಅವು ಆ್ಯಕ್ಚುಲಿ ಎಂಜಿನ ಗೊತ್ತೀನಿ, ಈ ಶುಗರ್ ಬತ್ತಿ ಬೊಕ್ಕೊಂಡತೆ ಬೊಕ್ಕ ಕಮ್ಮಿ ಆಪುನೊಂದಿಜ್ಜಿ ನಮ್ಮ ಕಮ್ಮಿ ಮಂತ ನೋಡು ಪಂಡದ ಅದನ್ನೆಲ್ಲ ಅವು ಇಂಚೇನೆ ತಿನ್ಪಿನೇನು ಪೂರ ಕಂಟ್ರೋಲ್ ಮಂತದ್ದು ಕಮ್ಮಿ ಮನ್ಪುಡ ಆತೆ. ఒక ಒರದನ ಒಂಜಿ ಪರಿಯಂದಲ ದಿನೋಲ ಪರೋಡ ಹಾಕೊಂತುಂಡೆ ಕೈಪೆ ಬರ್ಪಣ ಕೈಪೆನ ಪರೊಂದೆಪ್ಪಡು ಅತ್ತಂದಲ್ಲ ಮಾತ್ರೆ ಬರ್ಪಣ ಮಾತ್ರೆ ಪರೊಂದೆಪ್ಪಡು ಬೊಕ್ಕ ನಮ್ಮ ಫುಡ್ ಎಲ್ಲ ಕಂಟ್ರೋಲ್ ಆಪುಂಡು ಅಂತಂದ್ರೆ ಟೈಮ್ ಅಂತದಿಲ್ಲ ಪೂರ ಅಣ್ಣ ಪುನಃ ಒಂದು ಲೈವ್ ಮುಗೀತಣ್ಣ. ಹೌದು, ನೀವು ಲೈವ್ ಮುಗಿದ ಮೇಲೆ ಬಂದಿದ್ದವರಾ? ಮೊದಲು ಬಂದಿದ್ರೆ ಪಾಪ ಒಂದು ಲೈಕ್ ಆದರೂ ಸಿಕ್ತಿತ್ತು ಅವರಿಗೆ. ಊಟ ಆಯಿತು ನವೀನಣ್ಣ? ನಮ್ಮದು ಆಯಿತು ಸರ್, ನಮ್ಮದು ಬೇಗ ಆಗಿದೆ, ಒಂದು 2 ಗಂಟೆ ಮುಂಚೆ ಆಗಿದೆ. ಚಪಾತಿ ತಿಂದು ಜಾಸ್ತಿ ರೈಸ್ ತಿಂದರೆ ಬಲ್ಲಿಗೆ ಪಣದಲ್ಲಿ ಅಂಚನ ಉಂಡು ರೈಸ್ ಅಂತೆ ಶುಗರ್ ಜಾಸ್ತಿ ಉಂಡು ಆಂಡ ಎಂಕ್ಲು ಸ್ಪೆಷಲ್ ರೈಸ್ ಉಂಪಿನ ಊರುಡೊಂಜಿ ರೈಸ್ ತಿಕ್ಕೊಂಡು ಒಂಜಿ ಕೆಂಪು ರೈಸ್ ಐತ ಚೋಲಿ ಪೋದುಪ್ಪುಜಿ ಪಾಲಿಶ್ ಆದುಪ್ಪುಜಿ. ಸೊ ಅವು ರೈಸ್ ಕನಪಿನಿ ಊರುಡ್ದು ಅವೇನು ತಿನ್ಪಿನಿ. ಅದಕ್ಕೆ ಎಂಚಿನ ಆಯುಷ್ ರೈಸ್ ಪಂತಾರೆ, ಆಯುಷ್ ರೈಸ್ ಅವು ಎಡ್ಡೆಗೆ ಏರೆಗ್ಲು ಎಡ್ಡೆನೆ ಶುಗರ್ ತಿನ್ನಕ್ಲಿಗೆ ಒಂದತ್ತು ಬಾಕಿ ತಕ್ಲಿಗೆ ಎಡ್ಡೆನೆ. ಸೊ ಬೋಡನ್ನ ಕಣತ್ತು ತಿನ್ನೋಲಿ ನಿಕ್ಲೆಗಲ 5 kg 300 rupees ಅದನ್ನು ಉಂಡು ಅಂಡ್ ಎಡ್ಡೆ ಆಪುಂಡು ಬೆಯ್ಯರಂತ ಟೈಮ್ ತಗೊಂಡು ರಾಗಿಲ ಆಪುಣ ಅವೇ ಆಪುಂಡು ಮಾತನ ಮೂಲಿಯಾನು ಒರಿಯಪ್ಪುಣತೆ ಅಂಚೆ ಮಂತ್ ಕೊರ್ಪಿನ ಕುಳಿಯರ್ ಲೆಜ್ಜರತೆ. ಸೊ ನಮಕ್ ಅಡ್ಜಸ್ಟ್ ಮಾಡ್ಬಿಡು ಆಪುಣ ವೈಟನ್ನೆಲ್ಲ ಇಲ್ಲಲ್ಲಿ ಇತ್ತನ ಬೊಡಿದಿ ಪುರ ಒಟ್ಟಿಗೆ ಎಪ್ಪುನ ಗಂಡ ಅವಕ್ಕೆ ಬೊಡಿದ್ರ ಪನೋಲಿ ಅವು ಮಂತ್ ಕೊರು ಮನ ಸಾಂಡೆ ಅಕ್ಕಾಗೇನದು ಶಂಸನ್ನೇ. ನಂದು ಚಿತ್ರಾನ್ನ ಚಟ್ನಿ ಅಂತಿದ್ದಾರೆ. ಹೌದಾ? ಓಕೆ ವೇದಾವತಿ ಅಂತಿದ್ದಾರೆ. ಹೌದು, ಇತ್ತೆ ಬಡಿದ ನಕಲು ಪೂರ ಯೂಟ್ಯೂಬ್ ಚಾನೆಲ್ ಮಂತಿದ್ದಾರೆ ಎಡ್ಡೆಡ್ ಐಟಮ್ ಅಂತ ಕೊರುವೇರು ಕಂಡನಿಗೆ ಇತ್ತೆಂಡ ನಮ್ಮ ಒಟ್ಟಿಗೆ ಇಜ್ಜೇನೆ ದಾದ ಅನ್ಕೊಂಡು ಬಡಿದಿ ನಕ್ಕುಲತ್ತು ಸಾರಿ ಬೊಡಿದಿ ಸಂಸೋನ್ನ ಇರು ಬೊಕ್ಕೊಂಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅನ್ನ ಆ ಪಿನ್ ಮಂತದೆ ನಮ್ಮ ತುಳು ಗೈಡ್ ಬಂಡದು ಅವಲ ಎನ್ನ ಚಾನೆಲ್ ಅವೇ ಒಂಚೂರು ಸಪೋರ್ಟ್ ಮಾಡ್ಲಿ ಅನ್ನ. ಬನ್ನಿ ಜನರೇ, ಯಾರಾದರೂ ಇದ್ದೀರಾ ಮೇಲೆ? ಯಾರಿದ್ದೀರಿ? ನಮ್ಮ ಪ್ರಿಯಾಂಕರ್ ಅವ್ರು ಇದ್ದೀರಾ? ಲಾಸ್ಟಿಗೆ ಬರ್ತೇನೆ ಅಂತ ಹೇಳಿದ್ರಿ, ಇಜ್ಜಿ ಬಣ್ಣದಿಲ್ಲ ಅಲ್ಲಿ ಅವ ತೂಲೆ ಅವೇ ನಮ್ಮ ಪಿನ್ ಮಂತಿದೆ ನಮ್ಮ ತುಳು ಗೈಡ್ ಬಂಡದು ತೂಲೆಗೆ ಒಂಜಿ ತೋಜಿಂಡೆರೆಗೆ ಮೆಸೇಜ್ ಮಿತ್ತಿಡ್ದು ಇನ್ನ ಮೆಸೇಜ್ ಬರ್ಪಣತ್ತೆ ಸ್ಕ್ರೀನ್ ಇಡು ಐಟು ಟಾಪ್ ತೂಲೆ ಒಂಜಿ ಚಾನೆಲ್ ಏನು ಪಿನ್ ಮಂತದೆ ಅವೇ ನಂಜಿ ಸಬ್ಸ್ಕ್ರೈಬ್ ಮಾಡ್ಲಿ ಅವೇ ಐಟ್ ಖಾಲಿ ಯೂಟ್ಯೂಬ್ ದನ್ನ ಪಾಡ್ನೆ ನಾನು ಯೂಟ್ಯೂಬ್ ರಿಲೇಟೆಡ್ ಬಟ್ ಒಂಜಿ ಸಪೋರ್ಟ್ ಆಪುಂಡಿರು ನಾತೆ ಇರಗೆ ತುಯ್ಯರ್ ಇಷ್ಟ ಇತ್ತಂಡ ಓಕೆ ಇಜಿನ ಅಂಚೆನೆ ಒಂಜಿ ಸಪೋರ್ಟ್ ಮಾಡ್ಬಿಡ್ಲಿ. ಎಂಥದ್ದು ಮಾರೇರೆ ಬಂದನು ಮಾವ ಬಂದನು ಅಂತಿದ್ದಾರೆ. ಬಂದರು ಭಾವ ಬಂದರು. ಬಾಲಕೃಷ್ಣರವರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೆ, ವಿಡಿಯೋಗಳನ್ನೆಲ್ಲ ನೋಡಿ. ಮತ್ತು ಯಾವ ಊರು ನಿಮ್ಮದು? ಹೇಗಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ದೀರಾ ನೀವು? ಬಂದರು ಬಾವ ಬಂದರು ಬಾವ ಬಂದರು. ಓ ಶ್ರೀಕಾಂತ್ ಎಸ್ ಬತ್ತೇರು. ಹಾಯ್ ಶ್ರೀಕಾಂತ್ ಎಸ್, ವೆಲ್ಕಮ್ ಟು ಲೈವ್. ಶುಗರ್ಗೆ ಮರ್ದನ ಆಯುರ್ವೇದಿಕ್ ಪೌಡರ್ ಲೈಕ್ ಆಪುಣ ಮಧುನ ಆಯುರ್ವೇದಿಕ್ ಪೌಡರ್ ಅಂದೆ. ಓಕೆ ಒಲ್ಪ ಮದುವೆಯವು ಒಲ್ಪದಾರು ಗೋಲ್ಡ್ ಎಲ್ಲ ಸೇಫ್ಟಿ ಲಾಕರ್ನಲ್ಲಿ ಇಟ್ಟಿದ್ದೀರಾ ಹೇಗೆ ಅಂತಿದ್ದಾರೆ. ಗೋಲ್ಡ್ ಎಲ್ಲ ಸೇಫ್ಟಿ ಲಾಕರ್ನಲ್ಲಿ ಎಲ್ಲಿ ಉಂಟು ರೀ ಗೋಲ್ಡು? ಈಗ ಗೋಲ್ಡಿಗೆ ರೇಟ್ ಜಾಸ್ತಿ ಅಲ್ಲ. ಸಂಸುಕ ಬೊಕ್ಕ ಕೊರಿಯ ಬಂಡೇರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವೇ ಬೊಕ್ಕ ಈ ಚಾನೆಲ್ಡ್
ಕೆಲ ವೀಡಿಯೋ ಬರ್ಪುಣತೆ ಇರಗೆ ಟೈಮ್ ಇಜ್ಜಿಂಡಲ ಅಂಚ ಮೀಯರ ಫೋನಾಗನ ಆತನದ ಅದನ್ನ ಬೇಲೆ ಮನ್ಪುನಾಗ ಮೊಬೈಲ್ ಯೂಸ್ ಮಂತೊಂದಿತ್ತು ಜಡ್ಡ ಒಂಜಿ ವೇಳೆ ವೈಫೈ ಫ್ರೀ ಇತ್ತು ನಡ ವೀಡಿಯೋ ಪೂರ ಚಾಲುದು ಇದು ಬಿಡ್ಲೆ ಅವೆ ಐ ಟ್ಯಾಂಕ್ ಒಂಚೂರು ಅದನ್ನ ಕಾಸು ಬರ್ಪುಣು ಕಂಟಿನ್ಯೂ ಸ್ಕಿಪ್ ಮನ್ ಬಂದು ಚಾಲುದಿಲ್ಲ ಏಪಲ ಇರ ಪುರ್ಸೋ ಈರು ಬೇತದಲ್ಲ ಬೇಲೆ ಮಂತೊಂದು ಪೋರ ಅಪಗ ಮೊಬೈಲ್ ಯೂಸ್ ಮಂತ್ ಜಡ್ಡ ಜಸ್ಟ್ ಒಂಜಿ ಪ್ಲೇ ಲಿಸ್ಟ್ ಮಿನಿ ವಾನ್ ಮಂತದಿಲ್ಲ ಏ ಪಂಡಲ ಸಪೋರ್ಟ್ ಪುನಗ ಅವೇ ಥ್ಯಾಂಕ್ ಯು ಬನೊಂದುಲ್ಲೇರ ವೇದತೆಕ್ಕ ಮಧು ಟ್ಯಾಬ್ಲೆಟ್ ಇರ್ಪೋಡು ಬನೊಂದುಲ್ಲೇರ ಮಾಧು ಟ್ಯಾಬ್ಲೆಟಾ ಓಕೆ ಓಕೆ ದುಬೈನಲ್ಲಿ ಕಡಿಮೆ ಅಲ್ವಾ ದುಬೈನಲ್ಲಿ ಕಡಿಮೆ ಅಂತದ್ದು ಮಾರ್ರೆ 500 ರೂಪಾಯಿ ಕಡಿಮೆ ಇರ್ತದೆ ಅಷ್ಟೇ. ನಾನು ಮಂಗಳೂರಿನಲ್ಲಿ ಲೈವ್ 5 ಇಯರ್ಸ್ ಇದ್ದೆ ಬೈಕಂಪಾಡಿಯಲ್ಲಿ. ಓಕೆ ಆ್ಯಡ್ PC ಬೈಯಲ್ಲಿದೆ. ಮಂಗಳೂರು ಜನ ಒಳ್ಳೆಯ ಗುಣವಂತರು. ಹೌದಾ, ಥ್ಯಾಂಕ್ ಯು. ಬೈಕಂಪಾಡಿಯಲ್ಲಿಯಾ? ಓಕೆ, ಬೈಕಂಪಾಡಿಯಲ್ಲಿ ನಾನು ಸಹ ಕೆಲಸ ಮಾಡಿದ್ದೆ 4 ತಿಂಗಳು. ಈಗಲ್ಲ, ಹಿಂದಿನ ಕಾಲದಲ್ಲಿ. ಹಿಂದಿನ ಕಾಲ ಅಂದರೆ ಒಂದು ಎಷ್ಟು ವರ್ಷಕ್ಕೆ ಹಿಂದೆ, 25 ವರ್ಷಕ್ಕೆ ಹಿಂದೆ. ಅಪ್ಪ ಸಾಕ ಅಂತ ಮಾರ, 9:30 ಆಯಿತು. ಸಾಕ ಇವತ್ತಿಗೆ, ನಾಳೆ ಮಾತಾಡುವ. ಈಗ ಅಜ್ಜ ಆಗಿದ್ದೀರಾ ಅಂತಿದ್ದಾರೆ. ಅಯ್ಯೋ ದೇವರೇ ಮಾದೇವಣ್ಣ, ಈಗ 1 ಗ್ರಾಮ್ ಗೋಲ್ಡ್ ಎಷ್ಟಿರಬಹುದು? ಈಗ 450 ರೂಪಾಯಿ ಉಂಟು ಮಾರೆ. 450 60 ಏನುಂಟು ಅಂದರೆ 460 ಇಂಟು 24 ಅಂದರೆ 11,000 ಉಂಟು ಊರಲ್ಲಿ. ಇಲ್ಲಿ 450, ಅಲ್ಲಿ 11-12 ಇರ್ಬೋದು. ಎಲ್ಲಿ ಅಪ್ಪನಾಗನ ಮಾಡೋದಿಲ್ಲ. ಎಲ್ಲಿ ಅಪ್ಪನಾಗತ್ತೆ ಅನ್ನ ಪದ್ರಾಡು ಆದು 14 15 ಒಂಜಿ 2000 ಏತ ಒಂಜಿ ಅಂದಾಜಿ ಅವು ಪಂಡ ಬಾಂಬೆ ಹಿಡ್ದು ಬಾಂಬೆ ಬುಡ್ದು ಊರುಡು ಪೋದು ಸೆಟ್ಲ್ ಆಯ್ನಿ. ಅಲ್ಪ 4 ತಿಂಗಳು ಬೇಲೆ ಮಂತೆ ಬೊಕ್ಕ ಸೀದಾ ಪನಂದೆ ಪೋತೀನಿ ನಾನು. ಮಾದೇವು ಶುಭರಾತ್ರಿ ನವೀನ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. 12,000. ಹೌದು 12,000. ಗಾಂಧೀಜಿ ಆವಾಗ ಹುಟ್ಟಿರಲಿಲ್ಲ ಅಂತಿಸ್ತ ಅಲ್ವಾ ಬ್ರೋ? ಹೌದೌದು, ಅವರು ಹುಟ್ಟಿರಲಿಲ್ಲ, ನಾನೇ ಹುಟ್ಟಿದ್ದು ಫಸ್ಟ್. ಬಾಲಕೃಷ್ಣ 1999 to 33 to 1996ವರೆಗೆ IMS ಮ್ಯಾಂಗ್ಳೂರು ನಲ್ಲಿದ್ದೆ. ಗೋಲ್ಡ್ನಂಥ ಮನುಷ್ಯರ ಸಾಕು ಅಲ್ಲವೇ? ಹೌದು, ಮನಸ್ಸಿದ್ದಾರೆ ಸಾಕು. ಹೌದು. ವೇದಾವತಕ್ಕೆ 2010 ಅಂತಿದ್ದಾರೆ. 2010 ಅಲ್ಲ, 2004ರಲ್ಲಿ ನಾನು ದುಬೈಗೆ ಬಂದಿದ್ದು. 2004 ಅಂದರೆ 2002, 2000, 1900 ಹಾಗೇನಿರಬೇಕು. ಅದು ಓನ್ಲಿ 4 ಮಂತ್ ಇದ್ದೆ ಅಷ್ಟೇ. ಪನಂದೆ ಪದ್ರಾಡತ್ತೀನಿ. ಆ ಬಾಂಬೆ ಇಡ್ತೀನಿ ಬೊಕ್ಕ ಅನ್ನೆ ಬಂಡೆ ಯಾವ ನಾ ಬಾಂಬೆ ಬಡ್ಚಿ ಊರುಡು ಸೆಟ್ಲ್ ಅಲ್ಲ ಅಂದು ಅಂಚೆ ಊರುಡು ಬೋದು ಒಂಜಿ ಕೆಲಸ ಸೇರಿ ಅವಳು ಒಂದು ಹೀಟರ್ದ ಕಂಪನಿ ಇತ್ತು ನಂಜಿ ಬ್ಯಾಂಕ ಮಾಡಿಟ್ಟು 4 ತಿಂಗಳ ಕೆಲಸ ಮಂತೆ ಬೊಕ್ಕ ಬೊಡ್ಚಿ ನಾನು ಬೊಕ್ಕ ಸೀದಾ ಬಲ್ತೀನಿ ಕೂಡ ಬಾಂಬೆಗೆ. ಸುಮಕ್ಕ ನಗಾಡ್ತಾ ಇದ್ದಾರೆ. ನಗು ನಗುತ್ತಾ ನಲಿ ನಲಿ ಎಂದು ಹೀಗೆ. ಇನ್ನು 100 ರೂಪಾಯಿ ಕಮ್ಮಿ ಆಂಡ ಅಂದಂದು ಇತ್ತ ಕಮ್ಮಿ ಆವೊಂದು ಮುರಣಿ ದಿಂಚ ಮುರಣಿ ಒಂಜಿ ದಿನ ತೂಪೆ ದೀಪಾವಳಿ ದಪ್ಪಗ 500 ರೂಪಾಯಿ ಆವೊಂದು ಬೈದಿನ ಮರ ಯಾನ್ ತೂತಿನ ಹೆಜ್ಜಿ ಎಂಕಲು ದೀಪಾವಳಿ ದಪ್ಪದ ಅದನ್ನ ಅಂಗಡಿ ಪೋನಾಗ ತೂಪೆ ಅವಳು 500 ಆತುಂಡು. 500 ದನ್ನು 400 ಸೊನ್ಪನದನ್ನ ಶಾಕ್ ಆನೆ ಕೊರಣಿ ಬೊಕ್ಕ ಅಣ್ಣನ ಕೂಡ ದುಂಬೆ ಆತ ನನ್ನ ಕುಡ ನೀರು. ವೇದಾವತಿ ಲಾಸ್ಟ್ ದುಬೈ ಒಣದಲ್ಲೇ. ಬಾಲಕೃಷ್ಣ, ನಿಮ್ಮ ಮಾತು ಕೇಳುವುದೇ ಚೆನ್ನ, ತುಳುನಾಡಟ್ಟಿಲೆ ಬಲು ಚೆನ್ನ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಕುಡ ನೀರು ಅಂತಿದ್ದಾರೆ. ರಾಜೇಶ್ ಅಣ್ಣ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಬಂದೇ ಇಲ್ವ? ಹೌದು ಮರ್ರೆ, ಅವ್ರು ಬಂದೇ ಇಲ್ಲ. ಏನಾಯ್ತು ಪ್ರಿಯಾಂಕರವರೇ? ಇದ್ದೀರಾ? ನಮ್ಮ ಇತ್ತೆ ದುಬೈದ ಓನರ್ ಈರಣ್ಣ, ಇತ್ತೆ ದುಬೈದ ಓನರ್ ಈರ ಅವನಲ್ಲೇರು ಹೋಯ್ತು ಓನರಿ ದುಬೈದ ಶೇಖಾ ಶೇಖೆ ಅನ್ನತ್ತಪ್ಪ ಅವಳು ಉಳ್ಳೇರು ಅರಬಿನ ಉಳ್ಳೇರು ಎಂಪ್ಲಾಯೀಸ್ ಕೆಲಸ ಮಾಡುವುದು, ಮಾಡಿಸುವುದಲ್ಲ ಮಾಡುವುದು.
ತುಳುನಾಡು ಈಸ್ ಗ್ರೇಟ್ ಪಣದಲ್ಲಿ ಅಂದು ಎಸ್ ಎಸ್ ಕರೆಕ್ಟ್ ತುಳುನಾಡು ಈಸ್ ಗ್ರೇಟ್ ಏತ ಲ್ಯಾಂಗ್ವೇಜ್ ಪಾತಿರೋ ತುಳುನಾಡು ಡತೆ ಬನ್ನಿ ಬನ್ನಿ ಜನರೇ, ನಾವು ಇವಾಗ ಕ್ಲೋಸ್ ಮಾಡುವ ಸಮಯ ಬರ್ತಾ ಉಂಟು. ನಾವು ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸ್ಸೆಲೆವೆ. ಹೌದು, ಗಂಟೆ ಬಾರಿಸಿ ನೋಡಿ, ಮಲಗಿದವರು ಇದ್ದರು ಬಂದರು ಬರ್ಬೋದು. ಹೌದಾ, ಯಾರೋ ಇದ್ದಾರೆ ಮೇಲೆ, ನೀವು ಮೂವರು ಮೆಸೇಜ್ ಮಾಡ್ತಾ ಇದ್ದೀರಿ, ಮತ್ತೆ ಇಬ್ಬರು ಇದ್ದಾರೆ, ಯಾರಂತ ಗೊತ್ತಿಲ್ಲ, ತೊಂದರೆ ಇಲ್ಲ. ಬಿಗ್ ಶೇಕ್ ಅಂತಿದ್ದಾರೆ. ನೋ ಪ್ರಾಬ್ಲಮ್, ಯಾರೆಲ್ಲ ಇದ್ದೀರಿ ಮೆಸೇಜ್ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ನಿಮಗೆ, ತುಂಬ ತುಂಬ ಧನ್ಯವಾದಗಳು. ಯಾಕೆಂದರೆ ಸಪೋರ್ಟ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲಲ್ಲ, ಇನ್ನೊಬ್ಬರಿಗೆ ಬಂದು ಸಪೋರ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಟೈಮ್ ತೊಗೊಳ್ಬೇಕು, ಇಡೀ ಟೈಮನ್ನು ನಮಗೆ ಕೊಡುವುದು ಅದೆಲ್ಲ ಕಷ್ಟ ಉಂಟು. ಆದರೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ನಿಮಗೆ ಆ ದೇವರು ಒಳ್ಳೇದು ಮಾಡಲಿ ನಿಮಗೆ ಯಾವಾಗಲೂ. ಮತ್ತೆಂತ ಹೇಳೋದು, ಅಷ್ಟೇ. ದೇವರು ಒಳ್ಳೇದು ಮಾಡಿದರೆ ಎಲ್ಲ, ದೇವರು ಒಳಿದರೆ ಕೊಂಬು ಇಂಜಿನ ಕೊನೂರುವುದಯ್ಯ ಪನ್ಪೇರದ ಅಂಚ ಇಂಜಿನ ಅವನಿಗೆ ಗಾದೆ ಉಂಟು ಪನ್ಪೇರೆ ನಾನು ಓಲ ಆಟ ಆಡೋಕೆ ಎಂದಿನ ಆಯ್ತಾ. ದೇವರು ಒಳಿದರೆ. ಗುಡ್ ನೈಟ್, ನಿದ್ರೆ ಬರ್ತಿದೆ, ಬಾಯ್ ಬ್ರದರ್. ಓಕೆ ಓಕೆ, ನಾಳೆ ಸಿಗುವ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬೀಡಿ ಕಟ್ಟುತ್ತಾ ಇದ್ದೇನೆ ಅಂತಿದ್ದಾರೆ ಸುಮಕ್ಕ. ಹೌದಾ, ನೀವು ಬೀಡಿ ಕಟ್ತಾ ಇದ್ದೀರಾ? ಓಕೆ ಓಕೆ, ಕಟ್ತಾ ಇರಿ. ಸೊ ನಾವು ನಾಳೆ ಸಿಗೋಣ ಎಲ್ಲರಿಗೂ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ನಾಳೆ ಸಿಗೋಣ. ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆಯಲ್ಲಿ ಯಾವಾಗಲೂ ಇರುತ್ತಿದ್ದೆ. ಹೌದಾ, ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿಯಾ? ಓ ಮೈ ಗುಡ್ನೆಸ್, ತುಂಬ ಲಕ್ಕಿ ನೀವು. ಶ್ರೀಶಾಂತ್ ಕೋಟೆಯನ್, ಗುಡ್ ನೈಟ್ ಬ್ರೋ ಪಣಂದುಲೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಶಾಂತ್ ಅನ್ನ ಸಪೋರ್ಟ್ ಮಾಡ್ತೀನಿ. ಗುಡ್ ನೈಟ್, ಶುಭರಾತ್ರಿ ನಿಕ್ಲೆಗ್. ಎಲ್ಲ ತಿಕ್ಕಗ ಎಲ್ಲ 8:30 ಗಂಟೆಗೆ ಬೊಕ್ಕೊಂಜಿ ಚಾನೆಲ್ ಬರೋದಿಲ್ಲ. ಸೊ ಮಾತೆಲ್ಲ ಐ ಕ್ಲಬಲ್ಲಿ ಸಪೋರ್ಟ್ ಮಾಡ್ಪ್ಲೆ ಇಂಚೇನೆ ಅಲ್ಪ ಆತು ಜನ ಉಪ್ಪುಜೇರು ಮುಳ್ಪದಾತು ದಯಂಡ ಒಂದು ಮಾತೆರೆಲ್ಲ ಪೋಪುಂಡು ಅವು ಪೋಪು ಜಂಚಾದು ಅಂಡೆ ನಾನು ಲೆತ್ತಿನಕ್ಕಳು ಬತ್ತೆಡೆ ಅವನು ಸಾಧಾರಣ. ನೀವು ನಿಜ ನಿಜ ನಿಜವಾಗಲೂ ನಾನು ಎಲ್ಲ ಕೆಲಸ ಬಿಟ್ಟು ತಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನ. ಹೌದು, ಕರೆಕ್ಟ್, ನಾನು ಅದೇ ಹೇಳಿದಲ್ಲ, ಅಷ್ಟು ಸುಲಭ ಅಲ್ಲ, ನಮಗೂ ಸಹ ಆಗೋದಿಲ್ಲ ಜಾಸ್ತಿ ಜನಕ್ಕೆ ಹೋಗಿ ಸಪೋರ್ಟ್ ಮಾಡಲಿಕ್ಕೆ. ನೋಡಿ, ನಮ್ಮದೊಂದು ಟೈಮ್ ಇರ್ತದೆ, ಬೆಳಿಗ್ಗೆ ನಾವು ಬೇಗ ಹೇಳ್ತೇವಲ್ಲ, ಬೇಗ ಎದ್ದು ಸ್ವಲ್ಪ ಸುಮಕ್ಕನವರಿಗೆ, ಇವನಿಗೆ ಸಾರಿ ದುರ್ಗಕ್ಕನವರಿಗೆ ಸಪೋರ್ಟ್ ಮಾಡ್ತೇವೆ, ಒಂದು ಗಂಟೆ ಸಪೋರ್ಟ್ ಮಾಡ್ತೇವೆ ಡ್ಯೂಟಿ ಸ್ಟಾರ್ಟ್ ಆಗುವ ತನಕ. ಅಂದರೆ ಮೆಸೇಜ್ ಹಾಕೋದಿಲ್ಲ ಜಾಸ್ತಿ, ಚಾಲು ಇಡ್ತೇವೆ. ಮತ್ತು ನೀವು ಈ ರಾತ್ರಿಯಲ್ಲಿ ಲೈವ್ ಬರೋದಲ್ಲ, ಸೊ ನಾಳೆ ಲೈವ್ ಬರ್ತೀರಾ ನೀವು. ನಾಳೆ ಲೈವ್ ಬರುವಾಗ ನನ್ನ ಇದು ಫ್ರೀ ಇರಲ್ಲ, ಇವತ್ತು ಫ್ರೀ ಇತ್ತು, ಇದು 2 ಮೊಬೈಲ್ ಫ್ರೀ ಇತ್ತು. ಸೊ ನೀವು ಇವತ್ತು ಲೈವ್ ಬಂದಿದ್ದರೆ ನಾನು ಅದರಲ್ಲಿ ಸಪೋರ್ಟ್ ಮಾಡ್ತೀನಿ. ಸುಮಕ್ಕನವರಿಗೆ ಮಾಡಿದೆ ಆಗ, ಸೊ ನಾಳೆ ಮಾಡ್ತೇನೆ, ತೊಂದರೆ ಇಲ್ಲ, ಲೈಕ್ ಕೊಡ್ತೇನೆ ಅಷ್ಟೇ, ವಿಡಿಯೋ ನೋಡಲಿಕ್ಕಾಗಲ್ಲ ಜಾಸ್ತಿ ಹೊತ್ತು. ಅದೇ ಈ ಚಾನಲಲ್ಲಿ ಲೈವ್ ಇರುವಾಗ ನೀವು ಬಂದರೆ ನನಗೆ ಈ ಚಾನಲಲ್ಲಿ ಈ ಮೊಬೈಲಲ್ಲಿ ಚಾಲು ಇಡ್ಬೋದು, ಆಯಿತಾ, ತೊಂದರೆ ಇಲ್ಲ. ನೀವು ನಿಮ್ಮ ಟೈಮಲ್ಲಿ ಬನ್ನಿ, ತೊಂದರೆ ಇಲ್ಲ, ನಾವು ಮಾಡ್ತೇವೆ ಸಪೋರ್ಟ್ ಯಾವಾಗಲೂ. ವಿಡಿಯೋ ಎಲ್ಲ ನೋಡ್ತೇವೆ, ಮತ್ತು ಶಾರ್ಟ್ಸ್ ನೋಡ್ತೇವೆ, ಎಲ್ಲ ನೋಡಿ ಕಾಮೆಂಟ್ ಹಾಕ್ತೇವೆ. ಕಾಮೆಂಟ್ ಹಾಕಿದರೆ ಆಗ್ತೇವೆ, ಒಮ್ಮೊಮ್ಮೆ ಮರೆತು ಹೋಗ್ತದೆ ಕಾಮೆಂಟ್ ಹಾಕ್ಲಿಕ್ಕೆ, ಜಸ್ಟ್ ಲೈಕ್ ಕೊಡ್ತೇವೆ. ನಂಗೂ ಒಂದು ಬಿಡಿ ಕೊಡ್ರಿ, ನನಗೂ ಒಂದು ಬೀಡಿ ಕೊಡ್ರಿ ಅಂತೀರಿ, ಕೊಡಿಸಿ ಅನ್ನೋದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಆಶೀರ್ವಾದ ಮಾಡಿದರು, ಮ್ಯೂಸಿಕಲ್ ನೈಟ್ನಲ್ಲಿ ಇರುತ್ತಿದೆ, ನಾನು ಸಿಂಗರ್. ಹೌದಾ, ಓಕೆ ಓಕೆ. ಸೊ ನೀವು ಇಲ್ಲಿ ನಮ್ಮಲ್ಲಿ ಮೊದಲು ಬಂದಿದ್ದೀರಾ ಅಂತಲ್ಲ, ಒಮ್ಮೆ ಫಸ್ಟ್ ಬಂದಿದ್ದಲ್ವಲ್ಲ? ಹಾಂ, ಫಸ್ಟ್ ಬಂದಿದ್ದು, ಹೌದೌದು. ನೀವು ಸಿಂಗರ್ ಹಾಗಾದರೆ. ನಮಗೆ ಸ್ವಲ್ಪ ಸಿಂಗರಿದ್ದು ಹಾಡು ಗೊತ್ತುಂಟು, ಸ್ವಲ್ಪ ಹಾಡ್ತೇವೆ ನಾವು ಸಹ. ಅದು ಒಳ್ಳೇದಾಗ್ತಂತ ಹೇಳ್ತಾರೆ ಅವರು, ನನಗೆ ಗೊತ್ತಿಲ್ಲ ಸರಿ ಕರೆಕ್ಟಾ ಇಲ್ವಾ ಅಂತ. ಓಕೆ, ಫಸ್ಟ್ ಟೈಮ್ ಅಂತಿದ್ದಾರೆ, ಹೌದು. ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಚಾನೆಲ್ ನಾವು ಪಿನ್ ಮಾಡಿದ್ದೇವೆ, ಅದನ್ನು ಸಹ ಸಪೋರ್ಟ್ ಮಾಡಿ. ನಾವು ದಿವಸಾಗೂ ಲೈವ್ ಬರ್ತೇವೆ, ಸ್ವಲ್ಪ ಹಾಡು ಸಹ ಹಾಡ್ತೇವೆ, ನೋಡಿ ಕೇಳಿ, ಒಮ್ಮೆ ಸರಿಯಾದರೆ ಸರಿ ಅಂತ ಹೇಳಿ. ನೀವು ಸಿಂಗಿಂಗ್ ಮಾಡೋದಾದರೆ ಬೀಡಿ ಕೊಡ್ತೇನೆ, ಬನ್ನಿ ರಾಜೇಶ್ ಅಂತಿದ್ದಾರೆ. 48 ಲೈಕ್ ಡನ್ ನಾನು. ಹೌದಾ, ಹಾಗಾದರೆ ಒಂದು 2 ಲೈಕ್ ಆಗಲಿ ಅಂತಲ್ಲ, 50 ಆಗಲಿಯಾ? ತುಂಬ ಥ್ಯಾಂಕ್ಸ್ ಸುಮಾ ಮೇಡಮ್ ಅಂತಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ಸೊ ನಾವೊಂದು ಯಾವುದಾದ್ರು ಹಾಡು ಆಡೋಣ ಹಾಗಾದರೆ, ಒಂದು 2 ಲೈಕ್ ಬರ್ಬೋದಾ? ಹಾಂ, ಕನ್ನಡ, ತೆಲುಗು, ಹಿಂದಿ ಆಡ್ತೀರಾ? ಹೌದಾ, ಓಕೆ ಓಕೆ. ಯಾವುದು ನಿಮ್ಮದು ಫೇವರೇಟ್ ಹಾಡು? ಅರೆ ಹಾರ್ನ್ ಪಾಡು, ನನ್ನ ಅಂದಿ ಅಕ್ಲೆ ಪಂತೆ ಹಾರ್ನ್ ಪಾಡುತ್ತೀರಾ, ಆದರೆ ಲೈವ್ ಉಂಡು ಒಂದು ಸಂಸೊನ್ನೆ. ಥ್ಯಾಂಕ್ಸ್ ಮಾಡೋದಲ್ಲೇ.
ನಿಮ್ಮ ಫೇವರಿಟ್ ಕನ್ನಡ ಹಾಡು ಯಾವುದು ಹೇಳಿ ಬಾಲು ಅಣ್ಣ? ಥ್ಯಾಂಕ್ಸ್ ಸುಮಕ್ಕಾಗ ಬಣ್ಣದವರು ಅಂದೆ. ಓಕೆ ಓಕೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಅಂತೆ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಕಣ್ಣೀರೇಕೆ ಬಿಸಿಯುಸಿರೆ, ಸಿಂಗಾರ ಸಿರಿ ಹಾಡು ಬಣ್ಣದಲ್ಲಿ. ಸಿಂಗಾರ ಸಿರಿ ಯಾವ? ಓಕೆ. ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಾಯು ಬಾಳುವಿರೆಲ್ಲ ಹಾಯಾಗಿ. ಹೌದೌದು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಚಾಹೆ, ಮಂದಹಾಸ ಆಹವನದಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಒಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ, ಮನದಾಲದ ಸಿಂಗರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ತುಂಗಾಟವ, ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಹೇಳುತ್ತಿದೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ, ಹೇ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಚಾಹೆ. ಥ್ಯಾಂಕ್ ಯು ವೇದತೆ ಅಕ್ಕನ ಚಾನೆಲ್ ಇನಿಯೇ ತುಯಿನಿ ಬಣ್ಣದಲ್ಲೇರು ಸೂಪರ್ ಸಿಂಗಿಂಗ್ ಫ್ಯಾಂಟಾಸ್ಟಿಕ್. ಬಾಲಕೃಷ್ಣನ ಸ್ವಲ್ಪ ದೀರ್ಘವಾಗಿ ಎಳೆಯಬೇಕು ಹಾಡು. ಹೌದು ಎಳೆಯಲಿಕ್ಕಿತ್ತು ಅದು, ನಾನಂದರೆ ಮ್ಯೂಸಿಕ್ ಏನು ಇಲ್ಲಲ್ಲ ಅದಕ್ಕೋಸ್ಕರ ಹಾಗೆ ಸ್ವಲ್ಪ. ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಚಾಹೇ. ಹಾಗೆ ಅಲ್ಲ ಅಯ್ಯಪ್ಪ ದೇವರ ಸಾಂಗ್ ಪಲ್ನೆ ಎನ್ನ ಫೇವರೇಟ್ ಅವು ಗೊತ್ತುಜ್ಜಿ. ಅಯ್ಯಪ್ಪ ದೇವರ ಸಾಂಗ್ ಈಸಿ ಓಲಜ್ಜಿ ಅವು ಗೊತ್ತುಲಜ್ಜಿ ಇಂಕ ಪಣಿಯರೆ. ಸ್ವಾಮಿಯೇ ಅಯ್ಯಪ್ಪ ಶರಣಂ ಶರಣಂ ಸ್ವಾಮಿ. ಅವು ತಮಿಳ್ ಪದ್ಯ ಮಲಯಾಳಂ ಪದ್ಯ ಜಾಸ್ತಿ ಪುಣತೆ ಅಂಚಾದ ಹೆಂಗೆ ಗೊತ್ತಾಪಚ್ಚಿ, ಆದರೂ ಒಳ್ಳೆಯ ಹಾಡು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾವೇನು ಕಲಿತಿಲ್ಲ ಅಷ್ಟೇ, ಗೊತ್ತಿದ್ದದ್ದು ನಾಡುದಷ್ಟೇ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ರೆ ಪ್ಲೀಸ್ ಎರಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದಾದ್ರೆ ಮಾಡಿ, ಇಲ್ಲಾದ್ರೆ ನಾವು ಲೈವ್ ಬಂದು ಮಾಡ್ತೇವೆ. ಆಯಿತು, ನಮ್ಮ 3 ಗಂಟೆ ಟೈಮ್ ಆಯಿತು. ಸ್ವಾಮಿ ಅಯ್ಯಪ್ಪ, ಹೌದು ಸ್ವಾಮಿ. ಅದು ನಾನು ವಿಸಿಲಲ್ಲಿ ಆಡ್ಬೋದು, ವಿಸಿಲಲ್ಲಿ.
ಇನ್ನ ಗ್ಲಾಸ್ ಚೇಂಜ್ ತೋಜುನು ಮಾಡೋದಿಲ್ಲ ಅಂದ ಸೇಮ್ ಅವೇ ಚೇಂಜ್ ಮಾಡ ಒಂಜಿ ಆ ನಿಂಜ ಅಕ್ಕೆ ಆತನು ಪಂಡೆ ಆತ ಅವು ಗೊತ್ತುನ್ನದಿರಿ ಇಂದು ಅಕ್ಕೆ ಆತನು ಇಂದು ಆಯ್ತಾ ಸಿಸ್ಟರ್ ಸಾರಿ ಬ್ರದರ್ ಕಸಿನ್ ಬ್ರದರ್ ಇಂದಾಯ್ತ ಆ ಒಂಜಿ ದಿನ ಅಣ್ಣನ ಕಡೆ ಪೋದಿತ್ತೆ ಯಾನು ಒಣಸ್ಮನ್ನಾಗ ಸೋಪ್ ಹೊಡೆದು ಇದಿತ್ತೆ ಪೋದ ಐಟೆ ಒಣಸ್ಮನ್ ಪೆರ ಕುಲ್ದೀನಿ ಪಿಂಗಂದ ಅಡಿಗೆ ಬೂಂಡು ಚಟ್ನಿ ಆತನು ಇತ್ತ ದೀನಗ ಹೊಡ್ದ ಮುಂದೆ ಅಲೆ ಆಯ್ಕೆ ಅನ್ಬೇಕಿತ್ತು ಅವೇ ನ್ಯೂಸ್ ಅನ್ಬು ನಾನು ಊರಿಗೆ ಬತ್ತ ಚೇಂಜ್ ಮಾಡ್ಬೋದು ಬಕ್ಕ ಬಾಲು ತುಂಬ ಕಲಾ ರಸಿಕರು ನೀವು ಒಳ್ಳೆಯ ಕಲೆ ಇದೆ ನಿಮ್ಮಲ್ಲಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅವೇ ಚೇಂಜ್ ಮಾಡೋದಿಲ್ಲ ಈ ಇನಿತು ಇನ್ನ ಏತು ದಿನ ಆಡಿ ಮಸ್ತ್ ದಿನ ಆಂಡು ಕಮ್ಮಿಡ್ 25 ದಿನ ಆಡ ಅಂತ ಕೊಳಲು ಅದ ಸೂಪರ್ ಬ್ರದರ್ ಅದು ಕೊಳಲು ಅಲ್ಲ ಅದು ಸೀಟಿ ವಿಷಿಲ್ ಹಾಕಿದ್ದು ನಾನು ಸ್ಕಿಪ್ ಅಂತಿದ್ದಾರೆ ಸುಮಕ್ಕ ಹೌದಾ ಆ ಸನ್ನಿಧಿ ತುಂಡ ಪುಣ್ಯ ತಿಕ್ಕೊಂಡು ಕಣ್ಣು ತುಡಿಪುಂಡು ಅಂದಂದು ಅಂದೆ ಅವು ಪದ್ಯನ ಅವು ಗೊತ್ತುಜ್ಜಿ ಹೆಂಗೆ ಪಂಡ ಅಯ್ಯಪ್ಪ ಸ್ವಾಮಿನ ಭಜನೆ ಪ್ರೇಂಗ ದಾಲ ಗೊತ್ತುಜ್ಜಿ ಬಾಕಿ ಭಜನೆ ಪುರ ಕಲ್ತದೆ ಮಾರ್ರೆ ಒಂತೆ ಅಂಡಲ್ಲ ಅಂಡ್ ಅಯ್ಯಪ್ಪ ಸ್ವಾಮಿನ ಭಜನೆ ಕನ್ನಡ ಜಾಸ್ತಿ ಇಜ್ಜ ಅಂದ್ ಸ್ವಲ್ಪ ತೊಂಬಾಡ ನನೊಂಜಿ ಎನ್ನೆಲ್ಲ ಮನ್ಪೊಡಿ ಬೋಡನ ಉಂಡು ಎಂಡನೆ ಒಂಜಿ ಒಂಜಿ ಬಾಕಿ ದೀತೆ ಅನ್ ಕೊರ್ರೆ ವೇದಾವತಿ 49 ಲೈಕ್ ಡನ್ ರಾಜೇಶ್ ಅನ್ನೆ 5 ಲೈಕ್ ಡನ್ ಬಾಕಿ ಉಂಟು 1 ಲೈಕ್ಗಳ ಅವಶ್ಯಕತೆ ಏನೋ ಆಗುತ್ತೋ ಕಾದು ನೋಡೋಣ ಹೌದು ಕೊರ್ಲೆ 50 ಬರ್ತೆ ಆವಡ್ ಮಾಡೋದಿಲ್ಲ ಕೊರ್ಪೆ ಈರು ಪದ್ಯ ಕೇಂದ್ರದ ಭಜನೆ ಕೇಂದ್ರದ ಆಯ್ತಾ ಒಂಜಿ ಅವು ಹರಿವರಾಸನಂ ಉಂಡು ಅವು ಪನ್ಪೆ ನಾವೇ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಹರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರವೇ ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪುಣ್ಯಕಲ್ಪಕಂ ಸುಪ್ರಭಾಂಚಿತಂ ಪ್ರಣವಮಂದಿರಂ ಕೀರ್ತನಾಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರವೇ ಥ್ಯಾಂಕ್ ಯು ಒಂಜಿ ನಿಮಿಷ ಕೊಡ್ಲೆ ನಾವು ಲೈಕ್ ಕೊಡ್ದು ಬರ್ಪೇಂಜಿ
ಓಕೆ ಕೊರಿಯೆ ಸಂಸುಗ್ ಮನಸ್ಸು ಖುಷಿಯನ್ನು ಮಂಡಿರು. ಓ ಥ್ಯಾಂಕ್ ಯು ಸೋ ಮಚ್. ಸೊ ಮಾತೆರೆಲ್ಲ ಥ್ಯಾಂಕ್ ಯು, ಧನ್ಯವಾದಗಳು. ಅಯ್ಯೋ ಲೈಕ್ ಯಾನು ಕೊರಿಯೆ ಆಂಡ ಗೊತ್ತುಜ್ಜಿ ಎನ್ನ ಐವೋಡು ಆಂಡ ಇಜ್ಜ ಗೊತ್ತುಜ್ಜಿ ಲಾಲಾಡ್ ಜಯಕೃಷ್ಣನ್ ಎಸ್ ಮೆನನ್ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಪ್ರೊಕ್ಯೂರ್ಮೆಂಟ್. ಓಕೆ ಜಯಕೃಷ್ಣನ್ ಎಸ್ ಮೆನ್ನನ್ ಊರ್ದಾರ ಮಾರ್ರೆ. ಹಾಂಡ್ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾತೆರಿಗಳ, ಧನ್ಯವಾದಗಳು ಮಾತೆರಿಗಳ. ರಾಜೇಶ್ ಅನ್ನ 50 ಆಯ್ತು ಅಂತಿದ್ದಾರೆ. ಹೌದೌದು, ನಾನೇ ಕೊಟ್ಟು ಬಂದೆ ಒಂದು, ನನ್ನ ಹತ್ರ ಒಂದು ಬೇರೆ ಐಡಿ ಇತ್ತು ಅದರಲ್ಲಿ. ಸೊ ಮಾತೆರಿಗಳ ಥ್ಯಾಂಕ್ಸ್. ಈತು ಪುರ್ತು ನಿಕ್ಳು ಎನ್ನಟ್ಟಿಗೆ ಈತದು ಸಪೋರ್ಟ್ ಮಾಡ್ತಾರೆ. ಓ ನಾನೊಂದು 3 ನಿಮಿಷ ಉಪ್ಪುನ ಯಾವ್ಯಾವ ಮಲ್ಲೆಜಿ. ಓಕೆ ಗುಡ್ ನೈಟ್ ಮಾತೆರಿಗಳ. ದೇವರ ಎಡೆ ಮನೆ ನಿಕ್ಲೆ ಮಾತೆರಿಗಳ ಅಂಚೆನೆ ಎನ್ನ ಎಂಕ್ ಸಪೋರ್ಟ್ ಮಾಡ್ತೇನೆ ಈತು ಪುರ್ತು ನಿಕ್ಲೆಗೆ ಬೊಕ್ಕ ಎಲ್ಲೆಲ್ಲ ಬಲ್ಲಿ ಟೈಮ್ ಇತ್ತು ನಾ ಸಪೋರ್ಟ್ ಮಾಡ್ಪ್ಲೆ ಎಲ್ಲ ಬೊಕ್ಕೊಂಜಿ ಚಾನೆಲ್ ಬರ್ಪೆ. ಸೊ ಥ್ಯಾಂಕ್ ಯು ಸೋ ಮಚ್ ವೇದವತಿ ಅಕ್ಕ, ರಾಜೇಶ್ ಅನ್ನ, ಶಂಸು ಕಬಕರ್ ಅವರೇ ಉಳ್ಳ ಬಣದುಲ್ಲೇರ. ಓಕೆ ಅಂಚನ 3 ನಿಮಿಷ ಕುಳ್ಳುಗಾತೆ ಬೊಕ್ಕ ಬನ್ಪೇನೆ ಎಂಡಿಂಗ್ ಬೊಕ್ಕ ಅನ್ಪಗ ಇತ್ತ ವೇದತೆ ಕಾಣ್ಪೇರು ಇರೆಗೆ ದಾದ ಆಸೆ ಅನ್ನ ಅಂದೆ ತೂಲೆ ಚಾನೆಲ್ ಮೋನೋ ಆತನ ಬೊಕ್ಕಲ ದಾದ ಆಸೆ ಅನ್ಪೇರು ತೂಲೆ. ಸುಮಕ್ಕ ಆಸೆ ಬೇಕಲ್ವಾ ಮನುಷ್ಯರಿಗೆ, ಆಸೆ ಬೇಕಲ್ವಾ ಮನುಷ್ಯರಿಗೆ? ಆಸೆ ಬೇಕು ಗೊತ್ತುಂಟ. ಯಾಕೆ ಮನುಷ್ಯನಿಗೆ ಆಸೆ ಅಂತ ಇಲ್ಲದಿದ್ದರೆ ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನಾದರೂ ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಅತಿ ಆಸೆ ಆಗಬಾರ್ದು. ಈಗ ನಾನು ಹೀಗೆ ಹೇಳಿದರೆ 50 ಆಯ್ತು, ಇನ್ನು 100 ಆಗ್ಬೋದು, ಇನ್ನೊಂದು ಕೂತ್ಕೊಳ್ಳುವ ಅಂತ ಹೇಳಿದರೆ ಅದು ಅತಿ ಆಸೆ ಆಗ್ತದೆ. ಅನ್ವಿ ವ್ಲಾಗ್ಸ್ ಬಂದರು ನೋಡಿ, ಅನ್ವಿ ಅಕ್ಕ ಬಂದರು. ಈಗ 1 ನಿಮಿಷ ನಿಂತಿದ್ದಕ್ಕೆ ಅನ್ವಿ ಅಕ್ಕ ಬಂದರು. ಹಾಯ್ ಅನ್ವಿ ಅಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಗುಡ್ ಈವ್ನಿಂಗ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಆಸೆಯೇ ದುಃಖಕ್ಕೆ ಕಾರಣ. ಹೌದೌದು, ಅಲ್ಲ ಆಸೆ ಬೇಕು, ಅತಿ ಆಸೆ ದುಃಖಕ್ಕೆ ಕಾರಣ ಆಗ್ತದೆ. ಇಲ್ಲ ಅನ್ನ ಅಂತಿದ್ದಾರೆ ವೇದಾತೆ ಯಾರು ಕುಶಲ್ ಬನ್ನಿ. ಓಕೆ ಬೇಜಾರು ಪಚ್ಚಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ಇತ್ತ ಈರ್ತುಲೆ ಈರೆಗೊಂದು ಮಲ್ಲ ಯೂಟ್ಯೂಬರ್ ಅವಡೊಂದು ಆಸೆ ಬೋರ್ಡ್ ಬಂಡ ಆಸೆ ಇತ್ತಂಡ ಈರೆಗ್ ಅವನ್ಗೆ ಎಂದು ಮನ್ಪೇರೆ ಎನ್ಕರೇಜ್ ಆಪುಣ ಯಾನ್ ವೀಡಿಯೋ ಮನ್ಪೊಡು ನಲ್ಲ ವೀಡಿಯೋ ಪಾಡೋಡು ಮಸ್ತ್ ವೀಡಿಯೋ ಪಾಡೋಡು ಒಂದು ಅಂಚ. ಆಸೆ ಬೇಕು, ಅತಿ ಆಸೆ ಬೇಡ, ಸ್ವಲ್ಪ ಸಾಕೊಂದು ಬಡ್ಚಿ, ಅತಿ ಆಸೆ ಬೇಡ. ತಂಜಾಣವಣ್ಣ ಓಕೆ ಥ್ಯಾಂಕ್ ಯು. ನಿಮ್ಮದು ಮೋನೋ ಆಯ್ತಾ? ಹೌದು ಸಿಸ್ಟರ್, ನಮ್ಮದು ಮೋನೋ ಆಗಿ ಈಗ ಯಾವಾಗ ಆಗಿದ್ದು? ಸೆಪ್ಟೆಂಬರ್ 20 ನಂತರ ಏನು ಮೋನೋ ಆಯಿತು. ಸೊ ಈಗೆಲ್ಲ $10 ಆಗಿದೆ ನಮ್ಮದು. ಈಗ ವೆರಿಫಿಕೇಶನ್ ಬಂದಿದೆ, ಪಿನ್ ಬರಲಿಲ್ಲ ಇನ್ನು. ಸಂಸೊನ್ನೆ ಸ್ಕಿಪ್ ಪಣ್ಣೊಂದುಲ್ಲ ಇರೋದು, ಅದು ಸ್ಕಿಪ್ ಮಾಡ್ತೇನೆ 1 ನಿಮಿಷ. ಶುಭರಾತ್ರಿ ಮಾತಿರೆಗಳ. ಓಕೆ ಶುಭರಾತ್ರಿ. ಓಕೆ ಸಂಸೋನ್ನ ಥ್ಯಾಂಕ್ ಯು ಸೋ ಮಚ್. ಇರೆಗಳ ಈತ್ ಬರ್ತು ಸಪೋರ್ಟ್ ಮಾಡ್ತಾರೆ, ಮಸ್ತ್ ದಿನೋದ್ ಬಕ್ಕ ಬರ್ತಾರೆ ನೀ ಆಂಡಲ ಮಸ್ತ್ ಬರ್ತು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇರೆಗೆ. ಶುಭರಾತ್ರಿ ಇರೆಗೆ. ದೇವರ ಎಡ್ಡವನ್ ಪಾಡು ಟೈಮ್ ಇತ್ತು ಎಲ್ಲೆಲ್ಲ ಬಲ್ಲೆ ಕೊಡೊಂಜಿ ಚಾನೆಲ್ಗೆ ಇರು ಸಬ್ಸ್ಕ್ರೈಬ್ ಮಲ್ದಾರೆ. ಸೊ ಇರೆಗೆ ನೋಟಿಫಿಕೇಶನ್ ಬರಂದು ಒಂಜೇ ದಿನೊಟ್ಟು ಇತ್ತ ಹೊಸ ಆಗ್ತದೆ ಅಂಚೆ ಬರ್ಪುಜಿ. ಬಟ್ 8:30ಗೆ ಇರು ನಾಡಿ ಅಡ್ಡೆ ಅಂತ ತಿಕ್ವೆ ಒಂದೇ ಮೋನೆ ಕೊಡೊಂಜಿ ಕೊಡ್ಲ ತಿಕ್ಕೊಳವೆ. ಹಾಯ್ ನವೀನ್ ಬ್ರೋ ಬಂದು ಅಲ್ಲೇ ಕೊಡೋರ್ತಿ ಬತ್ತೇರ್ತಲೆ ವೇದಾತೆ ಮೇರೆ ಮೈ ಕುಕಿಂಗ್ ಚಾನೆಲ್ ಬತ್ತೇರಿ. ಯಶೋದಕ್ಕ ಬತ್ತೇರಿ. ಥ್ಯಾಂಕ್ ಯು ಸೋ ಮಚ್ ಯಶೋದಕ್ಕ. ಇನ್ನು ಇರ್ನಲ್ಲ ಇವಿಡ್ಲ @ದ ರೇಟ್ ಬರೊಂದಿತ್ತನತೆ ಹೌದಾ ಹೇಗಿ ಎನ್ನೆಟ್ ಬೈಜಿ. ಹಾಯ್ ನವೀನ್ ಬ್ರೋ, ಶುಭರಾತ್ರಿ ಅಣ್ಣ. ವೇದಾತೆಕ್ಲ ಬಂದು ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಕುಕಿಂಗ್ ಚಾನೆಲ್ ಎಂಚಲ್ಲವ್ರಿಗೆ ಏನಿಲ್ಲ ಯಾರು ಹುಷಾರುಳ್ಳೆ ಯಶೋದಕ್ಕ, ಪುಂಡಿ ತಿಂದು ಗಟ್ಟಿ ಉಳ್ಳೆ ಸಂಸೊನ್ನೆ ಓಕೆ ಮಾಡೋದಿಲ್ಲ. ಲೈವ್ ವಿಡಿಯೋ ಜಾಸ್ತಿ ಇಲ್ಲ ನಿಮ್ಮದು, ಡಿಲೀಟ್ ಮಾಡಿದ್ದೀರಾ? ಇಲ್ಲ, ನಾನು ಅದು ಎಲ್ಲ ಪಬ್ಲಿಕ್ ಇದ್ದದನ್ನು ಇದು ಮಾಡಿದೆ, ಪ್ರೈವೇಟ್ ಮಾಡಿದೆ. ಯಾಕೆಂದರೆ ಅದು ಎಲ್ಲ ಲೈವ್ ನಿಮಗೆ ಓಪನ್ ಮಾಡುವಾಗಲೇ ತುಂಬ ಲೈವ್ ಇದ್ದೆಲ್ಲ ಮಂಡೆ ಬರ್ತಿತ್ತಲ್ಲ. ಸೊ ಅದು ಏನೋ ಬೇಡ ಅಂತ ಆಯಿತು ನನಗೆ. ಸೊ ಅದನ್ನೆಲ್ಲ ಪ್ರೈವೇಟ್ ಇಟ್ಟಿದ್ದೇನೆ. ಅದು ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಮತ್ತು ನಾವು ಎಂತ ಗೊತ್ತುಂಟ, ಲೈವ್ ಮಾಡಿ ಪಬ್ಲಿಕ್ ಇಟ್ಟರು ಜಾಸ್ತಿ ಏನು ನೋಡುವುದಿಲ್ಲ ಜನ. ಒಂದು ತಪ್ಪಿ 1-2 ಬಂದು ನೋಡಿ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅದು ಫುಲ್ಲು ನೋಡಲ್ಲ, ಸ್ವಲ್ಪ ನೋಡ್ತಾರೆ ಅಷ್ಟೇ. ಸೊ ತೊಂದರೆ ಇಲ್ಲ, ಅದು ಇರಲಿ ಅಂತ. ಕುಕಿಂಗ್ ಚಾನೆಲ್ ವನ ಸಾಂಡೆಗೆ ಏನಂದ್ರೆ ನಾವು ಅಣ್ಣ ಸಾತುಂಡಿ ಪುಂಡಿಗಾಸಿ ಮುಗಿನಾಗ ಏನಂದಲ್ಲಿ ಪುಂಡಿಗಾಸಿ ಮುಗಿದೀನಿ, ಕಾರ್ಡ್ ಮುಗಿದೀನಿ. ನನ್ನ ಮೆಸೇಜ್ ಜಂಪ್ ಮಾಡಿದ್ದೀರಿ ಯಾಕೆ ಅಂತಿದ್ದೀರಿ? ಹೌದಾ, ಓದಿಲ್ವಾ? ನೋಡಿ ಒಮ್ಮೊಮ್ಮೆ ಅದು ಜಂಪ್ ಆಗ್ತದೆ. ತುಂಬ ಕಲಾರಸಿಕರು ನೀವು, ಒಳ್ಳೆಯ ಕಲೆ ಇದೆ ನಿಮ್ಮಲ್ಲಿ ಅಂತಿದ್ದೀರಿ. ಅದು ಓದಿದೆ. ಶಬರಿಮಲೆ ಅಯ್ಯಪ್ಪ ಓದಿದೆ. ದೀರ್ಘವಾಗಿ ಎಲೆಬೇಕು ಅದು ಓದಿದೆ.
ಸ್ವಾಮಿ ಅಯ್ಯಪ್ಪ, ಶಬರಿಮಲೆ ಅಯ್ಯಪ್ಪ, ಇದೆಲ್ಲ ಪೂರ್ವಜನ್ಮದ ಪುಣ್ಯ ಅಂತಿದ್ದಾರೆ. ಓಕೆ ಓಕೆ. ಆಸೆ ದುಃಖಕ್ಕೆ ಕಾರಣ. ಕಟೀಲು ದುರ್ಗಾ ಪರಮೇಶ್ವರಿ ಒಳ್ಳೆಯದು ಮಾಡಲಿ. ನನ್ನ ಮೆಸೇಜ್ ಜಂಪ್ ಮಾಡಿ. ಹೌದೌದು, ಕಟೀಲು ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ನಿಮಗೂ ಹಾಗೆ. ಸೊ ನೀವು ಕಟೀಲು ದುರ್ಗಾ ಪರಮೇಶ್ವರಿಯ ಹೆಸರನ್ನು ತೆಗೆದಿದ್ದಕ್ಕೆ ನಾನು ಒಂದು ಲೈನ್ ಆಡ್ತೇನೆ ಸಣ್ಣದು. ಕಟೀಲ ತಲತ ಪೀಟುಡು ಮಲ್ಲಿಗೆ ದಲಂಕಾರುಡು ಪೂತ ಪೂಜೆ ಕೈ ಕೊನುನ ಕಟೀಲೇಶ್ವರಿಯೇ ಅಮ್ಮ ದುರ್ಗೇಶ್ವರಿಯೇ. ಸಾಕು, ಇನ್ನು 2 ಲೈನ್ ಉಂಟು, ಅದು ಬೇಡ, ಸಾಕು. ಮೈ ಕುಕಿಂಗ್ ಚಾನಲ್ ಪುಂಡಿ ಬುಡ್ಪು ಜರತೀರಿ ವಾರ 2 ಸತಿ ಆತೆ. ಅನ್ವೇಕ ವಾಚವರು ಬಂದತ ಹಾಗೆ ಮಾಡಿದ್ದೀರಿ ಬನಂತ ವಾಚ್ ಅವರು ಬನತ್ತ ಹಂಗೆ ಮಾಡಿದ್ರಿ ಅದು ಅರ್ಥ ಆಗಿಲ್ಲ ಅನ್ವಿ ಅವರೇ. ವಾಚ್ ಅವರು ಬನತ್ತ ಬಂದಾಗೆ ಎಂತ ಅದು ಗೊತ್ತಾಗಿಲ್ಲ ನಿಮ್ಮದು. 52 ಲೈಕ್ ಡನ್ ಅನ್ನ. ಹೌದೌದು, ಇನ್ನು ಬಾಯಿ ಹೇಳುದು ನಾನು. ಇವರು ಒಂದು ಏನೋ ಕೇಳಿದ್ರು, ಅವರಿಗೆ ಒಂದು ಉತ್ತರ ಕೊಡಬೇಕಲ್ಲ. ಎಂತ ಉಂಡು ಏರು ಪಿನ್ನುಡು ಈರನ ಜುಡುವ ಬಾಯಿಯ ಅಂದಿ ಈರ ಸಬ್ಸ್ಕ್ರೈಬ್ ಅಂದಾರ ಆರೇನ ಕಸಿಂದು ಟ್ವಿನ್ ಬ್ರದರ್ ಎಲ್ಲ ಲೈವ್ ಬರ್ಪೇರಿ ಇರು ತೂಳೆ ಏರಿಂದಾವೆ. ಅಚ್ಚ ಪ್ರೈವೇಟ್ ಇಟ್ಟರೆ ವಾಚ್ ಅವರು ಬರ್ತದ ಅಂತ. ಆ್ಯಕ್ಚುಲಿ ನಮ್ಮ ಮೋನೋ ಆದಮೇಲೆ ವಾಚ್ ಅವ್ರದ್ದು ಅಷ್ಟೇನು ಕೆಲಸ ಇಲ್ಲ ನಮ್ಮ ಸಿಸ್ಟರ್. ಮೋನೋ ಆದಮೇಲೆ ವಾಚ್ ಅವ್ರದ್ದು ಅಷ್ಟು ಕೆಲಸ ಇಲ್ಲ. ಲೈವಲ್ಲಿ ಅಡ್ವರ್ಟೈಸ್ಮೆಂಟ್ ನಡೆದ್ರೆ ಮಾತ್ರ ನಮಗೆ ಇದು ಎಂತ ಗೊತ್ತುಂಟಾ, ವಾಚ್ ಅವರ್ ಸಿಗೋದಲ್ಲ, ಇದು ಸಿಗೋದು, ಡಾಲರ್ ಸಿಗೋದು. ಸೊ ಅದು ಪ್ರೈವೇಟ್ ಇಟ್ಟರೆ ಸಹ ಇರ್ತದೆ ಅಂತೆ. ನಾವು ಬಂದಿದ್ದು ಹೋಗುವುದಿಲ್ಲ, ಹೊಸತು ಬರುವುದಿಲ್ಲ, ಆದರೆ ಬಂದಿದ್ದು ಹೋಗುವುದಿಲ್ಲ. ಮೈ ಕುಕಿಂಗ್ ಚಾನೆಲ್ ಅದು ಬಣದಲ್ಲಿರು ಅಂದಿ ಬಣದಲ್ಲಿರು. ಸ್ವಪ್ನ ಸುಂದರಿ ಬರ್ತೀರ. ಹಾಯ್ ಅಣ್ಣ ಬಣದಲ್ಲಿರು. ಹಾಯ್ ಸ್ವಪ್ನ ಸುಂದರಿ, ವೆಲ್ಕಮ್ ಟು ಲೈವ್. ನಿಮ್ಮ ಹೆಸರೇ ಸ್ವಪ್ನ ಸುಂದರಿ ಆಗಿದ್ದೀರಿ. ಮತ್ತು ಯಾವರು ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಮ್ಮ 2 ಚಾನೆಲ್ ಉಂಟು. ಒಂದು ನೀವು ಬಂದದ್ದು ಲೈವು, ಅದರಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಪಿನ್ ಐ ಡಿ ನೋಡಿ, ಅದು ನಮ್ಮ ಟ್ವಿನ್ ಬ್ರದರ್ ಅವರು ನಾಳೆ ಬರ್ತಾರೆ ಲೈವಿಗೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಡಿ ಆಯಿತಾ. ಇಲ್ಲಿ SMR ಅಂದ್ ಭರತ್ ಬಂದಿದ್ರ ಅಣ್ಣ. SMR ಆ್ಯಂಡ್ ಭರತ್ ಬರಲಿಲ್ಲ ಬ್ರೋ ಸಿಸ್ಟರ್. ಭರತ್ ತುಂಬ ದಿವಸ ಇದು ಬಂದು. ನಿನ್ನೆ ಬಂದಿದ್ರಾ ಇಲ್ವಾ ಅಂತ ಗೊತ್ತಿಲ್ಲ. ಒಮ್ಮೊಮ್ಮೆ ಬರ್ತಾರೆ, ಒಮ್ಮೊಮ್ಮೆ ಬರುವುದಿಲ್ವ. ಅಂದರೆ ಪಬ್ಲಿಕ್ ಮಾಡಿ ಆಮೇಲೆ ಪ್ರೈವೇಟ್ ಇಡಬಹುದು. ಹೌದೌದು, ಹಾಗೆ ಮಾಡಿದ್ದೆ ನಾನು ಮೊದಲು. ಈಗ ಕೆಲವು ಪಬ್ಲಿಕ್ ಉಂಟಲ್ಲ, ನಿನ್ನೆದು ಪಬ್ಲಿಕ್ ಉಂಟು, ಮೊನ್ನೆದು ನೋಡ್ತೇನೆ ನಾನು. ಒಂದು 10 ಪಬ್ಲಿಕ್ ಇಡ್ತೇನೆ, ಮತ್ತೆಲ್ಲ ಪ್ರೈವೇಟ್ ಮಾಡ್ತೇನೆ. ಪಬ್ಲಿಕ್ ಇಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಅದು ಏನಾಗ್ತು ಗೊತ್ತಾ, ಯಾರಿಗಾದರೂ ಅವರು ಯೂಟ್ಯೂಬ್ ಓಪನ್ ಹೋಗಾಗ ಎಲ್ಲ ನನ್ನದೇ ಲೈವ್ ನೋಡ್ತಾ ಇದ್ರೆ ಮತ್ತೆ ಕಿರಿಕಿರಿ ಆಗ್ತದೆ ಅಂತ ಆಗ್ತದೆ. ಅದಕ್ಕೋಸ್ಕರ ಇಟ್ಟಿದ್ದು ನಾನು. ನನ್ನ ಹೆಸರು ಪ್ರಿಯಾ ಅಣ್ಣ. ಹೌದಾ, ಓಕೆ ಪ್ರಿಯಾವಾ, ಓಕೆ. ನಮ್ಮ ಚಾನೆಲ್ಗೆ ಹೊಸತಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಎಲ್ಲ ನೋಡಿ. ನಮ್ಮ ಮೋನೋ ಚಾನೆಲು. ನಾನು ಬೆಳ್ಳಾರಿ ವಿದ್ಯಾನಗರದಿಂದ ಮೆಸೇಜ್ ಮಾಡ್ತಿದ್ದೀನಿ. ಹೌದಾ, ಬೆಳ್ಳಾರಿಯ ವಿದ್ಯಾನಗರದಿಂದ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ಮೂನು ಲೈವ್ ಯೂಸ್ ಆಗುತ್ತಾ ಬ್ರೋ? ಹೌದು, ಆಫ್ಟರ್ ಮೂನು ಲೈವ್ ಯೂಸ್ ಆಗ್ತದೆ. ಲೈವ್ ಅಂದರೆ ನಮಗೆ ಜಾಸ್ತಿ ಹಣ ಬರಲ್ಲ, ದುಡ್ಡು ಬರಲ್ಲ, ಬಟ್ ನಿಮಗೆ ಹೊಸ ಸಬ್ಸ್ಕ್ರೈಬರ್ ಸಿಗ್ತಾರೆ. ಮತ್ತು ವಾಚ್ ಅವರು ಎಷ್ಟಾಗ್ತದಲ್ಲ ಅದು ಕೌಂಟ್ ಆಗ್ತದೆ, ಯಾವುದಕ್ಕಾದರೂ ಅದು ಉಪಯೋಗ ಆಗ್ತದೆ. ಮತ್ತು ಇದು ಉಂಟು ನಮ್ಮ ಎಂಥ ಲೈಕ್ಸ್ ಎಲ್ಲ ಡಾಲರ್ ಸಿಗ್ತದೆ ಅಂತ ಹೇಳ್ತಾರೆ. ನನಗೆ ಅಷ್ಟು ಬಂದಿಲ್ಲ ಇನ್ನು. ಒಂದು ₹2 ಒಂದು ಲೈವಲ್ಲಿ ₹2 ಸಿಕ್ಕಿತ್ತು, ನೋಡಿದ್ದೆ ಅಲ್ಲಿ. $20 0.02 ಹೇಗೆ ಏನೋ ಇತ್ತು ಹಾಗೆ. ಸೊ ಈಗ ನಮ್ಮದು ಈಗ ಆಗಿದ್ದೆ ಅಷ್ಟೇ ಅಲ್ಲ. ಸೊ ಇನ್ನು ಜಾಸ್ತಿ ವ್ಯೂಸ್ ಆದ್ರೇನು ಆಗ್ತದ ಗೊತ್ತಿಲ್ಲ. ಮತ್ತು ವ್ಯೂಸ್ ಎಲ್ಲ ಜಾಸ್ತಿ ಆಗ್ತದಲ್ಲ. ಮತ್ತು ನಮ್ಮ ಒಂದು ಗುರ್ತ ಇದ್ದವರು ನಮ್ಮ ಲೈವಲ್ಲಿ ಇರ್ತಾರೆ, ಯಾವಾಗಲೂ ಇದರಲ್ಲಿ ಇರ್ತಾರೆ, ನಮ್ಮ ಟಚ್ಚಲ್ಲಿ ಇರ್ತಾರೆ. ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಅಂತ ಅವ್ರ ಹತ್ರ ಅಪೀಲ್ ಮಾಡ್ಬೋದು. ಈಗ ನೀವು ಲೈವ್ ಬಂದ್ ಮಾಡಿದರೆ ಮತ್ತೆ ನಿಮಗೆ ಅವ್ರು ಸಿಗಲ್ಲ. ನೋಡಿದ್ರು, ಇಲ್ಲಾಂದರೆ ಇಲ್ಲ. ಸೊ ನೀವು ಯಾವಾಗಲಾದರೂ ಒಂದು ದಿವಸಾಗಲೂ ಮಾಡದಿದ್ದರು, ಒಂದು ವಾರಕ್ಕೆ 1 ಸಲ 2 ಸಲ ಮಾಡಿ ಎಲ್ಲರಿಗೂ ಮಾತಾಡ್ತಾ ಇದ್ದರೆ ಒಂದು ಟಚ್ಚಲ್ಲಿ ಇರ್ತಾರೆ ಎಲ್ಲರೂ ನಿಮ್ಮ ಹಾಗೆ. ಸ್ವಪ್ನ ಸುಂದರಿ ಭರತ್ ಯಾವಾಗಲೂ ಇಲ್ಲಿ ಬರ್ತಾನನ್ನ ಅಂತ ಕೇಳ್ತಾ ಇದ್ದಾರೆ.
ಓ, ಈಗೆಲ್ಲ ಪ್ರಶ್ನೆ ಕೇಳಬಾರ್ದು ನೀವು, ಹೀಗೆ ಪ್ರಶ್ನೆ ಕೇಳಬಾರ್ದು. ನಿಮಗೆ ಶುಭರಾತ್ರಿ ಅಂತಿದ್ದಾರೆ. ಹೌದಾ, ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಲು ಸರ್. ನಾವು ಸಹ ಮಲಗುವುದಿನ್ನು. ಸೊ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳೋಣವಾ? ಇನ್ನು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲಾಸ್ಟ್ ಆಪಿಲ್ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೀಡಿಯೋ ನೋಡೋದಲ್ಲ ವೀಡಿಯೋ ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ ಇನ್ನೊಂದು ಐಡಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಅನ್ವಿತಕ್ಕ ಮತ್ತು ಬಾಲಕೃಷ್ಣನವರೇ, ಸ್ವಪ್ನ ಸುಂದರವರೇ ಮತ್ತು ಬಾಲಕೃಷ್ಣರವರೇ ಎಲ್ಲರಿಗೂ ಇಲ್ಲ, ಹಾಗೆಲ್ಲ ನಾವು ಹೇಳ್ಬಾರ್ದು ಯಾರು ನಮ್ಮ ಲೈವ್ಗೆ ಬರ್ತಾರೆ ಯಾರು ಬರಲ್ಲ, ಅದೆಲ್ಲ ಯಾರು ಕೇಳಬಾರ್ದು. ಕೇಳಿದರೆ ಅವರಿಗೆ ಹೇಳಬಾರ್ದು, ಅದು ಗೊತ್ತಾ? ನೀವು ಅದು ಅಂದರೆ ನೀವು ಸಿ ಐ ಡಿ ಥರ ಬಂದಿದ್ದೀರಲ್ಲ, ಸೊ ನಾನು ನಿಮಗೆಲ್ಲ ಅವರ ಬಗ್ಗೆ ಹೇಳಿದಾಗೆ ಆಗ್ತದೆ. ಸೊ ಅದೆಲ್ಲ ನಾವು ಹೇಳಲಿಕ್ಕಿಲ್ಲ. ನಮ್ಮ ಲೈವಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಒಂದು ಸಲ ಮಾತಾಡ್ತಾರೆ, ಲೈಕ್ ಕೊಡ್ತಾರೆ, ಹೋಗ್ತಾರೆ, ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೈವ್ಗೆ ಬರ್ತಾರಾ ಇಲ್ವಾ ಅಂತ ನೀವು ಹೇಗೆ ಕಂಡುಹಿಡಿಯಬಹುದು ಗೊತ್ತಾ? ನಮ್ಮ ಚಾನೆಲ್ 2 ಚಾನೆಲ್ ಇದೆ, ಈ ಚಾನೆಲ್ ಮತ್ತು ಪಿನ್ ಐ ಡಿ ಚಾನೆಲ್, ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ ನೀವು ಲೈವಿಗೆ ಬನ್ನಿ. ಆಗ ನಿಮಗೆ ನೀವು ಕಂಡುಹಿಡಿಯಬಹುದು ಅವ್ರು ಬರ್ತಾರಾ ಇಲ್ವಾ ಅಂತ. ಆಗ ನಿಮಗೆ ಉತ್ತರ ಸಿಗ್ತದೆ, ಆಯಿತಾ? ನಾನು ಅವನ ಗರ್ಲ್ ಫ್ರೆಂಡ್ ಅನ್ನ. ಹೌದಾ? ಅದೇ, ನೀವು ಅವರ ಗರ್ಲ್ ಫ್ರೆಂಡ್ ಆದರೆ ನೀವು ಸಹ ಬನ್ನಿ, ಒಟ್ಟಿಗೆ ಬಂದು ಇಬ್ಬರು ಸಪೋರ್ಟ್ ಮಾಡಿ ನಮಗೆ, ಆಯಿತಾ? ಆಗ ನಿಮ್ಗೆ ಗೊತ್ತಾಗ್ತದೆ ಅವ್ರು ಬರ್ತಾರಾ ಇಲ್ವಾ ಅಂತ. ಸೊ ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಅಕ್ಕ, ಸಪ್ನ ಸುಂದರಿ, ಅನ್ವಿತ ಅಕ್ಕ, ಕಬ ಸಂಸು ಅಣ್ಣ, ಬಾಲಕೃಷ್ಣ ಅಣ್ಣ, ಮತ್ತು ಎಲ್ಲರಿಗೂ ಯಾರೆಲ್ಲ ಬಂದಿದೆ, ಕುಕಿಂಗ್ ಚಾನೆಲ್ ಯಶೋದಕ್ಕನವರಿಗೆ, ಮತ್ತು ಎಲ್ಲರಿಗೂ ಯಾರೆಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ, ಸಂಪತ್ತಣ್ಣ ಅಕ್ಕ, ಪ್ರೀತಿ ಅಕ್ಕ, ದುರ್ಗಕ್ಕ, ಸುಮಕ್ಕ, ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಮತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ಅವರು ಬಂದಿದ್ದರು, ಪುನೀತ್ ಅವರ ಇವರು ಬಂದರೆ ಪ್ರಿಯ ಬಂದಿದ್ದಂತ ಹೇಳಿ ಅಣ್ಣ ಪ್ಲೀಸ್. ಓಕೆ ನಾನು ಹೇಳ್ತೇನೆ, ಆಯಿತಾ? ಓಕೆ ಹೇಳ್ತೇನೆ, ಬಾಯ್. ನಾನು ಬ್ರೋಕರ್ ಕೆಲಸ ಮಾಡಬೇಕಾಗ್ತದ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್, ಸಿ ಯು ಟುಮಾರೋ.